ಧನ್ಯವಾದಗಳು. ತಾವು ತಮಗೆ ಕಾಯ್ದಿರಿಸಿದ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬೆಳಗಲಿರುವ ದೀಪವು ಕ್ರಿಸ್ತನ ಪ್ರೀತಿಯನ್ನು ಮನುಜರಲ್ಲಿ ಬೆಳೆಸಲಿ, ಸ್ನೇಹವನ್ನು ಬೆಸೆಯಲಿ, ಸಾಮರಸ್ಯವನ್ನು ಹರಡಲಿ ಎಂಬ ಅಭಿಲಾಷೆಯೊಂದಿಗೆ ಯೇಸುವಿನ ಗೋದಲಿಯ ಸಮೀಪ ಇರುವ ದೀಪವನ್ನು ಬೆಳಗಿಸಲು ನಾನು ಇಂದಿನ ಅತಿಥಿ ಗಣ್ಯರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ವಂದನೀಯ ಫಾದರ್ ವಾಲ್ಟರ್ ಡಿಸೋಜರ್ ಅವರು, ನಮ್ಮ ಅತಿಥಿ ಗಣ್ಯರಾದ ಶ್ರೀ ಉಮೇಶ್ ನಾಥ್, ಶ್ರೀ ಅಶ್ವಥ್ ಹಾಗೂ ಶ್ರೀ ಕೃಷ್ಣ ಅಡಿಗ ಇವರನ್ನು ವೇದಿಕೆಯ ಬಳಿ ಇರುವ ದೀಪವನ್ನು ಬೆಳಗಿಸಲು ಮುಂದುವರಿಸಬೇಕಾಗಿ ತಾವೆಲ್ಲರೂ ಅನುಕೂಲವಾದರೆ ದಯವಿಟ್ಟು ಎದ್ದು ನಿಲ್ಲಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ವಂದನೀಯ ಗುರುವೃಂದದವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೈ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಬೆಳಗಿಸೋಣ. ಬೆಂದೂರು ಧರ್ಮಕ್ಷೇತ್ರದ ಸರ್ವ ಗುರುಗಳು ತಮ್ಮ ಕೈಯನ್ನು ಜೋಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾವೆಲ್ಲರೂ ನಮ್ಮ ಕೈಗಳಿಗೆ ಸ್ವಲ್ಪ ಕೆಲಸವನ್ನು ಕೊಡಬೇಕಾಗಿ ಧನ್ಯವಾದಗಳು. ಧನ್ಯವಾದಗಳು ನಮ್ಮ ಅತಿಥಿ ಗಣ್ಯರೇ. ಒಂದು ಛಾಯಾಚಿತ್ರಕ್ಕಾಗಿ ತಾವು ನಿಲ್ಲುವುದು. ಧನ್ಯವಾದಗಳು. ಮಾರ್ಗ, ಸತ್ಯ, ಜೀವ ನಾನೇ ಎಂದಿದ್ದಾರೆ ಈ ಜಗಜ್ಯೋತಿಯಾದ ಯೇಸು ಕ್ರಿಸ್ತ. ಇವರಿಗೆ ಸರ್ವವನ್ನು ಸಮರ್ಪಿಸಿ ಅವರ ಪ್ರಸನ್ನತೆಯು ಎಲ್ಲೆಲ್ಲಿ ಹರಡಲಿ ಎಂದು ಪ್ರಾರ್ಥನಾ ನೃತ್ಯದ ಮುಖಾಂತರ ನಿವೇದಿಸಿಕೊಳ್ಳುತ್ತಿದ್ದಾರೆ ನಮ್ಮಿ ಮಕ್ಕಳು.
ಧನ್ಯವಾದಗಳು ಮಕ್ಕಳೇ ಮತ್ತು ಅಭಿನಂದನೆಗಳು. ಅಂದು ಕನ್ಯೆಯಾದ ಮರಿಯಳಿಗೆ ದೇವದೂತರ ಸಂದೇಶಕ್ಕೆ ದೇವರ ಚಿತ್ತದಂತೆ ಎನಗಾಗಲಿ ಎಂದು ತಲೆಬಾಗಿ ತನ್ನನ್ನೇ ತಾನೇ ದೈವ ಇಚ್ಛೆಗೆ ಸಮರ್ಪಿಸಿದ್ದ ಮಾತೆ ಮರಿಯ ಆಕೆ ದೈವ ಸಂಕಲ್ಪ ಈಡೇರಲು ತನ್ನ ಅನುಮತಿಯನ್ನು ನೀಡುತ್ತಾಳೆ. ಹೌದು, ಆ ಭಗವಂತ ಪ್ರತಿಯೊಬ್ಬರಲ್ಲಿಯೂ ಒಂದು ಉದ್ದೇಶವನ್ನಿಟ್ಟು ಸೃಷ್ಟಿಸಿ ಈ ಭೂಮಿಯಲ್ಲಿ ನಮ್ಮನ್ನು ಇರಿಸಿದ್ದಾರೆ. ಮಾತೆ ಮರಿಯಳಂತೆ ಸಂಪೂರ್ಣ ವಿಶ್ವಾಸದಿಂದ ದೈವ ಚಿತ್ತಕ್ಕೆ ಶರಣಾದರೆ ಮಾತ್ರ ದೈವ ಸಂಕಲ್ಪ ನಮ್ಮ ಜೀವನದಲ್ಲಿಯೂ ಈಡೇರುತ್ತದೆ. ಈ ದೈವ ಸಂಕಲ್ಪ ಎಷ್ಟು ನಿಗೂಢ, ಎಷ್ಟು ಅದ್ಭುತ, ಎಷ್ಟು ರಮ್ಯ ಎಂಬುದನ್ನು ಹಾಡಿನ ಮೂಲಕ ತಿಳಿಸಬರುತ್ತಾರೆ ನಮ್ಮ ಬೆಂದೂರು ಧರ್ಮಕ್ಷೇತ್ರದ ಮಕ್ಕಳು. ಸುಮಧುರ ಗಾಯನಕ್ಕೆ ತರಬೇತಿ ನೀಡಿದ್ದ ಆಸ್ವಲ್ಡ್ ಸರ್ ಹಾಗೂ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳು. ಕ್ರಿಸ್ತ ಜನನದ ಭಾವ ಚಿರನೂತನ. ಇಲ್ಲಿ ದೂತರ ಹಾಡಿನ ಮೆರಗಿದೆ, ಮುಗ್ಧ ಕುರುಬರ ಬೆರಗಿದೆ, ಬಾನಿನ ತಾರೆಯ ಮಿನುಗಿದೆ, ಸಾಮಾನ್ಯರ ಕಾತರ ನಿರೀಕ್ಷೆ ಇದೆ. ಇಂತಹ ಕ್ರಿಸ್ತ ಜನನದ ವೃತ್ತಾಂತವನ್ನು ನಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ
ಸಂತ ತೆರೆಸ ಶಾಲೆಯ ವಿದ್ಯಾರ್ಥಿಗಳು. ಕ್ರಿಸ್ಮಸ್ ಹಬ್ಬ ಹತ್ರ ಬರ್ತಾ ಇದೆ. ಮಾರ್ಕೆಟ್ಗೆ ಹೋಗಿ ಬೇಕಾದ ವಸ್ತುಗಳನ್ನ ತಗೊಂಡು ಬರಬೇಕು. ಈ ಮಕ್ಕಳೆಲ್ಲಿ ಹೋದ್ರು? ಮಕ್ಕಳೇ, ಬೇಗ ಬನ್ನಿ, ಮಾರ್ಕೆಟ್ಗೆ ಹೋಗ್ಬೇಕು. ಲೇಟ್ ಆಗ್ತಿದೆ, ಬೇಗ ಬನ್ನಿ. ಹೌದೌದು, ಎಲ್ರೂ ಬನ್ನಿ, ಬೇಗ ಮಾರ್ಕೆಟ್ಗೆ ಹೋಗಿ ಬರೋಣ. ಅಪ್ಪ, ನನ್ನ ಫ್ರೆಂಡ್ ಬರ್ತ್ಡೇ ಇದೆ, ಅವನಿಗೆ ಗಿಫ್ಟ್ ಕೊಡಬೇಕು. ಹಾಗಾಗಿ ಅಂಗಡಿಯಿಂದ ಏನಾದರೂ ಗಿಫ್ಟ್ ತಗೊಳ್ಬೇಕು. ಅಪ್ಪ, ನಮ್ಮ ಶಾಲೆಯಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದೆ. ನನ್ನ ಕ್ರಿಸ್ಮಸ್ ಫ್ರೆಂಡ್ಗೆ ಗಿಫ್ಟ್ ತಗೊಳ್ಬೇಕು. ಹೌದು, ಕ್ರಿಸ್ಮಸ್ ಹಬ್ಬಕ್ಕೆ ಇನ್ನು ಕೆಲವೇ ದಿನ ಬಾಕಿ ಇದೆ. ನಮಗೆಲ್ಲ ಖುಷಿಯೋ ಖುಷಿ. ಈ ಬಾರಿ ಎಲ್ಲರೂ ಬಹಳ ಸಂಭ್ರಮ ಸಡಗರದಿಂದ ಹಬ್ಬವನ್ನು ಆಚರಿಸೋಣ. ಇವರು ಮೂವರು ಇಲ್ಲೇ ಇದ್ದಾರೆ, ಅವರನ್ನು ಹೋಗಿ ಮಾತನಾಡಿಸು ಅಪ್ಪ. ಹೌದಪ್ಪ, ಪಾಪ ಅವರಿಗೆಷ್ಟು ಹಸಿವಾಗಿದೆಯೋ ಏನು. ಅವರನ್ನು ಮನೆಯೊಳಗೆ ಕರೆದು ಏನಾದರೂ ತಿನ್ನಲು ಕೊಡು ಅಪ್ಪ. ನೀವೆಲ್ಲ ಯಾರು? ಯಾಕಿಲ್ಲಿ ಕೂತಿದ್ದೀರಾ? ಏನಾಗ್ಬೇಕು ನಿಮ್ಗೆ? ಅಯ್ಯ, ನಾನು ಲವ್ ಅಂದ್ರೆ ಪ್ರೀತಿ, ಇವನು ಸಕ್ಸಸ್ ಅಂದ್ರೆ ಯಶಸ್ಸು, ಮತ್ತು ಇವನು ವೆಲ್ತ್ ಅಂದ್ರೆ ಸಂಪತ್ತು. ನನ್ನನ್ನು ಮನೆಯೊಳಗೆ ಕರೆಸಿಕೊಂಡರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಪ್ರೀತಿ ಸಂತೋಷ ತುಂಬಿರುತ್ತದೆ. ಇವನನ್ನು ಮನೆಯೊಳಗೆ ಕರೆಸಿಕೊಂಡರೆ ನೀವು ಕೈಗೊಂಡ ಕಾರ್ಯಗಳೆಲ್ಲವೂ ಒಳ್ಳೆಯ ರೀತಿಯಲ್ಲಿ ನಡೆದು ನಿಮಗೆ ಪ್ರತಿಯೊಂದರಲ್ಲಿಯೂ ಯಶಸ್ಸು ಸಿಗುತ್ತದೆ. ಇವನನ್ನು ಮನೆಯೊಳಗೆ ಕರೆಸಿಕೊಂಡರೆ ನೀವು ಶ್ರೀಮಂತರಾಗುತ್ತೀರಾ
ನಿಮಗೆ ಹಣಕ್ಕೆ ಯಾವ ಕೊರತೆಯೂ ಬಾರದು. ನಮ್ಮ ಮೂವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಒಳಗೆ ಕರೆಯಬಹುದು. ನಿನಗೆ ಯಾರು ಬೇಕು ಆರಿಸಿಕೊ. ಸಕ್ಸಸ್ ಅನ್ನೇ ಮನೆಯೊಳಗೆ ಕರೆಯುವುದು ಉತ್ತಮ. ಆಗ ನಮ್ಗೆ ಎಲ್ಲದರಲ್ಲಿಯೂ ಸಕ್ಸಸ್ ಸಿಗ್ಬಹುದು. ಸಂಪತ್ತನ್ನು ಕರೆಸಿಕೊಂಡರೆ ನಾವು ಶ್ರೀಮಂತರಾಗಬಹುದು. ಆಗ ನಮಗೇನೂ ಕಷ್ಟ ಇರೋದಿಲ್ಲ. ನೀವೇನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಮಾರ್ಕೆಟ್ಗೆ ಹೋಗೋಣ. ನೋಡಿ, ನಾವು ಆದಷ್ಟು ಬೇಗ ಮಾರ್ಕೆಟ್ಗೆ ಹೋಗಿ ಬರ್ತೇವೆ. ನೀವೆಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ. ಆಮೇಲೆ ನಿಮ್ಮಲ್ಲಿ ಯಾರನ್ನಾದ್ರೂ ಒಬ್ರನ್ನು ಒಳಗೆ ಕರ್ಕೊಂಡು ಹೋಗ್ತೇವೆ. ಆಯ್ತಾಯ್ತು, ಬೇಗ ಬನ್ನಿ. ಅಮ್ಮ ನೋಡಲಿ, ಎಷ್ಟೊಂದು ಅಂಗಡಿಗಳಿವೆ. ಎಲ್ಲ ಕಡೆ ಜನರೇ ತುಂಬಿದ್ದಾರೆ. ಹೌದು ಮಗ, ಎಲ್ಲರೂ ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನು ಕೊಂಡುಕೊಳ್ತಿದ್ದಾರೆ. ಎಲ್ಲರಿಗೂ ಹಬ್ಬ ಬಂತೆಂದರೆ ಸಂಭ್ರಮ ಸಡಗರ ಅಲ್ವಾ? ನಾವು ಕೂಡ ಈ ಬಾರಿ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸೋಣ. ಅಯ್ಯ, ನೀನು ನಮ್ಮ ಮನೆಯೊಳಗೆ ಬರಬೇಕು. ಪ್ರೀತಿ ಎಂಬುದು ಮನೆಯೊಳಗೆ ತುಂಬಿದ್ರೆ ಮನೆಯಲ್ಲಿ ಸಂತೋಷ ನೆಮ್ಮದಿ ತುಂಬಿರುವುದು. ಹಾಗಾಗಿ ನೀನು ನಮ್ಮ ಮನೆಯೊಳಗೆ ಬರಬೇಕು. ನಾನು ಕರೆದದ್ದು ಪ್ರೀತಿಯನ್ನು ಮಾತ್ರ. ಮತ್ತೆ ನೀವ್ಯಾಕೆ ಬರ್ತಾ ಇದ್ದೀರಾ? ಎಲ್ಲಿ ಪ್ರೀತಿ ಇರುವುದೋ ಅಲ್ಲಿ ತನ್ನಿಂದ ತಾನಾಗಿಯೇ ಯಶಸ್ಸು ಶ್ರೀಮಂತಿಕೆ ನೆಲೆಗೊಳ್ಳುವುದು. ಅಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಹಾಗಾಗಿ ಅವರಿಬ್ಬರು ನನ್ನನ್ನೇ ಹಿಂಬಾಲಿಸುತ್ತಿದ್ದಾರೆ. ಹೌದು, ಇದು ಸತ್ಯ. ಪ್ರೀತಿ ಇದ್ದಲ್ಲಿ ಎಲ್ಲವೂ ಇದೆ. ಪ್ರೀತಿ ಇರುವಲ್ಲಿ ಸುಖ, ಶಾಂತಿ, ನೆಮ್ಮದಿಯು ತನ್ನಿಂದ ತಾನಾಗಿಯೇ ನೆಲೆಗೊಳ್ಳುತ್ತದೆ. ಇದೇ ತತ್ವವನ್ನು ಜಗತ್ತಿಗೆ ಸಾರಲು ಪ್ರಭು ಯೇಸು ಕ್ರಿಸ್ತರ ಜನನವಾಯಿತು. ಅವರ ಜನನದ ಆ ಪುಣ್ಯ ದಿನವೇ ಕ್ರಿಸ್ಮಸ್. ಅಪ್ಪ ಅಪ್ಪ, ಪ್ರಭು ಯೇಸು ಕ್ರಿಸ್ತರು ಹುಟ್ಟಿದ ಕಥೆಯನ್ನು ನಮಗೂ ಹೇಳುವಿರಾ? ಆಯ್ತು ಮಕ್ಕಳೇ, ಹೇಳ್ತೇನೆ ಕೇಳಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು.
ಪರಾತ್ಮನ ಜಗಜ್ಯೋತಿಯ ಎಂದು ಕಳಿಸಿದನು ಎಂದು ಕಳಿಸಿದನು. ಈ ಜಗಜ್ಯೋತಿಯನ್ನು ಕಾಲಾನುಕಾಲಕ್ಕೆ ಭುವಿಗೆಲ್ಲ ಸಾರುತ್ತಾ ಬಂದರು ಪಂಡಿತರು, ಪ್ರವಾದಿಗಳು, ಪರಮ ಜ್ಞಾನಿಗಳು. ಜನನದ ಮುನ್ಸೂಚನೆಯಾಗಿ ಆಕಾಶದಲ್ಲಿ ನಕ್ಷತ್ರವೊಂದು ಕಾಣಿಸಿತು. ಇಲ್ಲಿನ ಜನರಿಗೆಲ್ಲ, ದೂರ ದೇಶದ ಜ್ಞಾನಿಗಳು ಚುಕ್ಕಿಯ ನೋಡಿದರು, ನಕ್ಷತ್ರದ ಬೆನ್ನಲ್ಲೇ ನಡೆದರು, ಜ್ಯೋತಿಯ ಹುಡುಕುತ್ತ ಬಂದರು. ಆ ಮಹಾಜ್ಯೋತಿಯ ಹುಡುಕುತ್ತ ಬಂದರು. Thank you.
ಮಕ್ಕಳೇ, ಇದೇ ಪ್ರಭು ಯೇಸು ಕ್ರಿಸ್ತರ ಜನನದ ಕಥೆ. ಜಗತ್ತಿನ ಉದ್ಧಾರಕ್ಕೆ ಮಾನವರಿಗೆ ಮಾನವೀಯತೆಯ ಹಾದಿಯಲ್ಲಿ ಬದುಕಲು ಪ್ರೇರಣೆ ನೀಡುವ ಸಲುವಾಗಿ ಪ್ರಭು ಯೇಸು ಸಾಮಾನ್ಯ ಮನುಷ್ಯರಂತೆ ಜನ್ಮ ತಳೆದರು. ಸಾಮಾನ್ಯ ಜನರಂತೆ ಬದುಕಿ ಮಾನವ ಜಗತ್ತಿಗೆ ಶಾಂತಿ, ಪ್ರೀತಿ, ಕರುಣೆಯ ಸಂದೇಶವನ್ನು ಸಾರಿದರು. ಎಲ್ಲರನ್ನೂ ಪ್ರೀತಿಸು, ಸರ್ವರಿಗೂ ಒಳಿತನ್ನು ಮಾಡು, ನಿನ್ನ ಶತ್ರುಗಳನ್ನು ಕ್ಷಮಿಸು ಎಂಬಂತಹ ಅದ್ಭುತ ಸಂದೇಶಗಳನ್ನು ಮಾನವ ಜಗತ್ತಿಗೆ ಸಾರಿದರು. ನಾವು ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸೋಣ. ಪ್ರಭು ಯೇಸು ಕ್ರಿಸ್ತರು ಸರ್ವರಿಗೂ ಒಳಿತನ್ನು ಮಾಡಲಿ. ಯೇಸು ಕ್ರಿಸ್ತರ ಜನನದ ನೃತ್ಯ ರೂಪಕವನ್ನು ನಮಗೆ ಮನೋಹರವಾಗಿ ಮಾಡಿ ತೋರಿಸಿದ ಸಂತ ತೆರೆಸ ಶಾಲೆಯ ವಿದ್ಯಾರ್ಥಿನಿಯರಿಗೆ ಹಾಗೂ ಅವರಿಗೆ ತರಬೇತಿಗೊಳಿಸಿದ ಶಿಕ್ಷಕೇತರ ವೃಂದದವರಿಗೂ ನಮ್ಮ ಅಭಿನಂದನೆಗಳು, ಧನ್ಯವಾದಗಳು. ಈ ಲೋಕ ಕ್ರಿಸ್ತನ ಆಗಮನದಿಂದ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಎಂದು ವಿಭಜನೆಯಾಗಿದೆ. ಯಾರ್ಯಾರು ಕ್ರಿಸ್ತರಲ್ಲಿ ಐಕ್ಯರಾಗಿರುತ್ತಾರೋ ಅಂತಹವನು ನೂತನ ಸೃಷ್ಟಿಯಾಗುತ್ತಾನೆ. ಹಳೆಯದೆಲ್ಲವೂ ಕಳೆದು ಹೋಗುತ್ತದೆ. ಆತ ಹೊಸ ವ್ಯಕ್ತಿತ್ವ ತುಂಬಿದ ಹೊಸ ಮನುಜನಾಗುತ್ತಾನೆ. ಅಂತವನ ಹೃದಯದಲ್ಲಿ ಸದಾ ಸಂತೋಷ, ನೆಮ್ಮದಿ, ಆನಂದ, ಸಮಾಧಾನ ತುಂಬಿರುತ್ತದೆ ಹಾಗೂ ಯಾವಾಗಲೂ ಆ ವ್ಯಕ್ತಿ ಹರ್ಷದಿಂದಿರುತ್ತಾನೆ. ಈ ನಿಟ್ಟಿನಲ್ಲಿ ಲವಲವಿಕೆಯ ತುಂಬಿದ ಹರುಷದಿಂದ ತಮ್ಮ ನೃತ್ಯದ ಮೂಲಕ ಅಮೋಘವಾಗಿ ಈ ವೇದಿಕೆಯಲ್ಲಿ ಬರಲಿದ್ದಾರೆ ನಮ್ಮ ಧರ್ಮಕ್ಷೇತ್ರದ CAL ಯುವ ಸದಸ್ಯರು ಸಂತಾಕ್ಲಾಸ್ ನೊಟ್ಟಿಗೆ.
ನೈಜ ಸಂತೋಷವನ್ನು ಮನೋಹರವಾಗಿ ಪ್ರದರ್ಶಿಸಿದ ನಮ್ಮ ಯುವಕ ಯುವತಿಯರಿಗೆ ಧನ್ಯವಾದಗಳು, ಅಭಿನಂದನೆಗಳು. ದೂತರ ಹಾಡಿನ ನವನವಿಕೆಯನ್ನು ಹರಡಲು ಮುಂದೆ ಬರುತ್ತಿದ್ದಾರೆ ಬೆತನಿ ಮೇಳದ ಧರ್ಮ ಭಗಿನಿಯರು. ಸುಮಧುರ ಗಾಯನವನ್ನು ಮಾಡಿದ ಬೆಥನಿ ಧರ್ಮ ಮೇಳದ ಧರ್ಮ ಭಗಿನಿಯರಿಗೆ ನಮ್ಮ ಅಭಿನಂದನೆಗಳು. ಕ್ರಿಸ್ತ ಜಯಂತಿಯ ಭಾವೈಕ್ಯವನ್ನು ಎಲ್ಲರಲ್ಲೂ ಪ್ರಚಾರಿಸಲು ವೇದಿಕೆಗೀಗ ಬರುತ್ತಿದ್ದಾರೆ ನಮ್ಮಿ ಕ್ರಿಸ್ಮಸ್ ಬಂಧುತ್ವ ಕಾರ್ಯಕ್ರಮದ ಗಣ್ಯ ಅತಿಥಿಯರು. ವಂದನೀಯ ವಿನ್ಸೆಂಟ್ ಅನಿಲ್ ಮೆನೇಜಸ್ ಸಂತ ಜೋಸೆಫರ ಸೆಮಿನರಿ ಜೆಪ್ಪು ಮಂಗಳೂರು, ಶ್ರೀ ಕೃಷ್ಣ ಅಡಿಗ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ ಮಂಗಳೂರು ಇವರು, ಶ್ರೀಮಾನ್ CA AP ಮೊಹಮ್ಮದ್ ಐಜಕ್ ಅಧ್ಯಕ್ಷರು ಹೀರಾ ಮೀಡಿಯಾ ಮಂಗಳೂರು ಇವರು, ಹಾಗೂ ನಮ್ಮ ಚರ್ಚಿನ ಧರ್ಮಗುರುಗಳು ಪ್ರಧಾನ ಧರ್ಮಗುರುಗಳಾದ ವಂದನೀಯ ವಾಲ್ಟರ್ ಡಿಸೋಜಾ
ಹಾಗೂ ಸಹಾಯಕ ಧರ್ಮಗುರುಗಳಾದ ವಂದನೀಯ ವಿವೇಕ್, ವಂದನೀಯ ಲಾರೆನ್ಸ್, ವಂದನೀಯ ಡೆನ್ಸಿನ್ ಹಾಗೂ ವಂದನೀಯ ಅರುಣ್ ರವರು, ನಮ್ಮ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ಶ್ರೀ ವಿನೋದ್ ಡಿಸೋಜಾ ಹಾಗೂ ಕಾರ್ಯದರ್ಶಿ ಶ್ರೀಮತಿ ಪ್ಯಾಟ್ಸಿ ಬ್ರಿಟ್ಟೋ ಮತ್ತು 21 ಆಯೋಗದ ನಮ್ಮ ಚರ್ಚಿನ ಸಂಚಲನದ ಮುಖ್ಯಸ್ಥರಾದ ಶ್ರೀಮಾನ್ ದೀಪಕ್ ಇವರೆಲ್ಲರೂ ವೇದಿಕೆಗೆ ಬರಬೇಕಾಗಿ ಹಾಗೂ ನಾವು ನಮ್ಮ ಕೈಗಳಿಗೆ ಸ್ವಲ್ಪ ಕೆಲಸ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಆಮಂತ್ರಿತರನ್ನು ಭಾವಪೂರ್ವಕವಾಗಿ ಸ್ವಾಗತಿಸಲು ಮುಂದೆ ಬರುತ್ತಿದ್ದಾರೆ ಬೆಂದೂರು ಧರ್ಮಕ್ಷೇತ್ರದ ಪ್ರಥಮ ಪ್ರಜೆ, ಚರ್ಚ್ ಪಾಲನಾ ಮಂಡಳಿಯ ಧೀಮಂತ ಉಪಾಧ್ಯಕ್ಷ ಶ್ರೀಮಾನ್ ವಿನೋದ್ ಡಿಸೋಜಾ. ನಿಮ್ಮ ಚಪ್ಪಾಳೆಯೊಂದಿಗೆ ನೆರೆದಿರುವ ಎಲ್ಲರಿಗೂ ಹೃತ್ಪೂರ್ವಕ ಮತ್ತು ಹರ್ಷಭರಿತ ಕ್ರಿಸ್ಮಸ್ ಸಂಜೆಯನ್ನು ಹಾರೈಸುತ್ತೇನೆ. ನಾವು ಇಂದು ಇಲ್ಲಿ ಸೇರಿರುವುದು ಕ್ರಿಸ್ಮಸ್ ಬಂಧುತ್ವ ಕಾರ್ಯಕ್ರಮಕ್ಕಾಗಿ. ಇದು ಕ್ರಿಸ್ಮಸ್ ಹಬ್ಬದ ನಿಜವಾದ ಅರ್ಥವನ್ನು, ಏಕತೆ, ಪ್ರೀತಿ ಮತ್ತು ಎಲ್ಲ ಗಡಿಗಳನ್ನು ಮೀರಿದ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಕ್ರಿಸ್ಮಸ್ ಕೇವಲ ಹಬ್ಬವಲ್ಲ, ಇದು ಆಶೆ, ಕರುಣೆ ಮತ್ತು ಸಾಮರಸ್ಯದ ಸಂದೇಶವನ್ನು ನೀಡುತ್ತದೆ. ನಾವು ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಜನನೋತ್ಸವವನ್ನು ಮಾತ್ರವಲ್ಲದೆ ನಮ್ಮನ್ನು ಒಂದೆಡೆ ತರಲು ಸಹಾಯ ಮಾಡುವ ಮೌಲ್ಯಗಳನ್ನು ಹಂಚಿಕೊಳ್ಳುತ್ತೇವೆ. ಬಂಧುತ್ವ ಎಂಬ ಹೆಸರೇ ಕ್ರಿಸ್ಮಸ್ ಹಬ್ಬದ ವಿವಿಧತೆಯಲ್ಲಿ ಏಕತೆಯನ್ನು ಪ್ರತಿನಿಧಿಸುತ್ತದೆ. ಇದು ನಮ್ಮ ಪ್ರಿಯ ಚರ್ಚ್ ಮತ್ತು ನಗರವನ್ನು ವಿಶಿಷ್ಟವಾಗಿಸುತ್ತದೆ. ಈ ಮಹಾನ್ ಹಬ್ಬದ ಸಮಾರಂಭಕ್ಕೆ ಸೇರುವ ಎಲ್ಲರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮೊಂದಿಗೆ ಈ ಸಂಜೆ ಅಧ್ಯಕ್ಷರಾಗಿ ಇದ್ದಾರೆ ರೆವರೆಂಡ್ ಫಾದರ್ ವಾಲ್ಟರ್ ಡಿಸೋಜಾ. ಅವರನ್ನು ನಾನು ಹೃತ್ಪೂರ್ವಕ ಸ್ವಾಗತದಿಂದ ಆದರಿಸುತ್ತೇನೆ. ಇಂದಿನ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಶ್ರೀ ಕೃಷ್ಣ ಅಡಿಗರು, ಅರ್ಚಕರು, ಕದ್ರಿ ಶ್ರೀ ಮಂಜುನಾಥ್ ದೇವಾಲಯ. ಅವರ ಸಾನ್ನಿಧ್ಯವು ಧಾರ್ಮಿಕ ಸೌಹಾರ್ದತೆಯ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತದೆ. ಮಹನೀಯರೇ, ನಾವು ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ನಾನು ಫಾದರ್ ಲಾರೆನ್ಸ್ ಅವರಲ್ಲಿ ಕೇಳಿಬಿಡ್ತೇನೆ, ಇಂದಿನ ಮುಖ್ಯ ಹೆಸರನ್ನು ಹೂಗುಚ್ಚಿ ನೀಡಿ ಸ್ವಾಗತಿಸಬೇಕೆಂದು. ನಮ್ಮೊಂದಿಗಿದ್ದಾರೆ ಇನ್ನೂರು ಮುಖ್ಯ ಅತಿಥಿಗಳು. CA KP ಮೊಹಮ್ಮದ್ ಇಜಾದ್, ಮಂಗಳೂರು ಹೀರಾ ಮೀಡಿಯಾ ಇದರ ಅಧ್ಯಕ್ಷರು. ತಮ್ಮ ಸಮಾಜ ಸೇವೆಯಿಂದ ನಮಗೆಲ್ಲರಿಗೂ ಪ್ರೇರಣೆ ನೀಡುತ್ತಾರೆ. ಮಾನ್ಯರೇ, ತಮಗೆ ಹಾರ್ದಿಕ ಸ್ವಾಗತಗಳು. ನಾನು ಫಾದರ್ ವಿವೇಕ್ ಕ್ವಿಂಟ್ ಅವರಲ್ಲಿ ವಿನಂತಿಸುತ್ತೇನೆ, ಇವರ ಮುಖ್ಯ ಅತಿಥಿಯನ್ನು ಹೂಗುಚ್ಚಿ ನೀಡಿ ಸ್ವಾಗತಿಸಬೇಕೆಂದು. ಇವರು ಮುಖ್ಯ ಅತಿಥಿಗಳು ರೆವರೆಂಡ್ ಫಾದರ್ ವಿನ್ಸೆಂಟ್ ಅನಿಲ್ ಮಿನೇಜಸ್. ಇವರು ಜೆಪ್ಪು ಸೈಂಟ್ ಜೋಸೆಫ್ ಸೆಮಿನರಿಯ ಪ್ರಾಧ್ಯಾಪಕರು. ಮಹನೀಯರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು
ಫಾದರ್ ಡೆನ್ಸಿಲ್ ಲೋಬೋ ಅವರನ್ನು ಕೇಳಿಕೊಳ್ಳುತ್ತೇನೆ ಮುಖ್ಯ ಅತಿಥಿಯನ್ನು ಹೂಗುಚ್ಚಿ ನೀಡಿ ಸ್ವಾಗತಿಸಬೇಕೆಂದು. ನಮ್ಮೊಂದಿಗಿರುವ ಸಹಾಯಕ ಫಾದರ್ಗಳಾದ ಫಾದರ್ ಲಾರೆನ್ಸ್ ಕುಟಿನೋ, ಫಾದರ್ ವಿವೇಕ್ ಪಿಂಟೋ, ಫಾದರ್ ಡೆನ್ಸಿಲ್ ಲೋಬೋ ಹಾಗೂ ಪದವ ಕಾಲೇಜಿನ ಪ್ರಾಂಶುಪಾಲರಾದ ಫಾದರ್ ಅರುಣ್ ಲೋಬೋ ಅವರನ್ನು ನಾನು ಮನದಾಳದಿಂದ ಸ್ವಾಗತಿಸುತ್ತೇನೆ. ನಮ್ಮ ಪ್ಯಾರಿಸ್ ಪರಿಷತ್ತಿನ ಕಾರ್ಯದರ್ಶಿ ಶ್ರೀಮತಿ ಪ್ಯಾಟ್ಸಿ ಬ್ರಿಟ್ಟೋ ಮತ್ತು ಎಲ್ಲ ಆಯೋಗಗಳ ಸಂಯೋಜಕರಾದ ಶ್ರೀ ದೀಪಕ್ ಡಿಸೋಜಾ, ನಿಮ್ಮ ಕೆಲಸ ಮತ್ತು ಬದ್ಧತೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ತಮಗೆ ಹೃತ್ಪೂರ್ವಕ ಸ್ವಾಗತ. ನಮ್ಮೊಂದಿಗಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಶ್ರೀಯುತ ವಿನಯ್ ರಾಜ್. ತಮ್ಮ ಉಪಸ್ಥಿತಿಯನ್ನು ನಾನು ಗೌರವಿಸುತ್ತೇನೆ. ಹಾಗೂ ನಮ್ಮೊಡನೆ ಇದ್ದಾರೆ ನಮ್ಮ ಜಿಲ್ಲೆಯ ಮಾಜಿ ಶಾಸಕರು ಶ್ರೀ JR ಲೋಬೋ. ತಮಗೂ ಹೃತ್ಪೂರ್ವಕ ಸ್ವಾಗತ. ನಮ್ಮೊಂದಿಗಿದ್ದಾರೆ ನಮ್ಮ ಮಾಜಿ ಕಾರ್ಪೊರೇಟರ್ ಅಶೋಕ್ ಡಿಕೆ. ತಮಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಧಾರ್ಮಿಕ ಮತ್ತು ದತ್ತಿ ಸದಸ್ಯರ ಸಂಘದ ಅಧ್ಯಕ್ಷರು ಶ್ರೀ ಚಂದ್ರಕಲಾ. ತಮಗೂ ಹಾರ್ದಿಕ ಸ್ವಾಗತ. ಆರ್ಕಿಟೆಕ್ಟ್ ಅಸೋಸಿಯೇಷನ್ ಆಫ್ ಮ್ಯಾಂಗ್ಳೂರ್ ಇದರ ಅಧ್ಯಕ್ಷರು ಆರ್ಕಿಟೆಕ್ಟ್ ಸುಪ್ರೀತ್ ಆಳ್ವ. ತಮಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. GST ಅಸಿಸ್ಟೆಂಟ್ ಕಮಿಷನರ್ ಶ್ರೀ ಸಂಜಯ್ ಬಲಿಪಾ. ತಮಗೂ ಸ್ವಾಗತ. ESI ಹಾಸ್ಪಿಟಲ್ನ ಸೂಪರಿಂಟೆಂಡೆಂಟ್ ಶ್ರೀ ಪಾಂಡುರಂಗ್ ಮೇಟಿ. ತಮಗೂ ನಾನು ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ನಮ್ಮೊಂದಿಗಿದ್ದಾರೆ ಮಹಾನ್ ಹಾಸ್ಯ ನಟ ಶ್ರೀ ನವೀನ್ ಡಿ ಪಡೀಲ್. ತಮಗೂ ಹಾರ್ದಿಕ ಸ್ವಾಗತ. ಹಾಗೂ ಈ ಸಂಜೆ ನಾವು ಸಮಾಜಕ್ಕಾಗಿ ತಮ್ಮನ್ನು ಮೀಸಲಿಟ್ಟಿರುವ ಸಮಾಜ ಸೇವಕರನ್ನು ಗೌರವಿಸುತ್ತೇನೆ ಹಾಗೂ ತಮಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಕೊನೆಗೆ ನನ್ನ ಪ್ರಿಯ ಬೆಂದೂರು ಧರ್ಮ ಕೇಂದ್ರದ ಸಮಸ್ತ ಸದಸ್ಯರಿಗೆ ನಿಮ್ಮ ಉತ್ಸಾಹ ಮತ್ತು ಬೆಂಬಲವು ನಮ್ಮ ಧರ್ಮ ಕೇಂದ್ರದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಜೀವ ತುಂಬುತ್ತದೆ. ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಈ ಸಂಜೆಯ ಸಮಾರಂಭವನ್ನು ಪ್ರಾರಂಭಿಸಿದಂತೆ ಕ್ರಿಸ್ಮಸ್ ತಂದಿರುವ ಆನಂದ, ಶಾಂತಿ ಮತ್ತು ಉತ್ತಮ ಮನೋಭಾವವನ್ನು ಸ್ವೀಕರಿಸೋಣ. ಈ ಕಾರ್ಯಕ್ರಮವು ನಮ್ಮ ಸಾಮಾಜಿಕ ಬಾಂಧವ್ಯವನ್ನು ಶಕ್ತಪಡಿಸುವ ಏಕತೆ ಮತ್ತು ಪ್ರೀತಿಯ ಸಾಕ್ಷಿಯಾಗಲಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ, ಧನ್ಯವಾದಗಳು ಮತ್ತು ಶುಭ ಕ್ರಿಸ್ಮಸ್. ಮನದಾಳದ ಮಾತಿನಿಂದ ಸರ್ವರಿಗೂ ಸ್ವಾಗತಿಸಿದ ಉಪಾಧ್ಯಕ್ಷರೇ, ತಮಗೂ ಈ ಕ್ರಿಸ್ಮಸ್ ಬಂಧುತ್ವ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕ್ರಿಸ್ಮಸ್ ಅನ್ನೋದೇ ತುಂಬಾ ಖುಷಿ, ಸಂತಸ, ಸಂತೋಷವನ್ನು ನಾವು ನಾನಾ ರೀತಿಯಲ್ಲಿ ಹರಡಬಹುದು. ಹಾಗಾದ್ರೆ ಇನ್ನೇಕೆ ತಡ? ಕ್ರಿಸ್ಮಸ್ ಸಂಭ್ರಮವನ್ನು ಕೇಕ್ ತುಂಡರಿಸುವ ಮೂಲಕ ನಡೆಸಿಕೊಡಲು ವೇದಿಕೆಯಲ್ಲಿ ಉಪಸ್ಥಿತ ಇರುವ ಗಣ್ಯರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ತಾವು ಮುಂದುವರಿಬೇಕಾಗಿ. ಕ್ರಿಸ್ಮಸ್ ಬಂಧುತ್ವ 2024 ಇದರ ಸಡಗರವನ್ನು ಕೇಕ್ ತುಂಡರಿಸುವ ಮೂಲಕ ನಾವು ನಡೆಸಲಿದ್ದೇವೆ. ಧನ್ಯವಾದಗಳು. ನಮ್ಮ ಸಮಾಜವು 10 ಹಲವು ಸಮಸ್ತರ ಕೈ ಜೋಡಿಸುವಿಕೆಯ ಮುಖಾಂತರ ಸುಸೂತ್ರವಾಗಿ ಸಾಗುತ್ತದೆ. ದಿನನಿತ್ಯ ನಮಗೆ ಇವರಿಂದ ಆಗುವ ಉಪಕಾರ ಎಷ್ಟೋ. ಈ ಸುಸಂದರ್ಭದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ನಮಗೆ ಸಹಾಯ ಹಸ್ತವನ್ನು ನೀಡುವ ನಮ್ಮ ಬಾಂಧವರನ್ನು ತಮ್ಮ ಅಮೋಘ ಸೇವೆಯನ್ನು ಸ್ಮರಿಸಿ ಪುರಸ್ಕರಿಸುವ ಸಮಯ. ಇವರನ್ನು ಈ ವೇದಿಕೆಗೆ ಬರಮಾಡಲು ಶ್ರೀಮತಿ ಜ್ಯೋತಿ
ಹಾಗೂ ಶ್ರೀಮತಿ ರಶ್ಮಿ ಅವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಮುಖ್ಯ ಅತಿಥಿಯರಾದ ವಂದನೀಯ ವಿನ್ಸೆಂಟ್ ಅನಿಲ್ ಮೆನೇಜಸ್ ರವರು, ಶ್ರೀ ಕೃಷ್ಣ ಅಡಿಗ, ಅರ್ಚಕರು ಕದ್ರಿ ಶ್ರೀ ಮಂಜುನಾಥ್ ದೇವಸ್ಥಾನ ಇವರು, ಹಾಗೂ ಶ್ರೀಮಾನ್ CA KP ಮೊಹಮ್ಮದ್ ಐಜರ್, ಅಧ್ಯಕ್ಷರು ಹೀರಾ ಮೀಡಿಯಾ ಇವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಪದ್ಮಾ, ಶಿವಬಾಗ್ ಹೊಸ ರಸ್ತೆಯ ಅಕ್ಕಪಕ್ಕದಲ್ಲಿ ನಮ್ಮ ವಠಾರವನ್ನು ಶುಚಿಯಾಗಿಡಲು ಸುಮಾರು 20 ವರ್ಷಗಳಿಂದ ಪ್ರತಿದಿನ ಕೆಲಸ ಮಾಡುತ್ತಿದ್ದಾರೆ. ಶ್ರೀಮತಿ ಪದ್ಮಾ. ನಮ್ಮ ಕೈ ಚಪ್ಪಾಳೆ. ಶ್ರೀ ಗಣೇಶ್ ಕೂಡಿಕಲ್, ಮರೋಳಿ ಪರಿಸರದಲ್ಲಿ 21 ವರ್ಷಗಳ ಕಾಲ ಪೋಸ್ಟ್ಮ್ಯಾನ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀ ರವಿ, ಇವರು ಶಿವಬಾಗ್ ರೋಡಿನಲ್ಲಿ ಸುಮಾರು 40 ವರ್ಷಗಳಿಂದ ಅಂಗಡಿ ನಡೆಸಿ ಸುತ್ತಮುತ್ತಲಿನವರಿಗೆ ದಿನನಿತ್ಯದ ಸಾಮಗ್ರಿ ಹಾಗೂ ಹಣ್ಣು ತರಕಾರಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಶ್ರೀಮತಿ ಲತಾ ರಾವ್, ಇವರು ವೃತ್ತಿಪರ ಮಹಿಳೆಯರಿಗೆ ಸುಮಾರು 7 ವರ್ಷಗಳಿಂದ ಯಾವುದೇ ಸಂಭಾವನೆ ಇಲ್ಲದೆ ಯೋಗವನ್ನು ಕಲಿಸುತ್ತಿದ್ದಾರೆ. ಶ್ರೀ ರಿಯಾಜ್, ಇವರು ಸುಮಾರು ವರ್ಷಗಳಿಂದ ತಮ್ಮನ್ನು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶ್ರೀ ಅಭಿಷೇಕ್, ಗಟ್ಟಿಯಾದ ಕೈ ಚಪ್ಪಾಳೆಯನ್ನು ಕೊಡೋದು. ಶ್ರೀ ಅಭಿಷೇಕ್, ಇವರು ಸುಮಾರು ವರ್ಷಗಳಿಂದ ಮನೆ ಮನೆಗೆ ದಿನಪತ್ರಿಕೆಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ಶ್ರೀಮತಿ ಶಶಿಕಲಾ, ಇವರು ಶಿವಬಾಗ್ ವಠಾರದಲ್ಲಿ 7 ವರ್ಷಗಳಿಂದ ಪರಿಸರವನ್ನು ಸ್ವಚ್ಛ ಮಾಡಿ ಶುಚಿಯಾಗಿ ಕಾಪಾಡುತ್ತಿದ್ದಾರೆ. ಶ್ರೀಮತಿ ವಿದ್ಯಾ ದಿನಕರ, ಇವರು ಶಿವಬಾಗ್ ವಠಾರದಲ್ಲಿ ಪರಿಸರವನ್ನು ಸ್ವಚ್ಛ ಮಾಡಿ ಶುಚಿಯಾಗಿ ಕಾಪಾಡಿಕೊಳ್ಳುತ್ತಿದ್ದಾರೆ. ಶ್ರೀಮತಿ ವಿಜಯ,
ಶ್ರೀಮತಿ ವಿಜಯ ಇವರು 30 ವರ್ಷಗಳಿಂದ ಶಿವಬಾಗ್ ವಠಾರದಲ್ಲಿ ಪರಿಸರವನ್ನು ಸ್ವಚ್ಛ ಮಾಡಿ ಶುಚಿಯಾಗಿ ಕಾಪಾಡುತ್ತಿದ್ದಾರೆ. ಶ್ರೀ ಗುಂಡಪ್ಪ ಇವರು ಸುಮಾರು ವರ್ಷಗಳಿಂದ ಶಿವಬಾಗ್ ವಠಾರದಲ್ಲಿ ಮನೆ ಮನೆಗೆ ದಿನಪತ್ರಿಕೆಯನ್ನು ವಿತರಣೆ ಮಾಡುತ್ತಿದ್ದಾರೆ. ಶ್ರೀ ಬಸವರಾಜ್ ಇವರು ಸುಮಾರು ವರ್ಷಗಳಿಂದ ಶಿವಬಾಗ್ ವಠಾರದಲ್ಲಿ ಮನೆ ಮನೆಗೆ ದಿನಪತ್ರಿಕೆಯನ್ನು ವಿತರಣೆ ಮಾಡುತ್ತಿದ್ದಾರೆ. ಶ್ರೀ ಉಮೇಶ್ ಅವರು ಕೂಡ ಸುಮಾರು ವರ್ಷಗಳಿಂದ ಮನೆ ಮನೆಗೆ ದಿನಪತ್ರಿಕೆಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ಶ್ರೀ ಸಂಗಣ್ಣ ಶ್ರೀ ಸಂಗಣ್ಣರವರು ಕೂಡ ಮನೆ ಮನೆಗೆ ದಿನಪತ್ರಿಕೆಯನ್ನು ವಿತರಣೆ ಮಾಡುತ್ತಿದ್ದಾರೆ. ಶ್ರೀ ಬಸವ ಶ್ರೀ ಮಹಾದೇವಪ್ಪ ಶ್ರೀ ಹರೀಶ್ ಇವರು ಪ್ರತಿದಿನ ಸಂಜೆ ಮಾರ್ಗದ ದೀಪ ಎಲೆಕ್ಟ್ರಿಕ್ ಸ್ವಿಚ್ ಹಾಕಿ ಹಾಗೂ ಬೆಳಿಗ್ಗೆ ಅದನ್ನು ಸ್ವಿಚ್ ಆಫ್ ಮಾಡುತ್ತಿದ್ದಾರೆ. ಶ್ರೀಮತಿ ಅಮ್ಮ ಶ್ರೀ ವರದ ಶ್ರೀ ವಾಸುದೇವ್ ಇವರು 20 ವರ್ಷಗಳಿಂದ ತೋಟಗಾರಿಕೆ ಕೆಲಸವನ್ನು ಮಾಡುತ್ತಿದ್ದಾರೆ. ಶ್ರೀ ದಯಾನಂದ ಇವರು 10 ವರ್ಷಗಳಿಂದ ಕೇಬಲ್ ಆಪರೇಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀ ವೀರೇಶ್ ಇವರು 20 ವರ್ಷದಿಂದ ದಿನಪತ್ರಿಕೆಯನ್ನು ವಿತರಣೆ ಮಾಡುತ್ತಿದ್ದಾರೆ. ಶ್ರೀ ರವಿ ಇವರು ಸುಮಾರು ವರ್ಷಗಳಿಂದ ಮನೆ ಮನೆಗಳಿಗೆ ಹಾಲು ಸರಬರಾಜು ಮಾಡುತ್ತಿದ್ದಾರೆ.
ನರೇಶ್, ಶ್ರೀ ನರೇಶ್, ಶ್ರೀ ಮಹೇಶ್, ಇವರು 24 ವರ್ಷಗಳಿಂದ ದಿನಪತ್ರಿಕೆಯನ್ನು ವಿತರಿಸುತ್ತಿದ್ದಾರೆ. ಶ್ರೀ ಶಂಕರ್ ಶೇಟ್, ಶ್ರೀ ಮಹೇಶ್, ಇವರು 24 ವರ್ಷಗಳಿಂದ ದಿನಪತ್ರಿಕೆಯನ್ನು ವಿತರಿಸುತ್ತಿದ್ದಾರೆ. ಶ್ರೀ ಶಂಕರ್ ಶೇಟ್, ಇವರು 17 ವರ್ಷಗಳಿಂದ ಸಿಟಿ ಹಾಸ್ಪಿಟಲ್ನಿಂದ ಕದ್ರಿ ದೇವಸ್ಥಾನದ ಪರಿಸರದವರಿಗೆ ದಿನಪತ್ರಿಕೆಯನ್ನು ವಿತರಣೆ ಮಾಡುತ್ತಿದ್ದಾರೆ. ಶ್ರೀ ಸುಬ್ರಹ್ಮಣ್ಯ ಶೇಟ್, ಶ್ರೀ ಸುಬ್ರಹ್ಮಣ್ಯ ಶೇಟ್, ಇವರು 13 ವರ್ಷಗಳಿಂದ ದಿನಪತ್ರಿಕೆಯನ್ನು ವಿತರಿಸುತ್ತಿದ್ದಾರೆ. ಶ್ರೀ ಜಗದೀಶ್, ಶ್ರೀ ಮೊಯ್ದು, ಇವರು ದಿನ ಮನೆ ಮನೆಗೆ ಮೀನು ಸರಬರಾಜು ಮಾಡುತ್ತಿದ್ದಾರೆ. ಶ್ರೀ ಅಬ್ಬಾಸ್, ಇವರು 42 ವರ್ಷಗಳಿಂದ ಗುಜರಿ ವ್ಯಾಪಾರಿಯನ್ನು ನಡೆಸುತ್ತಿದ್ದಾರೆ. ಶ್ರೀ ಅಬ್ದುಲ್ ಮಜೀದ್, ಶ್ರೀ ಪ್ರವೀಣ್ ಡಿಸೋಜಾ, ಇವರು 8 ವರ್ಷಗಳಿಂದ ಪತ್ರಿಕೆಗಳನ್ನು ವಿತರಿಸುತ್ತಿದ್ದಾರೆ. ಶ್ರೀ ಸುಹಾಸ್ ಮತ್ತು ಶ್ರೀ ಸುಹಾಗ್, ಶ್ರೀ ಹರೀಶ್ ದೇವಿನಗರ್, ಶ್ರೀ ಪ್ರಶಾಂತ್ ಕುಮಾರ್, ಇವರು ಬೀದಿ ದೀಪಗಳ ನಿರ್ವಹಣೆಯನ್ನು ಮಾಡುತ್ತಿದ್ದಾರೆ.
ಶ್ರೀ ಶಿವರಾಜ್ ಇವರು ಬೀದಿ ದೀಪಗಳ ನಿರ್ವಹಣೆಯನ್ನು ಮಾಡುತ್ತಿದ್ದಾರೆ. ನಮ್ಮ ಕೈ ಚಪ್ಪಳೆ ಏನು ಸಾಲುವುದಿಲ್ಲ, ದಯವಿಟ್ಟು ಕೈ ಚಪ್ಪಳೆ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ರಂಜಿತ್ ಕೋಡಿಕಲ್. ಶ್ರೀ ರಂಜಿತ್ ಕೋಡಿಕಲ್ ರವರು ಬೀದಿ ದೀಪಗಳ ನಿರ್ವಹಣೆಯನ್ನು ಮಾಡುತ್ತಿದ್ದಾರೆ. ನಾಗೇಶ್ ಕಾವೂರ್. ಶ್ರೀ ನಾಗರಾಜ್ ಕಾವೂರ್ ಇವರು ಬೀದಿ ದೀಪಗಳ ನಿರ್ವಹಣೆಯನ್ನು ಮಾಡುತ್ತಿದ್ದಾರೆ. ಶ್ರೀ ದೇವಿ ಪ್ರಸಾದ್ ಕೆ. ಶ್ರೀ ದೇವಿ ಪ್ರಸಾದ್ ಕೆ ಇವರು ಬೀದಿ ದೀಪಗಳ ನಿರ್ವಹಣೆಯನ್ನು ಮಾಡುತ್ತಿದ್ದಾರೆ. ಶ್ರೀ ವಿಜಯ್ ಕುಮಾರ್. ಶ್ರೀ ವಿಜಯ್ ಕುಮಾರ್ ವಿದ್ಯುತ್ ಮಂಡಳಿಯಲ್ಲಿ ಲೈನ್ ಮೆನ್, ನಂತರ ಮೀಟರ್ ರೀಡರ್ ಆಗಿ 26 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀ ವಿಷ್ಣು ಕಾಮತ್. ಶ್ರೀ ವಿಷ್ಣು ಕಾಮತ್ ಇವರು ಕಳೆದ 48 ವರ್ಷಗಳಿಂದ ಮನೆ ಮನೆಗೆ ದಿನಪತ್ರಿಕೆ ಹಾಗೂ ಹಾಲು ಸರಬರಾಜು ಮಾಡಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀ ಜಗದೀಶ್ ಮಲ್ಲಿಕಟ್ಟೆ. ಶ್ರೀ ಅಣ್ಣ ದೊರೈ. ಶ್ರೀ ಅಣ್ಣ ದೊರೈ ಇವರು ಕಳೆದ 31 ವರ್ಷಗಳಿಂದ ಚಮ್ಮಾರರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀ ಕೇಶವ್ ಬಂಗೇರ. ಶ್ರೀ ಕೇಶವ್ ಬಂಗೇರ ಇವರು ಕಳೆದ 25 ವರ್ಷಗಳಿಂದ ಹಾಲು ಸರಬರಾಜು ಮನೆ ಮನೆಗಳಿಗೆ ಮಾಡುತ್ತಿದ್ದಾರೆ. ಶ್ರೀಮತಿ ಸುಕನ್ಯಾ. ಶ್ರೀಮತಿ ಸುಕನ್ಯಾ. ಶ್ರೀಮತಿ ಸುಕನ್ಯಾ ಇವರು ಹಿರಿಯ ನಾಗರಿಕರಿಗೆ
ಭೋಜನೀಯ ವ್ಯವಸ್ಥೆಯನ್ನು ಮಾಡಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀ ಮಹದೇವ್ ಹೋಗಲ್, ರವಿ ಕದ್ರಿ, ಸಂತೋಷ್ ಅಂಡ್ ಧನುಷ್, ಸಂತೋಷ್ ಇವರು ಕಮ್ಯುನಿಟಿ ಸರ್ವಿಸ್ ಕೊಡುತ್ತಿದ್ದಾರೆ. ವೈ ಪದ್ಮನಾಭ ನಾಯಕ್, ವೈ ಪದ್ಮನಾಭ ನಾಯಕ್ ಇವರ ಕುಟುಂಬದಿಂದ ಈ ತನಕ 50 ವರ್ಷಗಳಿಂದ ಮನೆ ಸಾಮಗ್ರಿಗಳ ವ್ಯಾಪಾರವನ್ನು ಮಾಡುತ್ತಿದ್ದಾರೆ. ಧನುಷ್ ಕಮ್ಯುನಿಟಿ ಸರ್ವಿಸ್ ಕೊಡುತ್ತಿದ್ದಾರೆ. ವಸಂತರಾವ್, ಶ್ರೀ ವಸಂತರಾವ್ ಸಮಾಜ ಸೇವಕರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಫೋಟೋಗ್ರಾಫರ್ ಅಸೋಸಿಯೇಷನ್ನಿನ ಗೌರವ ಅಧ್ಯಕ್ಷರು ಆಗಿದ್ದರು. ಶ್ರೀನಿಕೇತನ್, ಶ್ರೀನಿಕೇತನ್ 10 ವರ್ಷಗಳಿಂದ ಪ್ರವಾಸೋದ್ಯಮ ಸೇವೆ ಮಾಡುತ್ತಿದ್ದಾರೆ. ಅಶ್ರಫ್, ಶ್ರೀ ಅಶ್ರಫ್ ಇವರು ಹಣ್ಣು ಹಂಪಲುಗಳ ಹೋಲ್ಸೇಲ್ ಮಾರಾಟಗಾರರು ಆಗಿದ್ದಾರೆ. ಶ್ರೀ ಸುಧಾಕರ್, ಶ್ರೀ ಸುಧಾಕರ್ ಇವರು 32 ವರ್ಷಗಳಿಂದ ನಮ್ಮ ಚರ್ಚ್ ವಠಾರದಲ್ಲಿ ಸೌಂಡ್ ಆಪರೇಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಎಲ್ಲ ಸನ್ಮಾನಿತರು ಒಂದು ಗ್ರೂಪ್ ಫೋಟೋಗ್ರಾಫಿಗಾಗಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮ್ಮೊಂದಿಗೆ ಇದ್ದಾರೆ ಪದುವಾ ವಾರ್ಡಿನ ಕಾರ್ಪೊರೇಟರ್ ಶ್ರೀಮತಿ ಶಕೀಲ ಕಾವ. ಅವರು ವೇದಿಕೆಯಲ್ಲಿ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ
ಶಿವಬಾಗ್ ವಾರ್ಡಿನ ಕಾರ್ಪೊರೇಟರ್ ಶ್ರೀಮತಿ ಕಾವ್ಯ ನಟರಾಜ್ ತಾವು ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೋರ್ಟ್ ವಾರ್ಡ್ ಇದರ ಕಾರ್ಪೊರೇಟರ್ ಶ್ರೀಮಾನ್ ವಿನಯ್ ರಾಜ್ ಇವರು ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಚಂದ್ರಕಲಾ ಧಾರ್ಮಿಕ ದತ್ತಿ ಸದಸ್ಯರು ಇವರು ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಖ್ಯಾತ ಹಾಸ್ಯ ನಟ ಶ್ರೀ ನವೀನ್ ಡಿ ಪಡೀಲ್ ತಾವು ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಶ್ರೀಮತಿ ವಿದ್ಯಾ ದಿನಕರ್ ಬಗ್ಗೆ ಹೇಳುವಾಗ ಒಂದು ಚಿಕ್ಕ ತಪ್ಪಾಗಿದೆ, ಕ್ಷಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿದ್ಯಾ ದಿನಕರ್ ಅವರು ಹಲವಾರು ವರ್ಷಗಳಿಂದ ಸಾಮಾಜಿಕ ಕಾರ್ಯಕರ್ತ ಆಗಿದ್ದು ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಡುತ್ತಾ ಇದ್ದಾರೆ. ಶೋಷಣೆಗೆ ಒಳಗಾದ ಧ್ವನಿ ಇಲ್ಲದವರ ಧ್ವನಿಯಾಗಿ ಹೋರಾಡುತ್ತಿದ್ದಾರೆ. ತಮಗೆ ಧನ್ಯವಾದಗಳು. ಸನ್ಮಾನ್ಯ ಕಾರ್ಯ ನಡೆಸಿಕೊಟ್ಟ, ಸನ್ಮಾನ ಸ್ವೀಕರಿಸಿದ ಹಾಗೂ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳು, ವಂದನೆಗಳು. ತಮ್ಮ ಮಧುರವಾದ ಕಂಠದಿಂದ ಹಾಡಲು ಮುಂದೆ ಬರುತ್ತಿದ್ದಾರೆ ಬೆಂದೂರು ಚರ್ಚಿನ ಗಾಯನ ಮಂಡಳಿಯ ಸದಸ್ಯರು, ಗಾನ ಕೋಗಿಲೆಯರು ತುಳು ಕ್ರಿಸ್ಮಸ್ ಕ್ಯಾರಲ್ಸ್ ಮುಖಾಂತರ. Maria,
ಸಂದೇಶ ಸುಬಾಲಿ ಹುಟ್ಟುಕೊಂಡು ಕೈ ಕೈದು ಬಂದಿಗ ಮಾತೆಲ್ಲ ನಲಿಪುಗ ಒಟ್ಟು ಸೇರು ಕ್ರಿಸ್ತರಿದು ನಮನ ಮಲ್ಪುಗ ಯೇಸು ಕ್ರಿಸ್ತ ದೇವರು ಹೃದಯದುಲ್ಲರು ಎಕ್ಕಲು ಮಂದಿ ಪಾಪೇರು ಮಾಫಿ ಮಲ್ಪೆರು ಯೇಸು ಕ್ರಿಸ್ತ ದೇವರು ಹೃದಯದುಲ್ಲರು ಎಕ್ಕಲು ಮಂದಿ ಪಾಪೇರು ಮಾಫಿ ಮಲ್ಪೆರು ಕತ್ತಲೆಯಲ್ಲಿ ಬದುಕುದು ಮಲ್ಪು ಕಂತೆರು ಜೋಡಿಯಲ್ಲಿ ಮಾತಮೂಲು ಭಾಗ್ಯವಂತೆರು ಉಚಿತ ಸಂದೇಶ ಸರ್ವೈದು ಬೈದು ಭುವಿರಾಜ ಯೇಸುವಾಯ ಹುಟ್ಟಿಕೊಂಡು ಕೈ ಕೈದು ಬಂದಿಗ ಮಾತೆಲ್ಲ ನಲಿಪುಗ ಒಟ್ಟು ಸೇರಿ ಕ್ರಿಸ್ತರಿದು ನಮನ ಮಲ್ಪುಗ ಕೈ ಕೈದು ಬಂದಿಗ ಮಾತೆಲ್ಲ ನಲಿಪುಗ ಒಟ್ಟು ಸೇರಿ ಕ್ರಿಸ್ತರಿದು ನಮನ ಮಲ್ಪುಗ ಎಂಟ್ಲನ ಮಾತೆರೆನ್ಲ ಖುಷಿ ಮಲ್ತನ ನೆಕ್ಲೆಗ್ ಸೊಲ್ಮೆಲು ನಿಮ್ಮನ್ನು ಕೇಳಲು ನಾವು ಆತುರದಿಂದ ಕಾಯುತ್ತಿದ್ದೇವೆ. ಶ್ರೀಮಾನ್ ಕೃಷ್ಣ ಅಡಿಗ, ಅರ್ಚಕರು, ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ, ಮಂಗಳೂರು. ಗುರುಗಣಾಧಿಪತಯೇ ನಮಃ. ನಮಃ ಸರ್ವಸುರಾಧೀಶ. ನಮಸ್ತೆ ಪಾರ್ವತೀಪತೆ. ನಮಸ್ತೆ ವೃಷಭಾರೂಢ. ಮಂಜುನಾಥಾಯತೆ ನಮಃ. ಮಣ್ಣಿನ ಅಧಿದೇವತೆಯಾದಂತಹ ಸಾವಿರ ಸೀಮೆಯ ಒಡೆಯನಾದಂತಹ ಕದ್ರಿಯ ಮಂಜುನಾಥ ಸ್ವಾಮಿಯನ್ನು, ಕಾಶಿ ಕಾಲಭೈರವೇಶ್ವರನನ್ನು ಮನಸಾರೆ ಸ್ಮರಣೆ ಮಾಡಿಕೊಂಡು ಈ ಮಣ್ಣಿನ ಅಧಿದೇವತೆಯಾದಂತಹ ಕ್ರಿಸ್ತದೇವರನ್ನು ಮನಸಾರೆ ಸ್ಮರಿಸಿಕೊಂಡು ಅಲ್ಲಾಹುನನ್ನು ಕೂಡ ಮನಸಾರೆ ವಂದನೆ ಮಾಡಿಕೊಂಡು ನಮ್ಮ ಗುರುಗಳಾದಂತಹ ದೇರೆಬೈಲಿನ ವಿಠಲ್ದಾಸ್ ತಂತ್ರಿ ವರೆಣ್ಯರ ಪಾದಪದ್ಮವನ್ನು ಕೂಡ ಸ್ಮರಿಸಿಕೊಂಡು ಸಂತ ಸೆಬಾಸ್ಟಿಯನ್ನರ ಈ ಪುಣ್ಯ ಸನ್ನಿಧಾನದಲ್ಲಿ ಕ್ರಿಸ್ಮಸ್ ಬಂಧುತ್ವ 2024 ಅನ್ನುವ ಶೀರ್ಷಿಕೆಯಲ್ಲಿ ನಮ್ಮನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತ ಮಾಡಿ ಈ ಒಂದು ವೇದಿಕೆಯಲ್ಲಿ 2 ಮಾತನ್ನು ಆಡಬೇಕು ಅಂತ ಅತ್ಯಂತ ಪ್ರೀತಿಯಿಂದ ಆದರಾತಿಥ್ಯವನ್ನು ಕೊಟ್ಟಿದ್ದೀರಿ. ಈ ಎಲ್ಲ ಆದರಾತಿಥ್ಯವನ್ನು ನನ್ನೊಡೆಯನಾದಂತಹ ಮಂಜುನಾಥನ ಶರಣಾರವಿಂದಕ್ಕೆ ಅರ್ಪಿಸಿ ಸಮಾಜದ ಎಲ್ಲ ಬಾಂಧವರಿಗೆ ಡಿಸೆಂಬರ್ 25ನೇ ತಾರೀಕಿಗೆ ಬರುವಂತಹ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಮೊತ್ತ ಮೊದಲಿಗೆ ಎಲ್ಲರಿಗೆ ಕೋರ್ತಾ ಇದ್ದೇನೆ. ಈ ಒಂದು ಶೀರ್ಷಿಕೆ ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಹೆಡ್ಡಿಂಗ್ ಕ್ರಿಸ್ಮಸ್ ಬಂಧುತ್ವ ಅನ್ನುವಂತಹ ಒಂದು ಹೆಡ್ಡಿಂಗ್. ಕೊನೆಯಲ್ಲಿ ಕೂಡ ಇದೇ ಮಾತನ್ನು ನಾನು ಹೇಳಲಿಕ್ಕಿದ್ದೇನೆ. ಮೊತ್ತ ಮೊದಲಿಗೆ ಹೇಳುವಂತಹ ಮಾತು ಕೂಡ ಇದೆ. ಈ ಬಂಧುತ್ವ ಅನ್ನುವಂಥದ್ದು ಆಯ್ಕೆ ಅಲ್ಲ, ಅನಿವಾರ್ಯತೆ. ಆಯ್ಕೆ ಅಂತ ಹೇಳಿದ್ರೆ ಸೆಲೆಕ್ಷನ್, ಅದನ್ನು ಮಾಡಲೂಬಹುದು, ಮಾಡದೇ ಇರಲೂಬಹುದು. ಅನಿವಾರ್ಯ ಅಂತ ಹೇಳಿದ್ರೆ ನೋ ಆಪ್ಷನ್, ಅದರಲ್ಲಿ ಚಾಯ್ಸೇ ಇಲ್ಲ. ಹಾಗಾದರೆ ಈ ಸಾಮರಸ್ಯ
ಮತ್ತು ಬಂಧುತ್ವ ಅನ್ನುವಂಥದ್ದು ಅದು ಆಯ್ಕೆ ಅಲ್ಲ, ಅನಿವಾರ್ಯತೆ. 100ಕ್ಕೆ 100 ಸತ್ಯ ಇದು. ಹಾಗಾದರೆ ವಸುಧಾ ಏವ ಕುಟುಂಬಕಂ, ನಮ್ಮ ಪವಿತ್ರವಾದಂತಹ ಭಗವದ್ಗೀತೆಯಲ್ಲಿ ಇರುವಂತಹ ಒಂದು ಮಾತು. ವಸುಧಾ ಅಂತ ಹೇಳಿದ್ರೆ ಇಡೀ ಭೂಮಂಡಲ ಅಂತ ಲೆಕ್ಕ. ಹಾಗಾದರೆ ಪ್ರಪಂಚದ ಎಲ್ಲ ಜೀವಜಂತುಗಳು, ಎಲ್ಲ ಮಾನವರು ನಮ್ಮವರೇ ಅನ್ನುವಂತಹ ಒಂದೇ ಕುಟುಂಬದ ಕೌಟುಂಬಿಕ ಭಾವನೆಯಿಂದ ಸಾಮರಸ್ಯದಲ್ಲಿ ನೋಡುವಂತಹ ವ್ಯವಸ್ಥೆಯನ್ನೇ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ಮಾತು. ವಸುಧಾ ಏವ ಕುಟುಂಬಕಂ, ಇಡೀ ಜಗತ್ತು ನನ್ನದೇ. ಹಾಗಾದರೆ ಕೂಲಂಕುಷವಾಗಿ ನೋಡಿದರೆ ನಮ್ಮ ಯಾವುದೇ ಧರ್ಮದಲ್ಲಿ ಅನ್ಯಾಯ ಮಾಡಿ, ಅನಾಚಾರ ಮಾಡಿ, ಒಬ್ಬರನ್ನು ಹಿಂಸೆ ಕೊಡಿ ಅಂತ ಯಾವ ಧರ್ಮವೂ ಹೇಳುವುದಿಲ್ಲ. ಪವಿತ್ರ ಬೈಬಲ್ ಆಗಲಿ, ಪವಿತ್ರ ಕುರಾನ್ ಆಗಲಿ, ಪವಿತ್ರ ಭಗವದ್ಗೀತೆ ಆಗಲಿ, ಎಲ್ಲ ಧರ್ಮಗ್ರಂಥಗಳಲ್ಲಿ ಹೇಳುವಂಥದ್ದು ಒಂದೇ. ಆಗ ದೃಶ್ಯರೂಪಕದಲ್ಲಿ ಹೇಳಿದಂತೆ ಪ್ರೀತಿ ಜಗತ್ತಿನಲ್ಲಿ ಶಾಶ್ವತವಾದದ್ದು ಪ್ರೀತಿ ಅನ್ನುವಂಥದ್ದು ಬಿಟ್ಟರೆ ಬೇರೆ ಯಾವುದೂ ಶಾಶ್ವತ ಅಲ್ಲ. ನಾನು ಒಬ್ಬಂಟಿಯಾಗಿ ಬದುಕ್ತೇನೆ, ನನಗೆ ಯಾರೂ ಬೇಡ ಅಂತ ಒಬ್ಬ ಮನುಷ್ಯ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲರೂ ಪರಾವಲಂಬಿಗಳು. ನಾವು ಇನ್ನೊಬ್ಬರನ್ನು ಅವಲಂಬನೆ ಆದರೆ ಮಾತ್ರ ನಮ್ಮ ಜೀವನ. ಒಂದು ವೀಳ್ಯದೆಲೆಯ ಬಳ್ಳಿಗೆ ಒಂದು ಮರದ ಆಸರೆ ಬೇಕೆ, ಇಲ್ಲದಿದ್ದರೆ ಅದರ ಅಸ್ತಿತ್ವ ಇಲ್ಲ. ಹಾಗಾದರೆ ನಮ್ಮ ಎಲ್ಲರ ಧರ್ಮಗುರುಗಳು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಧರ್ಮವನ್ನು ಪ್ರೀತಿಸು, ಎಲ್ಲ ಧರ್ಮವನ್ನು ಗೌರವಿಸು, ಆದರೆ ನಿನ್ನ ಹಿರಿಯರು ಏನು ನಿನಗೆ ಹೇಳಿದ್ದಾರೆ, ನೀನು ಯಾವ ಧರ್ಮದಲ್ಲಿ ಹುಟ್ಟಿದ್ದಿ ಆ ಧರ್ಮವನ್ನು ಆಚರಿಸು. ಇದು ನಮ್ಮೆಲ್ಲರ ಹಿರಿಯರು ಹೇಳಿದಂತಹ ಮಾತು. ನಮ್ಮ ಮನೆಯೊಳಗೆ ನಾನು ಬ್ರಾಹ್ಮಣ, ಖಂಡಿತ ನಾನು ಬ್ರಾಹ್ಮಣ, ಅದರಲ್ಲೂ ನಾನು ಹಿಂದೂ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಆದರೆ ಹಿಂದೂಗಳಲ್ಲೂ ಕೂಡ ಅನೇಕ ಜಾತಿ ವಿಭಾಗಗಳಿವೆ. ಪದ್ನಾಜಿ ವರ್ಗ ಅಂತ 16 ಕಟ್ಟಳೆ, 16 ಜಾತಿ, ಇದೆಲ್ಲ ಇದೆ. ಎಲ್ಲರೂ ಇದ್ರೆ ಮಾತ್ರ ನಾನು ಒಬ್ಬಂಟಿಯಾಗಿ ಬದುಕ್ತೇನೆ, ನನಗೆ ಯಾರ ಹಂಗು ಬೇಡ ಅಂತ ನಾವು ಮೇಲ್ನೋಟಕ್ಕೆ ಹೇಳಬಹುದು. ಖಂಡಿತವಾಗಿಯೂ ಅದು ಸಾಧ್ಯವೇ ಇಲ್ಲ. ನಮಗೆ ಎಲ್ಲರೂ ಬೇಕು. ನಮ್ಮ ಮನೆಯಲ್ಲಿ ದನ ಕರುಗಳನ್ನು ಸಾಕ್ತಾ ಇದ್ದೇವೆ ನಾವು. ಈಗ ಅನಿವಾರ್ಯತೆ ಕಾರಣದಿಂದ ಅದು ನಿಂತಿದೆ. ಆ ದನ ಕರುಗಳಿಗೆ ಮೊನ್ನೆಯವರೆಗೂ ಕೂಡ ಬೈಹುಲ್ಲನ್ನು ತರ್ತಾ ಇದ್ದವರು ಒಬ್ಬ ಸಾಯಿಬರು, ನಮ್ಮ ತಂದೆಯ ಅತ್ಯಂತ ಪ್ರೀತಿಯ ಗೆಳೆಯರು. ಅದೇ ರೀತಿಯಾಗಿ ಹೂವಿನ ಒಂದು ಕೃಷಿಯನ್ನು ಮಾಡಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ದೇವರಿಗೆ ಹೂವನ್ನು ಕೊಡುವವರು ಅನೇಕ ಜಾತಿಗಳಿದ್ದಾರೆ. ಎಲ್ಲ ಜಾತಿಗಳು ಹೂವನ್ನು ಕೊಡ್ತಾರೆ. ಆದರೆ ವಿಶೇಷವಾಗಿ ಕ್ರೈಸ್ತರ ಮಹಿಳೆಯರು ಅದರಲ್ಲಿ ತುಂಬ ನಿರತರಾಗಿದ್ದಾರೆ. ಕುಂಬಾರರು ಮಡಕೆಯನ್ನು ಮಾಡಿ ಅದನ್ನು ಮಣ್ಣಿನ ಪಾತ್ರೆಗಳನ್ನೆಲ್ಲ ಮಾಡ್ತಾರೆ. ಬಂಟರು, ಬಿಲ್ಲವರು, ಮುಂಡಾಲರು, ಮುಗೇರರು, ಮೊಗವೀರರು, ದೇವಾಡಿಗರು, ಮೊಯ್ಲಿಗಳು, ಹೀಗೆ ಅನೇಕ ಬಂಧು ಬಾಂಧವರು ನಾವು ಒಟ್ಟಾಗಿ ಸೇರಿದ್ದೇವೆ. ಒಂದು ಕ್ಷೇತ್ರದಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಧಾರ್ಮಿಕ ಕೆಲಸಗಳಲ್ಲಿ ಆಗಲಿ ಒಬ್ಬನನ್ನು ಮಾತ್ರ ಅವಲಂಬನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಒಂದು ಜಾತಿಯಲ್ಲಿ ಮಾತ್ರ, ಒಂದು ಜಾತಿಯವರು ಮಾತ್ರ ಸೇರಿ ಧಾರ್ಮಿಕ ಕೆಲಸ ಮಾಡುವುದು ಇದು ಸಾಧ್ಯವೇ ಇಲ್ಲ. ಈಗ ಉದಾಹರಣೆ ಕದ್ರಿ ಕ್ಷೇತ್ರದಲ್ಲಿ ಎಲ್ಲ ಜಾತಿ ಬಂಧು ಬಾಂಧವರಿಗೆ ಒಂದೊಂದು ಜವಾಬ್ದಾರಿ ಅಂತ ಉಂಟು. ಅಲ್ಲಿ ಆಗ ಉಮೇಶ್ನಾಥರು ಬಂದಿದ್ರು, ಕಾಳಭೈರವ ದೇವರ ಸನ್ನಿಧಾನದ ಅರ್ಚಕರು. ನಿರ್ಮಲ್ನಾಥ್ ಮಹಾರಾಜ್ ಅನ್ನುವಂತಹ ಒಬ್ಬರ ರಾಜರಿದ್ದಾರೆ. ಈಗಲೂ ಅಲ್ಲಿ ಕದ್ರಿ ಪಾರ್ಕ್ನ ಎದುರಲ್ಲಿ ಯೋಗೀಶ್ವರ ಮಠ ಇದೆ, ಅಲ್ಲಿ ಅವರು ರಾಜರು. ಅವರು ಯೋಗೀಶ್ವರ ಅಂದರೆ ಜೋಗಿ ಪುರುಷರು ಅಂತ ನಾವು ಹೇಳ್ತೇವೆ. ಇನ್ನು ಆಳ್ವಿಕೆಯಲ್ಲಿ ಚಂದ್ರಕಾಲ ಮೇಡಮ್ ಎಲ್ಲ ಇದ್ದಾರೆ ಇಲ್ಲಿ.
ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಂತಹ ಕ್ಷೇತ್ರ. ಅದರಲ್ಲಿ ಮುಕ್ತೇಸರಿಗೆ ಅಂದರೆ ಟ್ರಸ್ಟಿಗಳಾಗುವುದು ಎಲ್ಲ ಜಾತಿ ಬಂಧುಗಳಿಗೆ ಅದರಲ್ಲಿ ಒಂದೊಂದು ಸೀಟ್ ಉಂಟು. ಎ.ಜೆ. ಶೆಟ್ಟರ ನೇತೃತ್ವದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳೆಲ್ಲ ಆದದ್ದನ್ನು ನಾವು ನೋಡಿದ್ದೇವೆ. ಹಾಗಾದರೆ ಒಂದು ಕ್ಷೇತ್ರಕ್ಕೆ ಬಂಟರು ಬೇಕು, ಬಿಲ್ಲವರು ಬೇಕು, ಬೆಡಿಮರದು ಸಾಯಿಬರು ಬೇಕು ನೇಮ ಆಗುವಾಗ. ಹೀಗೆ ಅನೇಕ ಜಾತಿ ವರ್ಗಗಳು ಸೇರಿ ಅಲ್ಲಿ ಸಾಮರಸ್ಯ ಬೆರೀತದೆ. ಮೊಗವೀರ ಬಂಧುಗಳು ಧ್ವಜಸ್ತಂಭವನ್ನು ಏರಿಸ್ತಾರೆ. ವೆಲೆನ್ಸಿಯಾದ ಚರ್ಚಲ್ಲೂ ಕೂಡ ಧ್ವಜಸ್ತಂಭ ಉಂಟು. ಹಾಗಾದರೆ ದೀಪವನ್ನು ಬೆಳಗಿಸಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ನಮಗೆ ನಕ್ಷತ್ರ ಚಂದ್ರ, ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂಗ್ರಿಗಂ ಸ್ಮರಾಮಿ. ಮಸೀದಿಯ ಮೇಲೆ ಇರುವಂತಹ ಗೋಪುರದ ಮೇಲೆ ಚಂದ್ರ ಮತ್ತು ನಕ್ಷತ್ರದ ಒಂದು ಚಿಹ್ನೆ ಇದೆ. ಅದು ಮುಸ್ಲಿಮರ ಅತ್ಯಂತ ಪವಿತ್ರವಾದಂತಹ ಸಂಕೇತ ಹೌದಾದರೂ ಕೂಡ ನಮಗೂ ಕೂಡ ಅದೇ ಸಂಕೇತ. ತಾರಾಬಲಂ ಚಂದ್ರಬಲಂ ತದೇವ, ನಕ್ಷತ್ರದ ಬಲ ಬೇಕು, ಚಂದ್ರನ ಬಲ ಬೇಕು ನಮಗೆ. ಹಾಗಾದರೆ ಕೂಲಂಕುಷವಾಗಿ ಎಲ್ಲವನ್ನು ನಾವು ಆಳದಲ್ಲಿ ಸ್ವಲ್ಪ ಡೆಪ್ತಿಗೆ ಹೋಗಬೇಕು ನಾವು. ಆಗ ಜಗಳವೇ ಇಲ್ಲ, ವೈರತ್ವವೇ ಇಲ್ಲ, ವೈಮನಸ್ವವೇ ಇಲ್ಲ. ಮೊಗವೀರ ಬಂಧುಗಳು ಧ್ವಜಸ್ತಂಭವನ್ನು ಏರಿಸ್ತಾರೆ. ಬಿಲ್ಲವ ಸಮಾಜದವರು ದೀಪ ಬೆಳಗಿಸಿ ಕಂಚು ದೀಪ ಸ್ತಂಭವನ್ನು ವಿಶೇಷವಾಗಿ ಬೆಳಗಿಸ್ತಾರೆ. ಇಲ್ಲೇ ಹತ್ತಿರದಲ್ಲಿ ಭಂಡಾರದ ಮನೆ ಉಂಟು, ಮಲರಾಯ ಜುಮಾದಿ ಬಂಟರ ಭಂಡಾರದ ಮನೆ. ಮಂಜುನಾಥನ ದೇವರ ಜಾತ್ರೆ ಆಗಬೇಕಾದ್ರೆ ಮಲರಾಯ ಬಂಟನ ಜುಮಾದಿ ಬಂಟರ ಭಂಡಾರ ಬರಬೇಕು. ಭಂಡಾರದ ಮನೆಯವರು ಕಾರ್ಪೊರೇಟರ್ ಅಶೋಕರಿದ್ದಾರೆ. ಅದೇ ರೀತಿಯಾಗಿ ದೇವಾಡಿಗ ಸಮಾಜದವರು ಅದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಹೀಗೆ ಅನೇಕ ಬಂಧು ಬಾಂಧವರು ಎಲ್ಲ ಜಾತಿ ವರ್ಗ ಸೇರಿ ಒಂದು ದೇವಸ್ಥಾನದಲ್ಲಿ ಜಾತ್ರೆ ಅಂತ ಆಗ್ತದೆ. ಇಲ್ಲದ್ರೆ ಜಾತ್ರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ರೀತಿದ್ದು ಜಾತ್ರೆಯೂ ಕೂಡ, ಈದ್ ಮಿಲಾದ್ ಕೂಡ ಜಾತ್ರೆ, ಮೊಹರಂ ಕೂಡ ಜಾತ್ರೆ, ಕ್ರಿಸ್ಮಸ್ ಕೂಡ ಜಾತ್ರೆ, ದೀಪಾವಳಿಯೂ ಕೂಡ ಜಾತ್ರೆ, ಎಲ್ಲವೂ ಜಾತ್ರೆ. ಹಾಗಾದರೆ ಈ ಬಂಧುತ್ವ ಅನ್ನುವಂಥದ್ದು ಆಯ್ಕೆಯಲ್ಲ, ಅನಿವಾರ್ಯತೆ. ಒಬ್ಬಂಟಿಗನಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಪರಾವಲಂಬಿಗಳು. ಹಿಂದೂಗಳಿಗೆ ಕ್ರಿಶ್ಚಿಯನ್ರು ಬೇಕು, ಮುಸ್ಲಿಮರು ಬೇಕು, ಸಿಖ್ಖರು ಬೇಕು, ಎಲ್ಲರಿಗೆ ಎಲ್ಲರೂ ಬೇಕು. ಒಂದು ಋಣ ಅನ್ನುವಂಥದ್ದಿದೆ, ಲೋನ್, ಸಾಲ. ನಾನು ಕಲಿತಂತಹ ವಿದ್ಯಾಸಂಸ್ಥೆ ಕೆನರಾ ಹೈಸ್ಕೂಲ್, ಗವರ್ಮೆಂಟ್ ಶಾಲೆ, ಕದ್ರಿಯ ಒಂದು ಗವರ್ಮೆಂಟ್ ಸರ್ಕಾರಿ ಶಾಲೆ. ನಮ್ಮ ಮಕ್ಕಳು ಕೂಡ ಶಾರದಾ ವಿದ್ಯಾಲಯ, ನಿಟ್ಟೆ, ಕೆನರಾ ಇಲ್ಲೆಲ್ಲ ಕಲ್ತಿದ್ದಾರೆ. ವಿದ್ಯೆ ಅಂತ ಹೇಳುವಂಥದ್ದು ಕೂಡ ಹಾಗೆ ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ. ಅದು ನಾವು ಅದನ್ನು ಸರಸ್ವತಿ ಅಂತ ಹೇಳಿದ್ರೆ ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಹೇಳಬಹುದು. ಕೃಷ್ಣ ಕಾರಾಗೃಹದಲ್ಲಿ ಹುಟ್ಟಿದ, ವಸುದೇವ ದೇವಕಿಯರ ಸುಪುತ್ರ. ಯೇಸು ಗೋದಲಿಯಲ್ಲಿ ಹುಟ್ಟಿದ. ದೇವಕಿಯಾಗಲಿ ಮರಿಯಮ್ಮ ಆಗಲಿ ಪಡೆದಂತಹ ಕಷ್ಟ ಅಷ್ಟಿಷ್ಟಲ್ಲ. ಮಹಾತ್ಮರದ್ದು ಜನ್ಮವೂ ಕೂಡ ಕಷ್ಟವೇ, ಮಹಾತ್ಮರದ್ದು ಅಂತ್ಯವೂ ಕೂಡ ನೋವಿನಿಂದಲೇ ಕೂಡಿತ್ತು. ಸಮಾಜಕ್ಕೆ ಏನೆಲ್ಲ ಪ್ರೀತಿ ವಾತ್ಸಲ್ಯವನ್ನು ಸಾರಿದಂತಹ ಯೇಸುವನ್ನು ಏನು ಮಾಡಿತು? ಶಿಲುಬೆಯಲ್ಲಿ ಇರಿಸಿದ್ರು. ರಕ್ತಸ್ರಾವದಿಂದ ಒಡ್ಡಿದ ಆ ಸಂದರ್ಭದಲ್ಲೂ ಕೂಡ ಯೇಸು ಹೇಳಿದ್ದು ಎಲ್ಲರನ್ನೂ ಪ್ರೀತಿಸುವಂತ. ನನ್ನ ಶರಣಿಗೆ ಬಾ, ನನ್ನ ಹತ್ತಿರ ಬಾ, ನಿನಗೆ ಪ್ರೀತಿಯನ್ನು ನಾನು ಹಂಚುತ್ತೇನೆ ಅಂತ ಹೇಳಿ. ಹಾಗಾದರೆ ಎಲ್ಲವೂ ಕೂಡ ಮಹಾತ್ಮರದ್ದು ಇದೇ ವಿಚಾರ. ಹಾಗಾದರೆ ಆ ಮಹಾತ್ಮರ ಹುಟ್ಟು ಸಾವಿನ ಮಧ್ಯದ ಜೀವನದಲ್ಲಿ ನಾವು ತುಂಬ ಪಾಠವನ್ನು ಕಲಿಬೇಕಾಗಿದೆ. ಹಾಗಾದರೆ ವಿದ್ಯೆಯನ್ನು ನಾವು ಸರಸ್ವತಿ ಅಂತ ಹೇಳುತ್ತೇವೆ. ಆದರೆ ಆ ಸರಸ್ವತಿ ಅನ್ನುವವಳು ಒಂದು ವರ್ಗದಿಂದ ಬಂದವಳು ಅಂತ ನಾವು ಎಣಿಸಿದರೆ ಅದು ಸಂಕುಚಿತ ಬುದ್ಧಿ, ಬಾವಿಯ ಕಪ್ಪೆಯ ಹಾಗೆ. ಬ್ರಾಡ್ ಮೈಂಡೆಡ್ ಅಂತ ಹೇಳ್ತೇವೆ ನಾವು. ಹೃದಯ ವೈಶಾಲ್ಯತೆ, ಹೃದಯವನ್ನು ಸ್ವಲ್ಪ ವಿಶಾಲವಾಗಿ ನಾವು ಆಲೋಚನೆ ಮಾಡಬೇಕು. ಎಲ್ಲರೂ ನಮ್ಮವರೇ ಅಂತ ತಿಳ್ಕೊಳ್ಬೇಕು. ಹಾಗಾದರೆ ನಾನು ವಿಠಲದಾಸ್ ತಂತ್ರಿಗಳಲ್ಲಿ, ಗಣಪತಿ ಆಚಾರ್ಯರಲ್ಲಿ, ಮೈಸೂರಿನ ಗುಂಡಪ್ಪ ದೀಕ್ಷಿತರಲ್ಲಿ ಎಲ್ಲ ಬೇರೆ ಬೇರೆ ಊರಿನಲ್ಲಿ ಕೂಡ ನಾನಿದ್ದೆ. ಬೆಂಗಳೂರಲ್ಲಿ, ಮೈಸೂರಲ್ಲಿ ಎಲ್ಲ ಗಣ್ಯರಲ್ಲಿ ನಾನು ವಿದ್ಯಾಭ್ಯಾಸವನ್ನು, ಆಗಮಶಾಸ್ತ್ರಗಳನ್ನು, ಪೌರೋಹಿತ್ಯವನ್ನೆಲ್ಲ ಕಲ್ತಿದ್ದೇನೆ. ನಾನು ಸರ್ವಜ್ಞ ಅಲ್ಲ.
ನನಗೆ ಎಲ್ಲ ಗೊತ್ತುಂಟು ಅಂತ ನಾನು ಹೇಳುವುದಿಲ್ಲ. ಆದರೆ ಗೊತ್ತಿದ್ದದ್ದನ್ನು ಹೇಳುವಂತಹ ಒಂದು ಆಶೀರ್ವಾದವನ್ನು ನಮ್ಮ ಗುರುಗಳೆಲ್ಲ ನಮಗೆ ಮಾಡಿದ್ದಾರೆ. ಹಾಗಾದರೆ ವೇದಾಧ್ಯಯನ, ನಮ್ಮ ಹಿಂದೂ ಧರ್ಮದ ಏನೆಲ್ಲ ವ್ಯವಸ್ಥೆ ಉಂಟು ಎಲ್ಲವನ್ನು ಕೂಡ ನಾನು ತಕ್ಕ ಮಟ್ಟಿಗೆ ಕಲ್ತಿದ್ದೇನೆ. ಆದರೆ ನನಗೆ ಟೆಕ್ನಿಕಲಲ್ಲಿ ಸ್ವಲ್ಪ ಉಮೇದು ಜಾಸ್ತಿ ಇತ್ತು. ಕೆನರಾ ಹೈಸ್ ಕಾಲೇಜಲ್ಲಿ PUC ಆದಮೇಲೆ ನನಗೆ ಕಂಡಂತಹ ಸಂಸ್ಥೆ ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಅಲ್ಲಿ ಕ್ರೈಸ್ತ ಸಂಸ್ಥೆ ಅದು. ಅಲ್ಲಿ ರ್ಯಾಂಕ್ ತೆಗಿಲಿಕ್ಕೆ ಕಲಿಸುವುದಿಲ್ಲ, ಅಲ್ಲಿ ಜೀವನ ಹೇಗೆ ಮಾಡುವುದು ಅಂತ ಕಲಿಸ್ತಾರೆ. ನಮ್ಮ ಜೀವನಕ್ಕೆ ಒಂದು ಉದ್ಯೋಗ ಅನ್ನುವಂಥದ್ದು ಬೇಕೇ ಬೇಕು. ಹಾಗಾದರೆ ನೀನು ಎಲ್ಲೇ ಇರು, ನಿಮಗೆ ದುಡಿಮೆ ಮಾಡುವ ಮನಸ್ಸಿದ್ರೆ, ಪರಿಶ್ರಮ ಮಾಡುವ ನಿಮಗೆ ಮನಸ್ಸಿದ್ರೆ ನಿನಗೆ ಅನ್ನವನ್ನು ನಾನು ಕೊಡ್ತೇನೆ ಅಂತ ಹೇಳಿ ಒಂದು ಸಂಸ್ಥೆ ಹೇಳಿದ್ದು ಅಂತಾದರೆ ಹೆಬಿಕ್ ಸಂಸ್ಥೆ. ಸ್ಯಾಮ್ಯುವೆಲ್ ಹೆಬಿಕ್ ಅನ್ನುವಂತಹ ಆ ಸಂಸ್ಥಾಪಕರು ಎಷ್ಟು ಸ್ಟ್ರಿಕ್ಟ್ ಅಂತ ಹೇಳಿದರೆ ಶಿಕ್ಷೆ ಕೊಡುವಲ್ಲಿ ರಾಜಿಯೇ ಇಲ್ಲ. ನಾನು ಅಪ್ಲಿಕೇಶನ್ ಹಾಕಿದೆ. JHG ಅಂಚನ್ ಅಂತ ಪ್ರಾಂಶುಪಾಲರು, ನಮಗೆಲ್ಲ ಆದರ್ಶರು ಅವರು. ಒಂದು ಡಿಸಿಪ್ಲಿನ್, ಶಿಸ್ತು ಅನ್ನುವಂಥದ್ದು ಕಲಿಬೇಕಿದ್ರೆ ನಾವು ಕಲಿತದ್ದು ಆ JHG ಅಂಚನ್ ಪ್ರಾಂಶುಪಾಲ ಧರ್ಮಗುರುಗಳಿಗೆ ಅವರದ್ದು ಪರಿಚಯ ಇರಬಹುದು. ಹಾಗಾದರೆ ಅಪ್ಲಿಕೇಶನ್ ಹಾಕಲೇಬೇಕು ನಾವು ಅಲ್ಲಿಗೆ ಸಿಗಬೇಕಾದ್ರೆ. ಅದರಲ್ಲಿ ಜಾತಿದು ಹೆಸರು ಇದೇ ಇದೆ. ನಾನು ಬ್ರಾಹ್ಮಣ ಆದ್ರಿಂದ ಸುಳ್ಳು ಬರೀಲಿಕ್ಕೆ ಆಗುವುದಿಲ್ಲ, ಬ್ರಾಹ್ಮಣ ಅಂತಲೇ ಬರಿಬೇಕು ಅದರಲ್ಲಿ. ಹಾಗಾದರೆ ಆ ಹೆಬಿಕ್ ಸಂಸ್ಥೆಯವರು ಬ್ರಾಹ್ಮಣರಿಗೆ ಸೀಟು ಕೊಡುವುದಿಲ್ಲ ಅಂತ ಹೇಳಿ ನನ್ನ ಅರ್ಜಿಯನ್ನು ರಿಜೆಕ್ಟ್ ಮಾಡಲಿಲ್ಲ. ನನಗೆ ಸೀಟನ್ನು ಕೊಟ್ಟರು. 3 ವರ್ಷ ಕಲ್ತಿದ್ದೇನೆ ಅದರಲ್ಲಿ. ನನಗೆ ವಿದೇಶದಲ್ಲಿ ಆಪರ್ಚುನಿಟಿ ಸಿಕ್ಕಿತು. ಆದರೆ ನಾನು ಪಾಸ್ಪೋರ್ಟನ್ನೇ ಮಾಡಿಸಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ತಂದೆಯ ಒಂದೇ ಒಂದು ಉದ್ದೇಶ, ನೀನು ಎಲ್ಲೇ ಹೋಗಿ ಎಷ್ಟೇ ವಿದ್ಯೆ ಕಲಿ, ಅಂತಿಮವಾಗಿ ಮಂಜುನಾಥನ ಕಾಲಬುಡಕ್ಕೆ ನೀನು ಬರಬೇಕು ಅಂತ. ಕೊನೆಗೆ ಆದದ್ದು ಸಹ ಅದೇ. ಮೈಸೂರಲ್ಲಿ, ಬೆಂಗಳೂರಲ್ಲಿ ಉದ್ಯೋಗದಲ್ಲಿ ಇದ್ದರೂ ಕೂಡ ಕೊನೆಗೆ ಬಂದದ್ದು ನಾನು ಮಂಜುನಾಥನ ಸನ್ನಿಧಾನಕ್ಕೆ. ಹಾಗಾದರೆ ಅಂಥ ಸಂದರ್ಭದಲ್ಲಿ ಟೆಕ್ನಿಕಲ್ ಅದು ನಮಗೆ ಪುರೋಹಿತರಾದರೂ ಕೂಡ ಎಲ್ಲ ಟೆಕ್ನಿಕಲ್ ಇದು ಹೆಚ್ಚಾಗಿ ವಿಷಯ ಗೊತ್ತುಂಟು. ಒಂದೇ ಒಂದು ಉದಾಹರಣೆ ಕೊಟ್ಟು ನಾನು ವಿರಮಿಸ್ತೇನೆ. ಈಗ ಅಲ್ಲಿ ಮೇಲೆ ಬರಲಿಕ್ಕೆ ಒಂದು ಮೆಟ್ಟಿಲನ್ನು ಮಾಡಿದ್ದಾರೆ. ಆ ಮೆಟ್ಟಿಲಿನ ಡಿಗ್ರಿ 45 ಡಿಗ್ರಿ ಇದ್ದರೆ ಮಾತ್ರ 180 ಡಿಗ್ರಿಯಲ್ಲಿ ಲೆವೆಲಲ್ಲಿ ಚಂದವಾಗಿ ನಾವು ಮೇಲಕ್ಕೆ ಬರ್ಬೋದು. 30 ಡಿಗ್ರಿ 60 ಡಿಗ್ರಿ ಇದ್ದರೆ ಮೇಲೆ ಬರುವಾಗ ಶರೀರ ವಾಲ್ತದೆ, ಸ್ಟ್ರೈಟ್ ಬರಲಿಕ್ಕೆ ಆಗುವುದಿಲ್ಲ. ಈ ಒಂದು ಟೆಕ್ನಿಕಲ್ ವಿಷಯವನ್ನು ಕಲಿಸಿದ್ದು ನಮಗೆ ಹೆಬಿಕ್. ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಾವು ಸ್ಕ್ರೂವನ್ನೆಲ್ಲ ಟೈಟ್ ಮಾಡ್ತೇವೆ, ಬೋಲ್ಟ್ ಎಲ್ಲನ್ನೆಲ್ಲ. ಎಲ್ಲರಿಗೂ ಗೊತ್ತುಂಟು, ಸ್ಪಾನರಲ್ಲಿ ಟೈಟ್ ಮಾಡುವಾಗ ಕ್ಲಾಕ್ ವೈಸ್ ಅಂದರೆ ಗಡಿಯಾರದ ಚಲನೆಯಂತೆ ಅದನ್ನು ತಿರುಗಿಸಬೇಕಾಗ್ತದೆ. ಆದರೆ ಕೆಲವು ಸಂದರ್ಭದಲ್ಲಿ ಇದು ಅಪ್ರಸ್ತುತ. ಲೇತ್ ಅಂತ ಒಂದು ಮಿಷಿನ್ ಇದೆ, ಅದರಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಅದು ತಿರುಗುವುದು ಆಂಟಿ ಕ್ಲಾಕ್ ಡೈರೆಕ್ಷನಲ್ಲಿ. ಒಂದು ವೇಳೆ ಅದನ್ನು ವಿಶೇಷವಾಗಿ ಕ್ಲಾಕ್ ವೈಸಲ್ಲಿ ಅದರ ಥ್ರೆಡ್ ಮಾಡಿದರೆ ಮೆಷಿನಲ್ಲಿ ಕೆಲಸ ಮಾಡುವಾಗ ಅದಕ್ಕೆ ಚಕ್ ಅಂತ ಹೇಳ್ತಾರೆ. ಅದನ್ನು ಓಪನ್ ಮಾಡುವ ಕೀಗೆ ಚಕ್ ಕೀ ಅಂತ ಹೇಳ್ತಾರೆ. ಅದರಲ್ಲಿ ಆ ಜಾಬ್ ಮೆಟೀರಿಯಲ್ ಅನ್ನು ಟೈಟ್ ಮಾಡಬೇಕು. ಅದು ತಿರುಗುವಾಗ ಘರ್ಷಣೆ ಆಗ್ತದೆ. ಅದರಲ್ಲಿ ನಾವು ಮೆಷಿನಲ್ಲಿ ಅದರದ್ದು ಕೆಲಸ ಮಾಡಲಿಕ್ಕೆ ಆಗ್ತದೆ. ಘರ್ಷಣೆ ಆಗುವಾಗ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿದ್ದರೆ ಆ ಚಕ್ ಲೂಸ್ ಆಗಿ ಯಂತ್ರ ಕೆಳಗೆ ಬೀಳುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಟೆಕ್ನಿಕಲ್ ಏನು ಮಾಡಿದ್ರು, ಲೆಫ್ಟ್ ಹ್ಯಾಂಡ್ ಥ್ರೆಡ್ ಮಾಡಿದ್ರು. ಹಾಗಾದರೆ ಅದರ ಪ್ರಿನ್ಸಿಪಲ್ ಹೇಗೆ ಅಂತ ಹೇಳಿದ್ರೆ, ನಾವು ಸ್ಪಾನರಲ್ಲಿ ಟೈಟ್ ಮಾಡೋದು ಅಂತ ಅದನ್ನು ಟೈಟ್ ಮಾಡ್ತಾ ಹೋದರೆ ಕ್ಲಾಕ್ ವೈಸಲ್ಲಿ ತಿರುಗಿಸಿದರೆ ಅದು ಲೂಸ್ ಆಗ್ತಾ ಹೋಗ್ತದೆ. ಲೂಸ್ ಆಗಬೇಕು ಅಂತ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಟೈಟ್ ಮಾಡ್ತಾ ಹೋದರೆ, ಲೂಸ್ ಮಾಡ್ತಾ ಹೋದರೆ ಅದು ಟೈಟ್ ಆಗ್ತದೆ. ಹಾಗಾದರೆ ತಿರುಗುವಾಗ ಅದು ಟೈಟ್ ಆಗ್ತಲೇ ಹೋಗ್ತದೆ, ಬಿಗಿದಪ್ಪಿಕೊಂಡು. ಹಾಗಾದರೆ ಅದು ಬೀಳುವ ಸಾಧ್ಯತೆ ಇಲ್ಲ. ಇದನ್ನೆಲ್ಲ ಟೆಕ್ನಿಕಲ್ ಅಲ್ಲಿ ವ್ಯವಸ್ಥೆಯನ್ನು ಹೇಳಿದ್ದು ಆ ಹೆಬಿಕ್ ಸಂಸ್ಥೆ. ಇನ್ನು ನಾವು 20 ವರ್ಷದಿಂದ ಹುಟ್ಟಿದಾಗಲಿಂದ ನಾವು ಧಾರ್ಮಿಕತೆಯಲ್ಲೇ ಇದ್ದೇವೆ. ಅಧಿಕೃತವಾಗಿ ನಮಗೆ ಕೆಲಸ ಸಿಕ್ಕಿದ್ದು 18 ವರ್ಷ ಕಳೆಯಿತು. 18 ವರ್ಷದಿಂದಲೂ ಕೂಡ ಸತ್ಯನಾರಾಯಣ ಪೂಜೆಯ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ಆ ಸೇವೆ ಮಾಡುವಾಗ ಹೆಚ್ಚಾಗಿ ಹಿಂದೂಗಳದ್ದು ಅಲ್ಲಿ ಸೇವೆ ಬರುವುದು ಹೌದು. ಆದರೆ ಸತ್ಯನಾರಾಯಣ ಪೂಜೆ ಕ್ರೈಸ್ತರದ್ದು ಬರ್ತದೆ, ಆಶ್ಲೇಷ ಬಲಿ ಸರ್ಪ ಸಂಸ್ಕಾರ ಮುಸ್ಲಿಮರದ್ದು ಸೇವೆ ಬರ್ತದೆ. ಅದನ್ನು ನಾವು ಮಾಡಿದ್ದೇವೆ, ಪ್ರತ್ಯಕ್ಷವಾಗಿ ಹೇಳುವುದು. ಎಲ್ಲರೂ ಮಾಡ್ತಾರೆ ಅಂತ ನಾನು ಹೇಳುವುದಲ್ಲ.
ಅಲ್ಲೇ. ಆದರೆ ಅಂಥವರು ಬಂದರೆ ಅವರಿಗೂ ಕೂಡ ನಾವು ಸಮಾನತೆಯಲ್ಲಿ ಪೂಜೆಯನ್ನು ಮಾಡಿ ಒಳಿತನ್ನು ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ಕೊಟ್ಟಿದ್ದೇವೆ. ಹೀಗೆಲ್ಲ ಮಾಡುವಾಗ ಪುರುಷೋತ್ತಮ್ ಭಂಡಾರಿ ಅಂತ ಒಬ್ಬರಿದ್ದಾರೆ, ಪಟ್ಲ ಫೌಂಡೇಶನಲ್ಲಿ ಅವರು ಸಂಚಾಲಕರಾಗಿದ್ದಾರೆ. ಬಹರೈನಲ್ಲಿ ಕನ್ನಡ ಸಂಘ ಉಂಟು. ಆ ಕನ್ನಡ ಸಂಘದವರು ಅಮರನಾಥ್ ರೈ ಅಂತ ಅಲ್ಲಿ ಅಧ್ಯಕ್ಷರು, ಅವರ ತಮ್ಮ ಪುರುಷೋತ್ತಮ್ ಭಂಡಾರಿ. ಅಲ್ಲಿ ಪ್ರತಿ ವರ್ಷವೂ ಕೂಡ ಸತ್ಯನಾರಾಯಣ ಪೂಜೆ, ಧಾರ್ಮಿಕ ಕೆಲಸ ಎಲ್ಲ ಆಗ್ತಾ ಇದೆ. ಆ ಗಲ್ಫ್ ರಾಷ್ಟ್ರದಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ, ಇದು ಮೇನ್ ಹೆಡ್ಡಿಂಗ್, ನಮ್ಮಿಂದ ಇನ್ನೊಬ್ಬರಿಗೆ ಉಪದ್ರ ಆಗಬಾರ್ದು, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಉಪದ್ರ ಆಗಬಾರ್ದು. ಮನೆಯ ಒಳಗೆ ಯಾವುದೇ ಧರ್ಮವನ್ನು ನೀವು ಪರಿಪಾಲಿಸಿ, ಆದರೆ ಮನೆಯ ಹೊರಗೆ ಬರುವಾಗ ನಮ್ಮ ಕಾನೂನನ್ನು ಪಾಲನೆ ಮಾಡಬೇಕು. ಇದು ಅಲ್ಲಿದು ಹೆಡ್ಡಿಂಗ್. ನನಗೆ ಅದೊಂದು ಅವಕಾಶ ಸಿಕ್ಕಿತು. ನಾನು ಭಂಡಾರಿಯವರ ಹತ್ರ ಕೇಳಿದೆ, ಮುಸ್ಲಿಂ ಕಂಟ್ರಿ ಅಲ್ಲ, ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಬಹುದಾ ಅಂತ. ಒಂದು ಮಾತು ಹೇಳಿದ್ರು ಅವರು, ನಿಮಗೆ ಬಹರೇನ್ಗೆ ಹೋದರೆ ಭಾರತದ್ದೇ ತಾಯ್ನಾಡಿದ್ದೇ ಅನುಭವ ಆಗ್ತದೆ, ಈ ಗ್ಯಾರಂಟಿಯನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ರು ಅವರು. ನಾನು ಒಪ್ಪಿಕೊಂಡೆ. ನನಗೆ ಪಾಸ್ಪೋರ್ಟ್ ಸಮೇತ ಇಲ್ಲ, ಅಂದರೆ ಅದರ ಕನಸೇ ನಾನು ಕಾಣಲಿಲ್ಲ ವಿದೇಶಕ್ಕೆ ಹೋಗುವಂಥದ್ದು. ಹಾಗಾದರೆ ರೋಷನ್ ಶೆಟ್ರು ಅಂತ ಹೇಳುವವರು ಪಾಸ್ಪೋರ್ಟ್ ಆಫೀಸಲ್ಲಿ ಇರುವವರು, ಅವರೆಲ್ಲ ರೀತಿಯಾದಂತಹ ನಮಗೆ ಪಾಸ್ಪೋರ್ಟ್ ಮಾಡುವಂತಹ ವ್ಯವಸ್ಥೆ ಮಾಡಿದರು. ಸ್ಟೇಷನಲ್ಲೂ ಕೂಡ ನಮಗೆ ಒಳ್ಳೆ ಸಹಕಾರ ಕೊಟ್ಟರು. ವಿಮಾನವನ್ನು ಏರಿದೆ. ಮೊದಲಿಗೆ ನನ್ನನ್ನು ವಿಮಾನ ಏರಿಸಿದು ಮಡಿವಾಳ ಸಮಾಜದ ಶಾಂತಕ್ಕ, ಮುಂಬೈಗೆ ಹೋಗುವಾಗ. ಎರಡನೇ ಬಾರಿ ಮೊದಲ ಬಾರಿಗೆ ನನ್ನ ವಿದೇಶಕ್ಕೆ ಕರ್ಕೊಂಡು ಹೋದದ್ದು ಪುರುಷೋತ್ತಮ್ ಭಂಡಾರಿಯವರು, ಅಮರನಾಥ್ ರೈ ಅವರು. ಹೀಗೆ ಹೋಗುವಾಗ ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿದೆ. ಚಂದದಲ್ಲಿ ಸರ್ವಧರ್ಮ ಸಮ್ಮೇಳನ, ಅದು ಸಹ ಕನ್ನಡ ಸಂಘ ಅನ್ನುವಂಥ ಶೀರ್ಷಿಕೆ. ಕನ್ನಡ ಸಂಘದಲ್ಲಿ ಕ್ರೈಸ್ತರು ಇದ್ದಾರೆ, ಮುಸ್ಲಿಮರು ಇದ್ದಾರೆ, ಲಿಂಗಾಯತರು ಇದ್ದಾರೆ, ಒಕ್ಕಲಿಗರು ಇದ್ದಾರೆ, ಎಲ್ಲರೂ ಅಲ್ಲಿದ್ದಾರೆ. ಅವರು ಕೊಟ್ಟಂತಹ ಪ್ರೀತಿ ವಾತ್ಸಲ್ಯ ಉಸಿರು ಇರುವವರೆಗೆ ನಾವು ಮರಿಲಿಕ್ಕಿಲ್ಲ. ಏರ್ಪೋರ್ಟಲ್ಲೇ ನಮ್ಮನ್ನು ಸ್ವಾಗತಿಸಿ, ಇಲ್ಲಿ ಹೇಗೆ ಧರ್ಮಗುರುಗಳನ್ನು ನನ್ನನ್ನು ಶೇಕ್ ಹ್ಯಾಂಡ್ ಮಾಡಿ ಸ್ವಾಗತ ಮಾಡಿದರು, ಅದೇ ರೀತಿಯಲ್ಲಿ ಬಹರೈನಲ್ಲಿ ಕೂಡ ನಮಗೆ ಸ್ವಾಗತ ಮಾಡಿದರು. ಇಷ್ಟೆಲ್ಲ ನಾನು ಕತೆ ಹೇಳುವ ಕೊನೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ಪೂಜೆ ಪುನಸ್ಕಾರ ಎಲ್ಲ ಆಯಿತು. ಅಲ್ಲಿಯ ಒಂದು ಟ್ರಸ್ಟಿ ರಜಾಕ್ ಅಂತ ಹೇಳಿ, ಅವರಿಗೆ ಎಷ್ಟು ಸಂತೋಷ ಆಯಿತು ಅಂತ ಹೇಳಿದರೆ, ನಾವೆಲ್ಲ ಧರ್ಮವನ್ನು ಒಟ್ಟಿಗೆ ಸೇರಿಸಿಕೊಂಡು ಕಥಾಶ್ರವಣ ಮಾಡಿದ್ದೇನೆ. ಅವರು ಎಷ್ಟು ಮೌಲ್ಯ ನಮಗೆ ಕೊಡ್ತಾರೆ ಅಂತ ಅವರು ಎಣಿಸಿದ್ದಾರೋ, ಅದಕ್ಕೆ ಒಂದು 5,000 ನನ್ನಿಂದ ಸೇರಿಸಿ ಅಂತ ರಜಾಕ್ ಅವರು ಹೇಳಿದರು. ಎಷ್ಟು ಒಂದು ಹಣದ ವಿಷಯ ಅಲ್ಲ, ಆ ಪ್ರೀತಿಯ ವಿಷಯವನ್ನು ನಾನು ಹೇಳಿದೆ. ಒಂದು ದಿವಸ ಅಲ್ಲಿದ್ದೆ. ಅವರು ರೈ ಅವರು ಮತ್ತು ರಾಮ್ ಪ್ರಸಾದ್ ಅವರು ಒಂದು ಸುತ್ತಾಡಿ ಬರುವ ಅಂತ ಹೇಳಿ ಮಾಲಿಗೆ ಕರ್ಕೊಂಡೋದ್ರು. ಅಲ್ಲಿ ಎಲ್ಲ ಧರ್ಮದವರು ಇದ್ದಾರೆ, ಹೈಯೆಸ್ಟ್ ಇರೋದು ಮುಸ್ಲಿಮರು. ನಾನು ಶರ್ಟ್ ಮತ್ತು ವೇಷ್ಟಿ ಹಾಕೊಂಡು ಹೋಗಿದ್ದೇನೆ, ಆದರೆ ನನ್ನ ಹಣೆಯ ತಿಲಕ ಹೀಗೆ ಇತ್ತು, ಅಕ್ಷತ ಅಂಗಾರಕ ಹೀಗೆ ಇತ್ತು. ಮನಸ್ಸಿನಲ್ಲಿ ಒಂದು ಚಿಕ್ಕ ಭಯ ಇತ್ತು, ಹೀಗೆ ಹೋಗ್ಬೋದಾ ಅಂತ. ರೈಗಳು ಹೇಳಿದರು, ನಿಮ್ಮ ಧರ್ಮ ಪ್ರಕಾರ ನೀವು ಹೋಗಿ, ನಿಮಗೆ ಒಬ್ಬರು ಒಂದು ಎಳ್ಳಿನಷ್ಟು ಪ್ರಶ್ನೆ ಕೇಳುವುದಿಲ್ಲ ಅಂತ. ಹಾಗೇ ಆಯಿತು. ಎಷ್ಟು ಒಳ್ಳೆ ಆದರಾತಿಥ್ಯ ಅಂತ ಹೇಳಿದ್ರೆ, ಬಹರೈನ್ ಕಂಟ್ರಿಯನ್ನು ಮುಕ್ತ ಕಂಠದಿಂದ ನಾನು ಒಪ್ಪಿದ್ದೇನೆ, ಮುಕ್ತ ಕಂಠದಿಂದ ಶ್ಲಾಘಿಸಿದ್ದೇನೆ. ಅವರದ್ದು ಒಂದೇ ವಿಷಯ ಏನು ಅಂತ ಹೇಳಿದ್ರೆ, ಒಬ್ಬನಿಂದ ಇನ್ನೊಬ್ಬನಿಗೆ ಉಪದ್ರ ಆಗಬಾರ್ದು. ಇದು ಮಾತ್ರ ಅವರದ್ದು ವ್ಯವಸ್ಥೆ. ಮತ್ತೆ ನಿನ್ನ ಏನು ಧರ್ಮ ಉಂಟು ಅದು ಎಲ್ಲವನ್ನು ಕೂಡ ನಿನ್ನ ಮನೆಯೊಳಗೆ, ನಿನ್ನ ಸಂಘದ ಒಳಗೆ ನೀನು ಪರಿಪಾಲಿಸು. ಇದು ಅವರದ್ದು ಮುಖ್ಯ ಸಂದೇಶ. ಅಲ್ಲಿ ಒಂದು ಮಾಲಿದ್ದೆಲ್ಲ ಕತೆ ಆಯಿತು. ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು. ನನಗೆ ಪರಮಾಶ್ಚರ್ಯ ಆಯಿತು. ದೇವಸ್ಥಾನ ಒಂದು ಗಲ್ಫ್ ಕಂಟ್ರಿಯಲ್ಲಿ ಉಂಟು ಅಂತ ನನಗೆ ಗೊತ್ತುಂಟು. ಪುತ್ತಿಗೆ ಶ್ರೀಗಳು ಕೃಷ್ಣನ ದೇವಸ್ಥಾನವನ್ನು ವಿದೇಶದಲ್ಲಿ ಕ್ರೈಸ್ತ ರಾಷ್ಟ್ರದಲ್ಲಿ, ಮುಸ್ಲಿಂ ರಾಷ್ಟ್ರದಲ್ಲೆಲ್ಲ ಮಾಡಿದ್ದಾರೆ ಅವರು. ಹಾಗಾದರೆ ಅಲ್ಲಿ ಧ್ವಜಸ್ತಂಭ ಇರುವಂತಹ ಕೃಷ್ಣನ ದೇವಾಲಯ ಇದೆ ಬಹರೈನಲ್ಲಿ. ಇದು ದೊಡ್ಡ ವಿಷಯವ ಅಂತ ನೀವು ಎಣಿಸಬಹುದು. ಆದರೆ ನಮ್ಮ ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ, ಈಗ ಅಲ್ಲಿ ಗಲ್ಫ್ ರಾಷ್ಟ್ರದಲ್ಲಿ ಒಂದು ದೇವಸ್ಥಾನವನ್ನು ಮಾಡಬೇಕಿದ್ರೆ ಒಂದು ಅರ್ಜಿ ಕೊಡಬೇಡ ಸರ್? ಅಲ್ಲಿಯ ಕಿಂಗ್, ಅಲ್ಲಿಯ ರಾಜರಿಗೆ, ದೊರೆಗೆ ಒಂದು ಅರ್ಜಿ ಕೊಡಬೇಕು. ನಾವು ಕೊಂಡಾಡುವಂಥದ್ದೇನು ಅಂತ ಹೇಳಿದ್ರೆ, ಒಂದು ವೇಳೆ ಆ ಅರ್ಜಿಯನ್ನು ಅವರು ತಿರಸ್ಕೃತ ಮಾಡ್ತಿದ್ರೆ, ಬೇಡ ಇಲ್ಲಿ ದೇವಸ್ಥಾನ ಬೇಡ ಅಂತ ಹೇಳಿದ್ರೆ, ಯಾರಿಂದಾದರೂ ದೇವಸ್ಥಾನ ಕಟ್ಟಲಿಕ್ಕೆ ಸಾಧ್ಯ ಇತ್ತ? ಇಲ್ಲ.
ಆದರೆ ಅಲ್ಲಿಯ ದೊರೆ, ಮುಸ್ಲಿಂ ದೊರೆ ಹಾಗೆ ಮಾಡಲಿಲ್ಲ, ಅನುಮತಿ ಕೊಟ್ಟರು. ಹಾಗಾದರೆ ಒಂದು ಬಹರೈನಲ್ಲಿ ಧ್ವಜಸ್ತಂಭ ಇರುವ ಒಂದು ಶ್ರೀಕೃಷ್ಣನ ದೇವಾಲಯಕ್ಕೆ ಆ ಕಂಟ್ರಿಯಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಹೃದಯ ವೈಶಾಲ್ಯತ ಅಂತ ನಾನು ಖಂಡಿತವಾಗಿ ಭಾವಿಸ್ತೇನೆ. ಹಾಗಾದರೆ ಈ ಎಲ್ಲ ವಿಚಾರವನ್ನು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಆಗ ಹೇಳಿದ್ದೆ ಪದೇ ಪದೇ ಹೇಳುವಂತಹ ಮಾತು, ಬಂಧುತ್ವ ಅನ್ನುವಂಥದ್ದು ಆಯ್ಕೆ ಅಲ್ಲ, ಅನಿವಾರ್ಯ. ಹಾಗಾದರೆ ಹಿಂದೂಗಳಲ್ಲಿ ಕೂಡ ಅನೇಕ ಜಾತಿಗಳಿವೆ. ನನ್ನ ತಟ್ಟೆಗೆ ದಕ್ಷಿಣೆ ಬರ್ತದೆ, ದಕ್ಷಿಣೆಯ ಹಣದಿಂದ ನಾನು ಊಟವನ್ನು ಮಾಡ್ತೇನೆ. ಆ ದಕ್ಷಿಣೆಯ ಹಣದಲ್ಲಿ ಶೆಟ್ರದ್ದು, ಪೂಜಾರಿಗಳದ್ದು, ದೇವಾಡಿಗರದ್ದು, ಮುಂಡಾಲರದ್ದು, ಮುಗೇರರದ್ದು ಎಲ್ಲರದ್ದು ಹಣ ಅದರಲ್ಲಿ ಬಿದ್ದಿದೆ. ಹಾಗಾದರೆ ನಾನು ಊಟ ಮಾಡುವಂತಹ ಅನ್ನದ ಒಂದೊಂದು ಅಗಳು ಕೂಡ ಎಲ್ಲ ಧರ್ಮಕ್ಕೆ ಸಂಬಂಧಪಟ್ಟಂತಹ ಅಗಳು. ಊಟದಿಂದ, ಅನ್ನದಿಂದ ನನ್ನ ರಕ್ತ. ಹಾಗಾದರೆ ನನ್ನ ರಕ್ತದ ಒಂದೊಂದು ಕಣಕಣದಲ್ಲೂ ಎಲ್ಲರ ಜಾತಿ ಬಾಂಧವರ ಒಂದು ದಕ್ಷಿಣೆಯ ಹಣದ ಸ್ವಲ್ಪ ಆದರೂ ಒಂದು ಕಣ ಆದರೂ ಅದರಲ್ಲಿ ಇದೆ. ಲಕ್ಷಗಟ್ಟಲೆ ಕೆಂಪು ರಕ್ತ ಕಣ ಉಂಟು, ಒಂದು ರಕ್ತ ಕಣ ಆದರೂ ಎಲ್ಲ ಜಾತಿ ಬಾಂಧವರದ್ದು ಉಂಟು ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ವಿಶೇಷವಾಗಿ ಸಂತ ಸೆಬಾಸ್ಟಿಯನ್ ಚರ್ಚ್ ಬೆಂದೂರು ಕ್ರಿಸ್ಮಸ್ ಬಂಧುತ್ವ 2024 ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಅತೀವವಾದಂತಹ ಪ್ರೀತಿ ವಾತ್ಸಲ್ಯವನ್ನು ಕೊಟ್ಟಿದ್ದೀರಿ, ತುಂಬ ಗೌರವವನ್ನು ಕೊಟ್ಟಿದ್ದೀರಿ. ಆದ್ದರಿಂದ ಋಣ ಅಂತ ಒಂದು ಹೇಳಿದೆ, ಕೊನೆಯ ಒಂದು ಮಾತು. ನಾನು ಹೆಬಿಕಲ್ಲಿ ಕಲ್ತಿದ್ದೇನೆ, ಹೌದು. ನನ್ನ ಮಕ್ಕಳು ಕಾರ್ಕಳದ ನಿಟ್ಟೆಯಲ್ಲಿ ಶಾರದಾ ವಿದ್ಯಾಲಯದಲ್ಲಿ ಅದೇ ರೀತಿಯಾಗಿ ಕೆನರಾ ಸಂಸ್ಥೆಯಲ್ಲೆಲ್ಲ ಕಲ್ತಿದ್ದಾರೆ. ಆದರೆ ನನ್ನ ಮಕ್ಕಳು ಈಗಲೂ ಕಲಿತಾ ಇರೋದು ಸೈಂಟ್ ಆಗ್ನೆಸ್ ಅಲ್ಲಿ. ಇದನ್ನು ನಾನು ಹೆಮ್ಮೆಯಿಂದ ಹೇಳ್ತೇನೆ. ನನ್ನ ದೊಡ್ಡ ಮಗಳು 10ನೇವರೆಗೆ ಇಲ್ಲಿ ಕಲಿತು PUCಯನ್ನು ಶಾರದಾ ವಿದ್ಯಾಲಯದಲ್ಲಿ ಮಾಡಿದ್ಲು, ಈಗ ನಿಟ್ಟೆಯಲ್ಲಿದ್ದಾಳೆ. ನನ್ನ 2ನೇ ಮಗಳು ಈಗಲೂ ಕೂಡ ಇಲ್ಲಿ PUC ಕಲಿತಾ ಇದ್ದಾಳೆ. ಹಾಗಾದರೆ ಈ ಒಂದು ಸಾಮರಸ್ಯ ನಮಗೆ ಅನಿವಾರ್ಯ, ಆಯ್ಕೆ ಅಲ್ಲ. ಆಗ ಅರ್ಜಿಯ ವಿಷಯ ಹೇಳಿದೆ. ಇಲ್ಲಿ ನನ್ನ ಮಗಳಿಗೆ ಅರ್ಜಿ ಹಾಕುವಾಗ ಜಾತಿದ್ದು ಬರೀಲಿಕ್ಕೆ ಉಂಟು, ಅದರಲ್ಲಿ ಬ್ರಾಹ್ಮಣ ಅಂತ ಬರೆದಿದ್ದೇನೆ, ನಾನು ಹಿಂದೂ ಅಂತ ಬರೆದಿದ್ದೇನೆ. ಹಾಗಾದರೆ ಗುರುಗಳ ಒಂದು ಆದೇಶದಿಂದ ಹಿಂದೂಗಳಿಗೆ ಸೀಟು ಕೊಡುವುದಿಲ್ಲ ಅಂತ ಹೇಳಿಲ್ಲ ಅವರು, ನಮ್ಮ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿದರು. ಹಾಗಾದರೆ ಈ ಎಲ್ಲ ವಿಚಾರವನ್ನು ನೋಡುವಾಗ ಸಾಮರಸ್ಯ, ಬಂಧುತ್ವ ಆಯ್ಕೆ ಅಲ್ಲ, ಅನಿವಾರ್ಯತೆ. ಕದ್ರಿ ದೇವಸ್ಥಾನಕ್ಕೆ ಸನ್ಮಾನ್ಯ ಸಭಾಪತಿಗಳು ಕೂಡ ಸಭಾಪತಿಗಳಾದಾಗ ಮೊದಲಿಗೆ ಬಂದಿದ್ದಾರೆ. ಅವರಿಗೆ ಸನ್ಮಾನ್ಯ UT ಖಾದರ್ ಅವರು ವಿಧಾನ ಪರಿಷತ್ತಿನ ಸದಸ್ಯರಾದಾಗ ಅನೇಕ ವರ್ಷದಿಂದ ದೀಪಾವಳಿಯನ್ನು ಆಚರಣೆ ಮಾಡುವಂತಹ ಸನ್ಮಾನ್ಯ ಐವನ್ ಡಿಸೋಜರ್ ಅವರು ಕೂಡ ಬಂದಿದ್ದಾರೆ ಕದ್ರಿಗೆ. ಹಾಗಾದರೆ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ವಿದ್ಯಾದಾನವನ್ನು ಕೊಟ್ಟಿದ್ದಾರೆ. ಕ್ರಿಶ್ಚಿಯನ್ ಸಂಸ್ಥೆ ಅಂತ ನಾನು ಹೇಳುವುದಲ್ಲ, ಎಲ್ಲ ಸಂಸ್ಥೆ ಕೊಟ್ಟಿದೆ. ಆಗಲೇ ನಾನು ಹೇಳಿದೆ, ಶಾರದಾ ವಿದ್ಯಾಲಯ ಕೂಡ ನಮಗೆ ವಿದ್ಯೆಯನ್ನು ಕೊಟ್ಟಿದೆ, ಆಗ್ನೆಸ್ ಕೂಡ ವಿದ್ಯೆಯನ್ನು ಕೊಟ್ಟಿದೆ. ಹಾಗಾದರೆ ನಮ್ಮ ಮಕ್ಕಳ ಭವಿಷ್ಯದ ಸರ್ವತೋಮುಖವಾದಂಥ ಅಭಿವೃದ್ಧಿಯಲ್ಲಿ ಈ ಮಣ್ಣಿನ ಪಾಲಿದೆ, ಈ ವಿದ್ಯಾಸಂಸ್ಥೆಯ ಪಾಲಿದೆ ಅನ್ನುವಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಈ ಋಣ, ಈ ಸಾಲವನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೃಷ್ಣ ಹೇಳಿದ್ದಾನೆ, ಸಾಲವನ್ನು ತೀರಿಸಲಿಕ್ಕೆ ಆಗದೇ ಇದ್ದರೆ ಯಾವಾಗ ಸಂದರ್ಭ ಸಿಗ್ತದೆ ಆ ಉಪಕಾರವನ್ನು ಸ್ಮರಿಸುವಂತ ನನ್ನ ದೇವನಾದಂತಹ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಹಾಗಾದರೆ ಯಾವಾಗ ಈ ಸಂಸ್ಥೆಯ ಬಗ್ಗೆ ಹೇಳಬೇಕು ಅಂತ ನಮ್ಮ ಮನಸ್ಸಲ್ಲಿ ಇದ್ದಾಗ ದೇರಮೇಲಿನ ತಂತ್ರಿಗಳು ಚಂದ್ರಕಲಾ ಮೇಡಮ್ ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಯಾರು ಅವಕಾಶ ಕೊಟ್ಟದ್ದು? ಈ ಸಂಸ್ಥೆಯ ಫಾದರ್ ಧರ್ಮಗುರುಗಳು ಅವರಲ್ಲಿ ಹೇಳಿದರು, ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ತಂದೆಯೂ ನೀನೇ, ತಾಯಿಯೂ ನೀನೇ, ಬಂಧುವು ನೀನೇ, ಬಳಗವೂ ನೀನೇ, ಮಿತ್ರನೂ ನೀನೇ. ಇದು ನಮ್ಮ ಧರ್ಮ ಹೇಳುವಂಥದ್ದು. ಎಲ್ಲ ಧರ್ಮವು ಅದನ್ನೇ ಹೇಳುವುದು. ಮುಸ್ಲಿಂ ಧರ್ಮವು ಅದನ್ನೇ ಹೇಳುವುದು, ಕ್ರೈಸ್ತ ಧರ್ಮವು ಅದನ್ನೇ ಹೇಳುವುದು. ಆ ಧರ್ಮಗುರುಗಳನ್ನು ಫಾದರ್ ಅಂತ ಹೇಳುತ್ತಾರೆ. ಫಾದರ್ ಅಂತ ಹೇಳಿದ್ರೆ ತಂದೆ ಅಂತ ಲೆಕ್ಕ. ಗುರುಗಳನ್ನು ಕೂಡ ಅದನ್ನೇ ಹೇಳುವುದು, ತ್ವಮೇವ ಮಾತಾಚ ಪಿತಾ ತ್ವಮೇವ. ವಿಶೇಷವಾಗಿ ಮೌಲ್ವಿಗಳನ್ನಾಗಲಿ ಕ್ರೈಸ್ತ ಧರ್ಮಗುರುಗಳನ್ನಾಗಲಿ ಅವರವರಿಗೆ ಅವರವರು ತಂದೆ ತಾಯಿಗೆ ಸಮಾನ ಅಂತಲೇ ಶಾಸ್ತ್ರ ಹೇಳುವಂಥದ್ದು. ಆದ್ದರಿಂದ ವಿಶೇಷವಾಗಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ.
ಅತ್ಯಂತ ಪ್ರೀತಿ ವಾತ್ಸಲ್ಯವನ್ನು ಕೊಟ್ಟಿದ್ದೀರಿ. ತಾಳ್ಮೆಯಲ್ಲಿ ನಮ್ಮ ಒಂದು ವಿಷಯವನ್ನು ಕೇಳಿದ್ದಕ್ಕೆ ಸಭಿಕರಿಗೆ, ಎಲ್ಲ ಬಂಧು ಬಾಂಧವರಿಗೆ ನನ್ನ ಅನಂತಾನಂತ ಧನ್ಯವಾದಗಳನ್ನು ಹೇಳುತ್ತಾ, ಎಲ್ಲ ಬಂಧು ಬಾಂಧವರಿಗೆ, ಭಗಿನಿಯರಿಗೆ ಕ್ರಿಸ್ಮಸ್ ಹಬ್ಬದ ಮತ್ತೊಮ್ಮೆ ಶುಭಾಶಯವನ್ನು ಹೇಳುತ್ತಾ, ಈ ಅವಕಾಶಗಳಿಗೆ ತುಂಬ ಧನ್ಯವಾದವನ್ನು ಹೇಳುತ್ತಾ, ಎಲ್ಲ ವೇದಿಕೆಯಲ್ಲಿರುವಂತಹ ಮುಸ್ಲಿಂ ಧರ್ಮಗುರುಗಳಿಗೆ, ಕ್ರೈಸ್ತ ಧರ್ಮಗುರುಗಳಿಗೆ, ತಾಯಿಯಂದಿರಿಗೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ, ಈ ಪ್ರೀತಿ ಇಲ್ಲಿಗೆ ನಿಲ್ಲುವುದು ಬೇಡ, ಇದೇ ಮುಂದುವರಿಯಲಿ. ನೀವು ಯಾವಾಗ ಕರೆದಾಗಲೂ ಕೂಡ ಬರಲಿಕ್ಕೆ ನಾನು ತಯಾರಿದ್ದೇನೆ. ಆದ್ದರಿಂದ ನೀವು ಕೂಡ ಕದ್ರಿ ದೇವಸ್ಥಾನಕ್ಕೆ ಬನ್ನಿ, ಎಲ್ಲ ಪ್ರೀತಿಯನ್ನು ಹಂಚೋಣ. ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಕ್ಷೇತ್ರಕ್ಕೆ ಬನ್ನಿ, ಪ್ರೀತಿಯನ್ನು ಹಂಚೋಣ. ಎಲ್ಲರಿಗೂ ಕೂಡ ಒಳಿತಾಗಲಿ. ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಹೇಳುತ್ತಾ, ಅವಕಾಶಕ್ಕಾಗಿ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತೇನೆ. ಮಂಜುನಾಥಾಯ ನಮಃ. ಕೋಮು ಸಾಮರಸ್ಯದ ಬಗ್ಗೆ ತಿಳಿ ಹೇಳಿದ ಹಾಗೂ ಕ್ರಿಸ್ಮಸ್ ಬಂಧುತ್ವದ ಬಗ್ಗೆ ಉತ್ತಮವಾದ ಸಂದೇಶವನ್ನು ನೀಡಿದ ಕದ್ರಿ ಮಂಜುನಾಥ ದೇವಸ್ಥಾನದ ಅರ್ಚಕರು ಶ್ರೀಮನ್ ಕೃಷ್ಣ ಅಡಿಗ, ನಿಮಗೆ ನಮ್ಮಿ ಧನ್ಯವಾದಗಳು. ನಮ್ಮ ಜೊತೆ ಬಸವರಾಜ್ ಎಂಬವರು ಇದ್ದಾರೆ. ಅವರು ಅವಾಗ ಸನ್ಮಾನ ಮಾಡುವಾಗ ಬರಲಿಕ್ಕೆ ಅಸಾಧ್ಯವಾಗಿತ್ತು. ಅವರಿಗೀಗ ನಾವು ಸನ್ಮಾನ ಮಾಡಲಿದ್ದೇವೆ. ಇವರು ಸೆಕ್ಯೂರಿಟಿ ಗಾರ್ಡ್ ಆಗಿ 8 ವರ್ಷಗಳಿಂದ ಬೆಂದೂರುವೆಲ್ ಸರ್ಕಲ್ ಅಲ್ಲಿ ತಮ್ಮ ಅಮೋಘ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರಿಗೆ ನಾವು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಹಾಗೂ ಅವರಿಗೆ ಗೌರವಿಸುತ್ತೇವೆ. ಬಸವರಾಜ್, ನಿಮ್ಮ ಮುಂದೆ. ಇನ್ನು ಯಾರ್ದಾದ್ರೂ ಹೆಸರು ಬಿಟ್ಟು ಹೋದ್ರೆ ಅಥವಾ ಕರೆಯಲು ನಾವು ತಡೆ ಮಾಡಿದ್ರೆ ದಯವಿಟ್ಟು ತಾವು ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಈ ಸುಸಂದರ್ಭದಲ್ಲಿ ನಿಮ್ಮ ಸಂದೇಶಕ್ಕೆ ಆತರದಿಂದ ನಿರೀಕ್ಷಿಸುತ್ತಿದ್ದೇವೆ. ಶ್ರೀಮಾನ್ CA KP ಮೊಹಮ್ಮದ್ ಐಜಲ್, ಅಧ್ಯಕ್ಷರು ಹೀರಾ ಮೀಡಿಯಾ ಮಂಗಳೂರು. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ಪರಮದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಆ ಪ್ರಭುವಿನ ಅನಂತ ಅನುಗ್ರಹಗಳು ಜಗತ್ತಿನಲ್ಲಿ ಮನುಷ್ಯ ಮಾರ್ಗದರ್ಶನಕ್ಕಾಗಿ ನಿಯೋಗಿಸಲ್ಪಟ್ಟ ಸಕಲ ಪ್ರವಾದಿಗಳ ಮೇಲೆ ವರ್ಷಿಸುತ್ತಿರಲಿ, ಸಜ್ಜನರ ಮೇಲೆ ವರ್ಷಿಸುತ್ತಿರಲಿ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ರೆವರೆಂಡ್ ಫಾದರ್ ವಾಲ್ಟರ್ ಡಿಸೋಜಾ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ, ಈಗಾಗಲೇ ತಮ್ಮನ್ನು ಅಭಿಸಂಬೋಧಿಸಿ ಅಮೂಲ್ಯವಾದ ಮಾತುಗಳನ್ನು ಆಡಿರುವಂತಹ ಶ್ರೀ ಕೃಷ್ಣ ಅಡಿಗ ಅವರೇ, ರೆವರೆಂಡ್ ಫಾದರ್ ವಿನ್ಸೆಂಟ್ ಅನಿಲ್ ಮೆನಜಸ್ ಅವರೇ ಮತ್ತು ವೇದಿಕೆಯಲ್ಲಿರುವ ಇತರ ಎಲ್ಲ ಗಣ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಬಂಧುತ್ವ ಎಂಬ ಮುಖ್ಯ ವಿಷಯವನ್ನು ಮುಂದಿಟ್ಟುಕೊಂಡು ಈ ಹಬ್ಬದ ಸಂದರ್ಭದಲ್ಲಿ, ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜಿಸಿದ್ದೀರಿ. ಇದರಲ್ಲಿ ಹಲವಾರು ವ್ಯಕ್ತಿಗಳನ್ನು ಇಲ್ಲಿ ಅಭಿನಂದಿಸಲಾಯಿತು, ಗೌರವಿಸಲಾಯಿತು. ಅವರೆಲ್ಲ ವಿವಿಧ ಸ್ತರಗಳಲ್ಲಿ ಈ ಸಮಾಜದಲ್ಲಿ ಜನರ ಜೀವನಕ್ಕೆ ಸವಲತ್ತುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸಹಾಯವನ್ನು ಮಾಡಿದ, ಸವಲತ್ತುಗಳನ್ನು ಒದಗಿಸಿಕೊಟ್ಟಂತಹ ವ್ಯಕ್ತಿಗಳು. ಆಹಾರ ಸರಬರಾಜು ಮಾಡುವವರು, ವಿದ್ಯುತ್ತಿನ ಮೂಲಕ ಬೆಳಕನ್ನು ನೀಡುವ ಕೆಲಸವನ್ನು ಮಾಡುವವರು, ಪತ್ರಿಕೆಗಳ ಮೂಲಕ
ಸಮಾಚಾರವನ್ನು ಹಂಚಿಕೊಳ್ಳುವವರು, ಹೀಗೆ ಬೇರೆ ಬೇರೆ ವಸ್ತುಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವವರು, ಬೇರೆ ಬೇರೆ ರೀತಿಯ ಸೇವೆಯಲ್ಲಿ ತೊಡಗಿಸಿಕೊಂಡವರು, ಅವರೆಲ್ಲರನ್ನು ಅಭಿನಂದಿಸಲಾಯಿತು. ಬಹಳ ಸಂತೋಷದ ವಿಚಾರ. ಜನರು ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ಜನರು ಗುರುತಿಸುವಂತಹದ್ದು, ಗೌರವಿಸುವಂತಹದ್ದು, ಅದು ನಮ್ಮಲ್ಲಿರುವಂತಹ ಉತ್ತಮವಾದಂತಹ ಒಂದು ಗುಣ ಆಗಿದೆ. ಅದರಲ್ಲಿ ವಿಶೇಷವಾಗಿ ಇಂತಹ ಒಂದು ಸಂತೋಷ ಸಂದರ್ಭ, ಹಬ್ಬ ಅಂತ ಹೇಳುವಾಗ ಅತಿ ಹೆಚ್ಚು ಹಬ್ಬಗಳು ಆಚರಿಸಲ್ಪಡುವಂತಹ ಒಂದು ನಾಡಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹಲವಾರು ಧರ್ಮಗಳಿರುವಂತಹ ದೇಶ, ಹಾಗಾಗಿ ಹಲವಾರು ಹಬ್ಬಗಳು ಕೂಡ ಇಲ್ಲಿ ಆಚರಿಸಲ್ಪಡ್ತವೆ. ವಿವಿಧ ಸಂಸ್ಕೃತಿಗಳು, ವಿವಿಧ ಧರ್ಮಗಳು, ವಿವಿಧ ಭಾಷೆಗಳು, ಅದೆಲ್ಲವನ್ನು ಇಟ್ಟುಕೊಂಡು ಒಟ್ಟಾಗಿ ಜೀವಿಸುವಂತಹ, ವಿವಿಧತೆಯಲ್ಲಿ ಏಕತೆ ಎನ್ನುವಂತಹ ಒಂದು ವಿಶೇಷತೆಯನ್ನು ಪ್ರದರ್ಶಿಸಿದಂತಹ ಒಂದು ದೇಶ ಇದು. ಆ ಏಕತೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಹಬ್ಬ ಅಂತ ಹೇಳುವಾಗ ಅದಕ್ಕೆ ಅದರದೇ ಆದಂತಹ ಹಿನ್ನೆಲೆ ಇರ್ತದೆ, ಅದರಲ್ಲಿ ಕೆಲವು ಸಂದೇಶಗಳಿರ್ತದೆ, ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಆರಾಧನೆ ಅನುಷ್ಠಾನ ಕರ್ಮಗಳಿರ್ತದೆ. ಅದಕ್ಕೆ ಸಂಬಂಧಪಟ್ಟ ಆರಾಧನಾ ಅನುಷ್ಠಾನ ಕರ್ಮಗಳನ್ನು ಸಂಬಂಧಪಟ್ಟ ಧರ್ಮದವರು ನಿಷ್ಠೆಯೊಂದಿಗೆ ಅದನ್ನು ನಿರ್ವಹಿಸುತ್ತಿರುವಾಗ ಆ ಸಂದರ್ಭದಲ್ಲಿ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳುವಂತಹ ಒಂದು ವಿಚಾರ, ಪರಸ್ಪರ ಬಂಧುತ್ವ ಅದು ಗಟ್ಟಿಯಾಗಲಿಕ್ಕೆ ಅಗತ್ಯವಾದಂತಹ ಒಂದು ವಿಚಾರ ಆಗಿದೆ. ಕೆಲವೊಂದು ವಸ್ತುವನ್ನು ನಾವು ಹಂಚಿಕೊಂಡಾಗ ಅದು ಕಡಿಮೆ ಆಗ್ತಾ ಹೋಗ್ತದೆ, ಕೆಲವೊಂದು ವಸ್ತುಗಳನ್ನು ನಾವು ಹಂಚಿದಾಗ ಅದು ಹೆಚ್ಚಾಗ್ತಾ ಹೋಗ್ತದೆ. ಪ್ರೀತಿಯನ್ನು ಹಂಚಿಕೊಂಡಾಗ ಅದು ಹೆಚ್ಚಾಗ್ತದೆ, ಸಂತೋಷವನ್ನು ಹಂಚಿಕೊಂಡಾಗ ಅದು ಹೆಚ್ಚಾಗ್ತದೆ, ಜ್ಞಾನವನ್ನು ಹಂಚಿಕೊಂಡಾಗ ಹೆಚ್ಚಾಗ್ತದೆ ಅದು. ಇದರ ಮೂಲಕ ನಾವು ಪರಸ್ಪರ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಬೇಕು. ನಾವು ಪರಸ್ಪರನ ಹತ್ತಿರವಾದಲ್ಲಿ ತಿಳಿಯುವಂತಹ ಅವಕಾಶ ಮಾಡಿಕೊಡಬೇಕು. ವಿವಿಧ ಧರ್ಮದ ಜನರು ತಮ್ಮ ಧರ್ಮದಲ್ಲಿರುವಂತಹ ಮೌಲ್ಯಗಳನ್ನು ಪರಸ್ಪರ ಹಂಚಿಕೊಳ್ಳುವಂತಹ ಒಂದು ಅವಕಾಶ ಇಂತಹ ಕಾರ್ಯಕ್ರಮಗಳ ಮೂಲಕ ಸಿಗ್ತದೆ. ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಲಿಕ್ಕೆ, ಧರ್ಮದಲ್ಲಿರುವಂತಹ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ನಾವೆಲ್ಲರೂ ಒಪ್ಪಿಕೊಳ್ಳುವಂತಹ ವಿಚಾರ ಎಲ್ಲ ಧರ್ಮಗಳು ಕೂಡ ಒಳ್ಳೆಯದನ್ನು ಕಲಿಸ್ತದೆ ಅಂತ ಹೇಳಿ ಆ ಒಳ್ಳೆಯದನ್ನು ಕಲಿಸುವಂತಹದ್ದನ್ನು ನಾವು ಬಹಿರಂಗವಾಗಿ ಜನರ ಮುಂದೆ ಹೇಳಬೇಕು. ಜನರಿಗೆ ಒಳ್ಳೆಯದನ್ನು ಮಾಡುವಂತಹ ಪ್ರೇರಣೆಯನ್ನು ನೀಡುವಂತಹ ಕೆಲಸ ಆಗಬೇಕು. ಆದ್ದರಿಂದ ಒಂದೇ ವೇದಿಕೆಯಲ್ಲಿ ಎಲ್ಲ ಧರ್ಮದ ಜನರು ತಮ್ಮ ತಮ್ಮ ಧರ್ಮದಲ್ಲಿರುವಂತಹ ಮೌಲ್ಯಗಳನ್ನು ಜನರ ಮುಂದೆ ಸ್ಪಷ್ಟಪಡಿಸುವಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಅದರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಅನುಸರಿಸುವಂತಹ ಸ್ಫೂರ್ತಿ ಕೂಡ ಲಭಿಸಬೇಕು. ಧರ್ಮದ ರಕ್ಷಣೆ ಆಗಬೇಕಾಗಿರುವಂತಹದ್ದು ಅದರ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳುವ ಮೂಲಕ, ಇನ್ನೊಬ್ಬರ ಮೇಲೆ ದ್ವೇಷ ಕಾರುವ ಮೂಲಕ ಅಲ್ಲ. ಸಮಾಜದ ಶಾಂತಿಯನ್ನು ಕೆಡಿಸುವ ಮೂಲಕ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧರ್ಮದ ಮೌಲ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಧರ್ಮ ಕಲಿಸಿಕೊಡುವಂತಹ ಮಾನವೀಯ ಪ್ರೀತಿ ಎನ್ನುವಂತಹದ್ದು, ಮಾನವೀಯ ಮೌಲ್ಯ ಎನ್ನುವಂತಹದ್ದು, ಸೌಹಾರ್ದತೆಯ ಸಂದೇಶ, ಅದೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ಅಗತ್ಯ ಇದೆ. ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯನ್ನು ನಾವು ನೋಡಿದರೆ ಈಗಾಗಲೇ ಮನರಂಜನೆಯ ಕಾರ್ಯಕ್ರಮಗಳ ಮೂಲಕ ಕೆಲವಾರು ಸಂದೇಶವನ್ನು ಇಲ್ಲಿ ನೀಡಲಾಯಿತು. ಯೇಸು ಕ್ರಿಸ್ತರು ಅಂತ ಹೇಳುವಾಗ ಮುಸ್ಲಿಮರು ಕೂಡ ಅತ್ಯಂತ ಗೌರವಿಸುವಂತಹ ಒಂದು ವ್ಯಕ್ತಿತ್ವ. ಪವಿತ್ರ ಕುರಾನ್ನಲ್ಲಿ ಅವರ ಬಗ್ಗೆ ಹೇಳಿರುವಂತಹದ್ದು, ಅವರ ಹೆಸರು ಈಸಬನ ಮರಿಯಂ ಅಂತ ಹೇಳಲಾಗಿದೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಹೆಸರನ್ನು ತಂದೆಯೊಂದಿಗೆ ಜೋಡಿಸಿ ಹೇಳಲಾಗ್ತದೆ. ಆದರೆ ಯೇಸು ಕ್ರಿಸ್ತರ ಹೆಸರನ್ನು ಪವಿತ್ರ ಕುರಾನ್ನಲ್ಲಿ ಹೇಳಿರುವಂತಹದ್ದು ಈಸಬನ ಮರಿಯಂ ಅಂತ ಹೇಳಿ ತಾಯಿಯ ಹೆಸರಿನೊಂದಿಗೆ ಸೇರಿಸಿ. ಯಾಕೆಂತ ಹೇಳಿದ್ರೆ ಅವರ ಜನನ ಎನ್ನುವಂತಹದ್ದು ಅದ್ಭುತವಾದ ರೀತಿಯಲ್ಲಿ ನಡೆದದ್ದು. ಯಾವುದೇ ಪುರುಷ ಸಂಪರ್ಕ ಇಲ್ಲದೆ ಅವರ ತಾಯಿ ಅವರನ್ನು ಗರ್ಭ ಧರಿಸಿದ್ದು, ಅದು ದೈವಿಕ ಪವಾಡವಾಗಿತ್ತದು. ಆ ಕಾರಣಕ್ಕಾಗಿ ಅವರ ಹೆಸರನ್ನು
ತಾಯಿಯೊಂದಿಗೆ ಸೇರಿಸಿ ಪವಿತ್ರ ಕುರಾನ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ಮತ್ತೆ ಅವರ ತಾಯಿಗೆ ಅತ್ಯಂತ ಶ್ರೇಷ್ಠವಾದ ಸ್ಥಾನಮಾನ ಇದೆ ಅಂತ ಕುರಾನ್ ಹೇಳುತ್ತದೆ. ಅವರ ತಾಯಿಯ ಹೆಸರಲ್ಲಿ ಮರಿಯಂ ಎನ್ನುವ ಹೆಸರಲ್ಲಿ ಒಂದು ಅಧ್ಯಾಯವೇ ಕುರಾನ್ನಲ್ಲಿ ನಮಗೆ ಕಾಣಬಹುದು. ನಾವು ಅವರನ್ನು ಪ್ರವಾದಿಗಳು ಅಂತ ನಂಬುತ್ತೇವೆ. ಪ್ರವಾದಿಗಳು ಅಂತ ಹೇಳಿದ್ರೆ ಅವರು ಜನರಿಗೆ ದೈವಿಕ ಮಾರ್ಗದರ್ಶನವನ್ನು ನೀಡಲಿಕ್ಕಾಗಿ ಬಂದವರು. ಈ ಜಗತ್ತಿನಲ್ಲಿ ಹಲವಾರು ಮಂದಿ ಪ್ರವಾದಿಗಳು ದೈವಿಕ ಮಾರ್ಗದರ್ಶನವನ್ನು ಜನರಿಗಾಗಿ ಕಲಿಸಲಿಕ್ಕಾಗಿ ನಿಯುಕ್ತಿಗೊಳಿಸಲ್ಪಟ್ಟಿದ್ದಾರೆ. ಎಲ್ಲರೂ ದೇವರ ವತಿಯಿಂದ ನಿಯುಕ್ತಿಗೊಳಿಸಲ್ಪಟ್ಟವರು. ಅವರ ಪೈಕಿ ಪ್ರಪ್ರಥಮ ಮನುಷ್ಯ ಯಾರು ಅಂತ ಕೇಳಿದ್ರೆ, ಪ್ರಪ್ರಥಮ ಪ್ರವಾದಿ ಯಾರು ಅಂತ ಕೇಳಿದ್ರೆ ಹಜರತ್ ಆದಮ್ ಅಲೈಹಿಸ್ಸಲಾಂ, ಆಡಮ್ ಅಂಡ್ ಈವ್ ಅಂತ ನಾವು ಕೇಳಿದ್ದೇವೆ. ಆದಮ್ ಹವ್ವ ದಂಪತಿಗಳು, ಅದರಲ್ಲಿ ಆದಮ್ ಅಲೈಹಿಸ್ಸಲಾಂ ಅವರು ಪ್ರಥಮ ಪ್ರವಾದಿಯಾಗಿದ್ದಾರೆ ಜಗತ್ತಿನ. ಪವಿತ್ರ ಕುರಾನ್ನಲ್ಲಿ ಕೇವಲ 25 ಪ್ರವಾದಿಗಳ ಪ್ರಸ್ತಾಪ ಇದೆ, ಪ್ರವಾದಿಗಳ ಹೆಸರು ಪ್ರಸ್ತಾಪ ಆಗಿದೆ. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಪ್ರವಾದಿಗಳ ಪೈಕಿ ಕೊನೆಯ ಪ್ರವಾದಿ. ಪ್ರವಾದಿಯವರು ಹೇಳಿದ್ರು, ಈ ಜಗತ್ತಿನಲ್ಲಿ ಸುಮಾರು 1,24,000 ಪ್ರವಾದಿಗಳು ನಿಯುಕ್ತಿಗೊಳಿಸಲ್ಪಟ್ಟಿದ್ದಾರೆ ಅಂತ ಹೇಳಿ. ಬೇರೆ ಬೇರೆ ಕಾಲಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ನಿಯುಕ್ತಿಗೊಳಿಸಲ್ಪಟ್ಟವರು ಆ ಪ್ರವಾದಿಗಳು. ಆದ್ದರಿಂದ ನಾವು ನಂಬುತ್ತೇವೆ, ಖಂಡಿತವಾಗಿ ಈ ದೇಶದಲ್ಲಿಯೂ ಕೂಡ ಪ್ರವಾದಿಗಳು ನಿಯುಕ್ತಿಗೊಳಿಸಲ್ಪಟ್ಟಿದ್ದಾರೆ ದೈವಿಕ ಮಾರ್ಗದರ್ಶನವನ್ನು ಜನರೀಕರಿಸಿಕೊಳ್ಳಲಿಕ್ಕಾಗಿ. ಆದರೆ ಆ ಪ್ರವಾದಿಗಳು ಯಾರು ಎನ್ನುವುದರ ನಿಖರವಾದಂತಹ ಚಾರಿತ್ರಿಕ ದಾಖಲೆಗಳು ನಮ್ಮ ಬಳಿಯಲ್ಲಿ ಇಲ್ಲ. ಆದರೆ ಖಂಡಿತವಾಗಿಯೂ ಪವಿತ್ರ ಕುರಾನ್ನ ಶಿಕ್ಷಣದ ಆಧಾರದಲ್ಲಿ ನಾನು ಹೇಳುತ್ತೇನೆ, ಖಂಡಿತವಾಗಿ ಈ ದೇಶದಲ್ಲಿಯೂ ಕೂಡ ಪ್ರವಾದಿಗಳು ನಿಯುಕ್ತಿಗೊಳಿಸಲ್ಪಟ್ಟಿದ್ದಾರೆ. ಎಲ್ಲ ಪ್ರವಾದಿಗಳ ಸಂದೇಶ ಒಂದೇ ಆಗಿತ್ತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದು, ನಾನು ನಿಮಗೆ ಒಂದು ಹೊಸತಾದ ಧರ್ಮವನ್ನು ಪರಿಚಯ ಪಡಿಸ್ತಾ ಇಲ್ಲ, ಬದಲಾಗಿ ಹಿಂದಿನ ಪ್ರವಾದಿಗಳು ಯಾವ ಸಂದೇಶವನ್ನು ಜನರಿಗೆ ನೀಡಿದ್ದರೋ ಅದೇ ಸಂದೇಶವನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ ಅಂತ. ಈಸಾ ಇಬ್ನ್ ಮರಿಯಂ, ಯೇಸು ಕ್ರಿಸ್ತ, ಅವರು ಯಾವ ಸಂದೇಶವನ್ನು ಜನರಿಗೆ ಬೋಧಿಸಿದ್ದರೋ ಅದೇ ಸಂದೇಶವನ್ನು ನಾನು ಜನರಿಗೆ ಬೋಧಿಸಲಿಕ್ಕಾಗಿ ನಿಯುಕ್ತಿಗೊಳಿಸಲ್ಪಟ್ಟಿದ್ದೇನೆ ಅಂತ ಹೇಳಿ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟಿರುವಂತಹದ್ದು. ಅದೇ ರೀತಿ ಪವಿತ್ರ ಕುರಾನ್ನಲ್ಲಿ, ಪವಿತ್ರ ಕುರಾನ್ ದೈವಿಕ ಗ್ರಂಥ, ಅದಕ್ಕಿಂತ ಮುಂಚೆಯೂ ಕೂಡ ದೈವಿಕ ಗ್ರಂಥಗಳು ಅವತೀರ್ಣಗೊಂಡಿದೆ ಅಂತ ಪವಿತ್ರ ಕುರಾನ್ ಹೇಳುತ್ತದೆ. ಪವಿತ್ರ ಕುರಾನಿಗಿಂತ ಮುಂಚೆ ಅವತೀರ್ಣಗೊಂಡಂತಹ ದೈವಿಕ ಗ್ರಂಥಗಳ ದೃಢೀಕರಣ ಗ್ರಂಥ ಅಂತ ಪವಿತ್ರ ಕುರಾನ್ ತನ್ನ ಬಗ್ಗೆ ಪರಿಚಯ ಪಡಿಸುವುದು. ಯೇಸು ಕ್ರಿಸ್ತರಿಗೆ ಅವತೀರ್ಣಗೊಂಡಂತಹ ಗ್ರಂಥದ ಹೆಸರನ್ನು ಪವಿತ್ರ ಕುರಾನ್ನಲ್ಲಿ ಇಂಜೀಲ್ ಎಂದು ಹೇಳಲಾಗಿದೆ. ಆ ಗ್ರಂಥವನ್ನು ದೃಢಪಡಿಸುವಂತಹ ಗ್ರಂಥ ಅಂತ ಕುರಾನ್ ಹೇಳುವುದು. ಆ ಗ್ರಂಥದಲ್ಲಿ ಯಾವ ಸಂದೇಶ ಇತ್ತು ಅದೇ ಸಂದೇಶವನ್ನು ಬೋಧಿಸಲಿಕ್ಕಾಗಿ ಪವಿತ್ರ ಕುರಾನ್ ಅವತೀರ್ಣಗೊಂಡದ್ದು ಅಂತ ಪವಿತ್ರ ಕುರಾನ್ ಪರಿಚಯ ಪಡಿಸುತ್ತದೆ. ನಾವು ಈ ಧರ್ಮವನ್ನು ಅಧ್ಯಯನ ಮಾಡಿದರೆ, ಧರ್ಮ ಎನ್ನುವಂತಹದ್ದು ಸಮಾಜದಲ್ಲಿ ಶಾಂತಿಯ ಸ್ಥಾಪನೆಗಾಗಿ, ಸಮಾಜದಲ್ಲಿ ಜನರ ಹಕ್ಕುಗಳನ್ನು ನೀಡುವುದಕ್ಕಾಗಿ, ಸಮಾಜದಲ್ಲಿ ಜನರು ಅನುಭವಿಸುತ್ತಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ತೋರಿಸಿಕೊಡುವುದಕ್ಕಾಗಿ ಅದು ಬಂದಿರುವಂತಹದ್ದು. ಸಮಾಜದ ಶಾಂತಿಯನ್ನು ಕೆಡಿಸಲಿಕ್ಕಾಗಿ ಅಲ್ಲ. ಪವಿತ್ರ ಕುರಾನ್ ಹೇಳುತ್ತದೆ, ಪ್ರವಾದಿಗಳು ಜನರಿಗೆ ನೀಡಿದಂತಹ ಸಂದೇಶ, ಲಾ ತುಫ್ಸಿದು ಫಿಲ್ ಅರ್ದಿ ಬಅದ ಇಸ್ಲಾಹಿಹಾ, ಸಮಾಜದ ಶಾಂತಿಯನ್ನು ಕೆಡಿಸುವವರು ನೀವು ಆಗಬೇಡಿ ಅಂತ. ಸಮಾಜದ ಶಾಂತಿಯನ್ನು ಕಾಪಾಡುವವರು ನೀವು ಆಗಬೇಕು, ಶಾಂತಿಯನ್ನು ಕೆಡಿಸುವವರು ನೀವು ಆಗಬಾರದು. ಇದು ಎಲ್ಲ ಪ್ರವಾದಿಗಳು ನೀಡಿದಂತಹ ಸಂದೇಶ. ಮನುಷ್ಯರಲ್ಲಿ ಏಕೋದರ ಸಹೋದರರು ಅಂತ ಪ್ರವಾದಿಗಳು ಕಲಿಸಿಕೊಟ್ಟದ್ದು. ಯಾಕಂತ ಹೇಳಿದರೆ ಎಲ್ಲ ಮನುಷ್ಯರನ್ನು ಸೃಷ್ಟಿಸಿದ್ದು ಒಬ್ಬನೇ, ಎಲ್ಲ ಮನುಷ್ಯರ ಸೃಷ್ಟಿಕರ್ತನು ಒಬ್ಬನೇ ಆಗಿದ್ದಾನೆ. ಮತ್ತೆ ಎಲ್ಲ ಮನುಷ್ಯರು ಒಂದು ಕುಟುಂಬಕ್ಕೆ ಸೇರಿದವರು. ಅದು ಕೂಡ ಅವರ ಪ್ರವಾದಿ, ಪ್ರಥಮ ಮನುಷ್ಯ, ಪ್ರಥಮ ಪ್ರವಾದಿ ಹಜರತ್ ಆದಮ್ ಮತ್ತು ಹವ್ವ ದಂಪತಿಗಳ ಸಂತತಿಗಳಾಗಿದ್ದಾರೆ ಈ ಜಗತ್ತಿನಲ್ಲಿರುವಂತಹ ಎಲ್ಲ ಮನುಷ್ಯರು. ನಿಮ್ಮ ಬಣ್ಣ ಬೇರೆ ಆಗಿರಬಹುದು, ನಿಮ್ಮ ಗೋತ್ರ ಬೇರೆ ಆಗಿರಬಹುದು, ನಿಮ್ಮ ಸಂಸ್ಕೃತಿ ಬೇರೆ ಆಗಿರಬಹುದು, ಆದರೆ ನೀವೆಲ್ಲ ಒಂದು ಕುಟುಂಬದವರು ಅಂತ ಪವಿತ್ರ ಕುರಾನ್ ಹೇಳಿತ್ತು. ನಿಮ್ಮ ಬಣ್ಣ ಬೇರೆ ಆಗಿದ್ದರು, ನಿಮ್ಮ ಸ್ಥಾನಮಾನವನ್ನು ನಿರ್ಣಯಿಸುವಂತಹದ್ದು ನಿಮ್ಮ ಶರೀರದ ಬಣ್ಣವಲ್ಲ, ನಿಮ್ಮಲ್ಲಿರುವಂತಹ ಸಂಪತ್ತು ಅಲ್ಲ,
ನೀವು ಯಾವ ಗೋತ್ರದಲ್ಲಿ ಹುಟ್ಟಿದ್ದೀರಿ ಅನ್ನೋ ಆಧಾರದಲ್ಲಿ ಅಲ್ಲ, ಬದಲಾಗಿ ನಿಮ್ಮಲ್ಲಿರುವಂತಹ ಧರ್ಮನಿಷ್ಠೆಯ ಆಧಾರದಲ್ಲಿ ನಿಮ್ಮ ಸ್ಥಾನಮಾನ ನಿರ್ಣಯಿಸಲ್ಪಡುತ್ತದೆ ಅಂತ ನಾನು ಹೇಳಿತು. ಕಪ್ಪಾಗಿದ್ದವನು, ಅವನಲ್ಲಿ ಸಜ್ಜನಿಕೆ ಇದ್ದರೆ, ಅವನಲ್ಲಿ ಧರ್ಮನಿಷ್ಠೆ ಇದ್ದರೆ ಅವನು ಶ್ರೇಷ್ಠನಾಗ್ತಾನೆ. ಬಿಳಿಯನು ಅವನಲ್ಲಿರುವಂತಹ ಕೆಟ್ಟ ಗುಣಗಳ ಕಾರಣಕ್ಕಾಗಿ ನಿಕೃಷ್ಟನಾಗಿ ಬಿಡ್ತಾನೆ. ಆದ್ದರಿಂದ ನಿಮ್ಮ ಶರೀರದ ಬಣ್ಣ, ನೀವು ಯಾವ ಗೋತ್ರದಲ್ಲಿ ಹುಟ್ಟಿದ್ದೀರಿ ಎನ್ನುವುದನ್ನು ನಿಮ್ಮ ಸ್ಥಾನಮಾನವನ್ನು ನಿರ್ಣಯಿಸುವಂತಹ ಮಾನದಂಡವಲ್ಲ, ಬದಲಾಗಿ ನಿಮ್ಮ ಚಟುವಟಿಕೆಗಳು, ನಿಮ್ಮ ಚಾರಿತ್ರ್ಯ, ನಿಮ್ಮ ಗುಣಗಳು, ನಿಮ್ಮಲ್ಲಿರುವಂತಹ ಕ್ವಾಲಿಟೀಸ್ಗಳು, ಅದು ನಿಮ್ಮ ಸ್ಥಾನಮಾನವನ್ನು ನಡೆಸ್ತದೆ. ನಾನು ಶ್ರೇಷ್ಠ ಅಂತ ಹೇಳಿ ಒಬ್ಬನು ವಾದಿಸಿದ ಕಾರಣಕ್ಕಾಗಿ ಅವನು ಶ್ರೇಷ್ಠನಾಗಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ತನ್ನ ಕರ್ಮ ಚಟುವಟಿಕೆಗಳ ಮೂಲಕ ಒಬ್ಬನು ಸಾಬೀತುಪಡಿಸಬೇಕು. ಆದ್ದರಿಂದ ಮನುಷ್ಯರು ಎಂಬ ನೆಲೆಯಲ್ಲಿ ನಾವು ಪರಸ್ಪರ ಪ್ರೀತಿಯೊಂದಿಗೆ, ಸೌಹಾರ್ದತೆಯೊಂದಿಗೆ ಜೀವಿಸಬೇಕಾಗಿದೆ. ಅದು ಧರ್ಮ ಕಲಿಸಿಕೊಟ್ಟಿರುವಂತಹದ್ದು. ನಿಮ್ಮಲ್ಲಿ ಮಾನವೀಯ ಮೌಲ್ಯಗಳು ಇರಬೇಕು. ಧಾರಾಳ ಸಂಪರ್ಕ ಸಾಧನಗಳಿರುವಂತಹ ಒಂದು ಲೋಕದಲ್ಲಿ ನಾವೀಗ ಜೀವಿಸ್ತಾ ಇದ್ದೇವೆ. ಬಹಳ ದೂರದಲ್ಲಿ ನಡೆಯುತ್ತಿರುವಂತಹ ಯಾವುದೇ ಘಟನೆಗಳು ಕ್ಷಣ ಮಾತ್ರದಲ್ಲಿ ನಮಗೆ ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ. ಅದೇ ಸಂದರ್ಭದಲ್ಲಿ ನಮ್ಮ ಹತ್ತಿರದ ನೆರೆಮನೆಯಲ್ಲಿ ಕಷ್ಟಪಡುತ್ತಿರುವಂತಹ ವ್ಯಕ್ತಿಯ ಕಷ್ಟವನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಹೃದಯದಿಂದ ಹೃದಯಕ್ಕಿರುವಂತಹ ಅಂತರದು ಹೆಚ್ಚಾಗ್ತಾ ಇದೆ. ಪ್ರವಾದಿಯವರು ಕಲಿಸಿಕೊಟ್ಟರು, ನೆರೆಹೊರೆಯವನು ಅವನು ಹಸಿವಿನಿಂದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು, ಅವನಲ್ಲಿ ಧರ್ಮ ಇಲ್ಲ ಅಂತ ಅವರು ಕಲಿಸಿಕೊಟ್ಟರು. ನೀವು ಧಾರ್ಮಿಕ ವ್ಯಕ್ತಿ ಆಗ್ಬೇಕು ಅಂತ ಹೇಳಿ ಆದ್ರೆ ನಿಮ್ಮ ನೆರೆಕರೆಯವರ ಕಷ್ಟವನ್ನು ನೀವು ಅರಿತುಕೊಳ್ಬೇಕು. ಅದಕ್ಕೆ ಪರಿಹಾರವನ್ನು ಒದಗಿಸುವಲ್ಲಿ ನೀವು ಮುತುವರ್ಜಿ ವಹಿಸಬೇಕು. ಅವನ ಧರ್ಮವನ್ನು ನೀವು ನೋಡ್ಬೇಕಾಗಿಲ್ಲ. ನೆರೆಕರೆಯವ ಅಂತ ಹೇಳಿದ್ರೆ ನಿಮ್ಮ ಮನೆ ಹತ್ತಿರದಲ್ಲಿ ಯಾರಿದ್ದಾನೋ ಅವನು ನಿಮ್ಮ ನೆರೆಕರೆಯವ. ನಿಮ್ಮ ಧಾರ್ಮಿಕತೆಯ ಸರ್ಟಿಫಿಕೇಟ್ ಅನ್ನು ಅವನು ನೀಡಬೇಕು. ಪ್ರವಾದಿಯವರು ಹೇಳಿದ್ದು, ಯಾರ ಬಗ್ಗೆ ಅವನ ನೆರೆಹೊರೆಯವರು ನಿರ್ಭೀತನಾಗಿರುವುದಿಲ್ಲವೋ ಅವರಲ್ಲಿ ಧರ್ಮ ಇಲ್ಲ ಅಂತ ಹೇಳಿ. ನಾನೊಬ್ಬ ಒಳ್ಳೆಯ ಧರ್ಮ ಇನ್ನೆಷ್ಟು ವ್ಯಕ್ತಿ ಅಂತ ಗುರುತಿಸಲ್ಪಡಬೇಕಿದ್ದೆ ನನ್ನ ನೆರೆಹೊರೆಯವನು ಹೇಳಬೇಕು, ಇವನಿಂದ ನನಗೆ ಯಾವುದೇ ಭಯ ಇಲ್ಲ, ಇವನು ನನ್ನನ್ನು ಮೋಸ ಮಾಡುವುದಾಗಲಿ, ನನ್ನ ಮೇಲೆ ಆಕ್ರಮಣ ಮಾಡುವುದಾಗಲಿ, ನನಗೇನಾದರೂ ತೊಂದರೆ ಕೊಡುವುದಾಗಲಿ ಅಂತಹ ನಿರೀಕ್ಷೆ ನನಗೆ ಇಲ್ಲ, ಅಂತಹ ಯಾವುದೇ ಭಯ ನನಗಿಲ್ಲ ಅಂತ ಅವನು ಹೇಳಬೇಕು. ನಮ್ಮಲ್ಲಿ ಧರ್ಮ ಇದ್ರೆ, ಪವಿತ್ರ ಕುರಾನ್ ಒಂದು ಕಡೆ ಹೇಳಿತ್ತು, ಧರ್ಮ ಇಲ್ಲದವರು ಯಾರು ಅಂತ ನಿಮಗೆ ಗೊತ್ತಿದೆ ಅಂತ. ಸಾಮಾನ್ಯವಾಗಿ ನಾವು ಧರ್ಮ ಇಲ್ಲ ಅಂತ ಯಾರ ಬಗ್ಗೆ ಹೇಳ್ತೇವೆ ಅಂತ ಹೇಳಿದ್ರೆ ದೇವರನ್ನು ನಿರಾಕರಿಸುವವರ ಬಗ್ಗೆ, ನಾವು ನಾಸ್ತಿಕರ ಬಗ್ಗೆ ಹೇಳ್ತೇವೆ, ಅವರು ಧರ್ಮ ಇಲ್ಲದವರು ಅಂತ ಹೇಳಿ. ಕುರ್ಆನ್ ಹೇಳುವುದು, ಅನಾಥ ಮಕ್ಕಳನ್ನು ಹೊರದಬ್ಬುವವನು, ಸಣ್ಣ ಸಣ್ಣ ಉಪಕಾರಗಳನ್ನು ತಡೆಯುವಂತಹ ವ್ಯಕ್ತಿ, ಪರೋಪಕಾರದ ಗುಣ ಇಲ್ಲದಂತಹ ವ್ಯಕ್ತಿ. ನಿಮ್ಮಲ್ಲಿ ಧರ್ಮ ಇದ್ರೆ ಪರೋಪಕಾರದ ಗುಣ ಇರ್ತದೆ. ನಿಮ್ಮಲ್ಲಿ ಧರ್ಮ ಇದ್ರೆ ನೀವು ಅನಾಥ ಮಕ್ಕಳಿಗೆ ಸಹಾಯ ಮಾಡ್ತೀರಿ, ಜನರನ್ನು ಪ್ರೀತಿಸಿ, ಜನರನ್ನು ಗೌರವಿಸಬೇಕು. ಸ್ವತಃ ತನ್ನ ತಂದೆ ತಾಯಿಯರನ್ನೇ ಗೌರವಿಸದಂತಹ ವ್ಯಕ್ತಿ ಇತರರಿಗೆ ಯಾವ ಗೌರವ ಕೊಡ್ತಾನೆ? ತನ್ನ ತಂದೆ ತಾಯಿಯರ ಸೇವೆ ಮಾಡಲಿಕ್ಕೆ ಸನ್ನದ್ಧನಿಲ್ಲದಂತಹ ವ್ಯಕ್ತಿ ಎಷ್ಟು ಕ್ರೂರ ವ್ಯಕ್ತಿ ಆಗಿರ್ತಾರೆ. ತಂದೆ ತಾಯಿಯರು ಕಷ್ಟಪಟ್ಟು ಸಾಕಿ ಸಲಹಿರುವಾಗ ಅವರು ವೃದ್ಧರಾದಂತಹ ಸಂದರ್ಭದಲ್ಲಿ ಅವರನ್ನು ಮರೆತು ಬಿಡುವಂತಹ ಒಂದು ದುರಂತವಾದ ಸನ್ನಿವೇಶ. ಧರ್ಮ ನಮಗೆ ಕಠಿಣವಾದಂತಹ ಎಚ್ಚರಿಕೆ ನೀಡುತ್ತದೆ. ಅವರು ವೃದ್ಧರಾದಂತಹ ಸಂದರ್ಭದಲ್ಲಿ ಅವರಿಗೆ ಮನಸ್ಸಿಗೆ ನೋವಾಗುವಂತಹ ಯಾವ ಮಾತನ್ನು ಕೂಡ ನೀವು ಆಡಬಾರದು, ಛಾಯ ಎಂಬ ಮಾತನ್ನು ನೀವು ಹೇಳಬಾರದು. ಅವರು ಹೇಳುವಂತಹ ಮಾತು ನಿಮಗೆ ಇಷ್ಟವಾಗದೇ ಇದ್ದರೂ ಕೂಡ ನೀವು ಛಾಯ ಎಂದು ಹೇಳಿ ಅವರ ಮನಸ್ಸಿಗೆ ನೋವುಂಟು ಮಾಡಬಾರದು ಅಂತ ಕುರ್ಆನ್ ಕಲಿಸಿಕೊಟ್ಟಿರುವಂತಹದ್ದು. ನಾವು ಪ್ರೀತಿಸಲಿಕ್ಕೆ ಕಲಿಯಬೇಕು, ಸ್ವಂತ ಮಕ್ಕಳನ್ನು ಪ್ರೀತಿಸಬೇಕು ಅಂತ ಪ್ರವಾದಿಯವರು ಕಲಿಸಿಕೊಟ್ಟರು. ಒಮ್ಮೆ ಖಲೀಫಾ ಉಮರ್ ರಲಿಯಲ್ಲಾಹು ಅನ್ಹು ಅವರು ಒಂದು ಪ್ರದೇಶಕ್ಕೆ ಒಬ್ಬ ಗವರ್ನರ್ ನೇಮಿಸಲಿಕ್ಕೆ ತೀರ್ಮಾನ ಮಾಡಿದ್ರು. ಆಗ ಆ ವ್ಯಕ್ತಿಯ ಬಗ್ಗೆ ಬೇರೆಯವರು ಹೇಳಿದ್ರು, ಆ ವ್ಯಕ್ತಿ ನನ್ನ ಮಕ್ಕಳನ್ನು ಮಕ್ಕಳನ್ನು ಪ್ರೀತಿಸುವುದಿಲ್ಲ ಅಂತ. ಆಗ ಉಮರ್ ರಲಿಯಲ್ಲಾಹು ಅನ್ಹು ಅವರು ತನ್ನ ತೀರ್ಮಾನವನ್ನು ಬದಲಾಯಿಸಿದರು. ಇಂತಹ ವ್ಯಕ್ತಿ ಒಂದು ಪ್ರದೇಶದ ಗವರ್ನರ್ ಆಗಲಿಕ್ಕೆ ಅವನು ಫಿಟ್ ಅಲ್ಲ. ಯಾಕೆಂತ ಹೇಳಿದ್ರೆ ಸ್ವತಃ ತನ್ನ ಮಕ್ಕಳನ್ನು ಪ್ರೀತಿಸದವನು ಜನರನ್ನು ಪ್ರೀತಿಸ್ತಾನೆ. ಆದ್ದರಿಂದ ಒಂದು ಕಡೆಯಲ್ಲಿ ಆಡಳಿತ ನಡೆಸುವಂತಹ ವ್ಯಕ್ತಿ ಆ ಊರಿನ ಜನರನ್ನು ಪ್ರೀತಿಸುವವರಾಗಬೇಕು. ಆದ್ದರಿಂದ ಅಂತಹ ಒಂದು ಪ್ರೀತಿಯ ವಾತಾವರಣವನ್ನು ನಾವು ಬೆಳೆಸಬೇಕು. ಅಂತಹ ಮನಸ್ಸು ನಮ್ಮಲ್ಲಿ ಇರಬೇಕು. ಯೇಸು ಕ್ರಿಸ್ತರು ಜನಿಸಿದಂತಹ ಆ ಒಂದು ಪ್ರದೇಶಕ್ಕೆ ಭೇಟಿ ನೀಡುವಂತಹ ಅವಕಾಶ ನನಗೆ ಸಿಕ್ಕಿದೆ.
ಜೆರೂಸಲೇಮ್ನಲ್ಲಿ ಆ ಚರ್ಚಿಗೆ ಕೂಡ ನಾನು ಭೇಟಿ ನೀಡಿದ್ದೆ, ಸಂದರ್ಶನವನ್ನು ನೀಡಿದ್ದೆ. ಅಲ್ಲೇ ಒಂದು ಹತ್ತಿರದಲ್ಲಿ ಇನ್ನೊಂದು ಚರ್ಚ್ ಇದೆ. ಆ ಚರ್ಚಿನ ಹತ್ರ ಒಂದು ಮಸೀದಿ ಇದೆ. ಆ ಮಸೀದಿಯ ಹೆಸರು ಉಮ್ಮರ್ ಇದೆ. ಅದರ ವಿಶೇಷತೆ ಏನು ಅಂತ ಕೇಳಿದ್ರೆ, ಒಂದು ದಿವಸ ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಅವರು ಖಲೀಫರಾಗಿದ್ದ ಸಂದರ್ಭದಲ್ಲಿ ಇರುವ ಆ ಚರ್ಚಿನ ಮುಖ್ಯಸ್ಥರೊಂದಿಗೆ ಅವರು ಮಾತುಕತೆ ನಡೆಸಲಿಕ್ಕೆ ಹೋಗಿತ್ತು. ಮಾತುಕತೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ನಮಾಜ್ನ ಸಮಯ ಇತ್ತು. ನಮಗೆ 5 ಹೊತ್ತಿನ ನಮಾಜ್ ಕಡ್ಡಾಯವಾಗಿ ಆ ಸಮಯದಲ್ಲಿ ನಾವು ನಿರ್ವಹಿಸುವಂಥದ್ದು ನಮಗೆ ಕಡ್ಡಾಯವಾಗಿದೆ. ಅವರು ನಮಾಜ್ನ ಸಮಯವಾದಾಗ ಅವ್ರು ಹೇಳಿದ್ರು, ನಾನು ಹೋಗಿ ನಮಾಜ್ ಮಾಡಿ ಬರ್ತೇನೆ, ಸ್ವಲ್ಪ ಮತ್ತೆ ಕುಳಿತುಕೊಂಡು ಮಾತಾಡುವ ಅಂತ. ಆಗ ಅಲ್ಲಿ ನಾವು ಫಾದರ್ ಅವರು ಹೇಳಿದ್ರು, ನೀವು ಅದಕ್ಕೆ ಬೇರೆ ಎಲ್ಲಿ ಹೋಗ್ಬೇಕಾಗಿಲ್ಲ, ನಮ್ಮ ಈ ಚರ್ಚಿನಲ್ಲಿ ನೀವು ನಮಾಜ್ ಮಾಡಿ ಅಂತ ಹೇಳಿದ್ರು. ಆಗ ಉಮರ್ ರಲಿಯಲ್ಲಾಹು ಅನ್ಹು ಅವರು ಹೇಳಿದ್ರು, ಹಾಗೆ ಮಾಡೋದು ಬೇಡ, ಯಾಕೆಂದ್ರೆ ನಾನು ಇಲ್ಲಿ ನಮಾಜ್ ಮಾಡಿದ್ರೆ ನನ್ನ ಜೊತೆಗೆ ಎಲ್ಲರೂ ಕೂಡ ಇಲ್ಲಿ ನಮಾಜ್ ಮಾಡಿದೆ ಮತ್ತು ಚರ್ಚ್ ಅಂತ ಹೇಳುವಂತ ಮಸೀದಿಯಾಗಿ ಮಾರ್ಪಟ್ರೆ, ಅಥವಾ ಮುಂದೆ ಯಾರಾದ್ರೂ ಇದು ಚರ್ಚ್ ಇದು ಮಸೀದಿ ಆಗಬೇಕು ಅಂತ ವಾದ ಮಂಡಿಸಿದ್ರೆ ಏನಾಗ್ಬೋದು, ಇದು ಅವರ ದೂರದೃಷ್ಟಿ. ಹಾಗೆ ಹೇಳಿ ಅವರ ಹತ್ತಿರದಲ್ಲಿ ಇನ್ನೊಂದು ಪ್ರದೇಶದಲ್ಲಿ ಹೋಗಿ ಒಂದು ಖಾಲಿ ಜಾಗದಲ್ಲಿ ಹೋಗಿ ಅಲ್ಲಿ ನಮಾಜ್ ಮಾಡಿದ್ರು. ಅದರ ನೆನಪಿಗಾಗಿ ಅಲ್ಲಿ ಒಂದು ಮಸೀದಿಯ ನಿರ್ಮಾಣ ಮಾಡಲಾಗಿದೆ. ಅದಕ್ಕೆ ಅವರ ಹೆಸರನ್ನು ಕೂಡ ನೀಡಲಾಗಿದೆ. ಈ ಒಂದು ಸಹಿಷ್ಣುತೆಯ ಒಂದು ಮನಸ್ಸು, ಭವಿಷ್ಯದಲ್ಲಿ ಏನು ತೊಂದರೆ ಆಗಬಾರ್ದು, ನಮ್ಮ ಮಧ್ಯೆ ವಿವಾದ ಆಗಬಾರ್ದು, ಡಿಸ್ಪ್ಯೂಟ್ ಆಗಬಾರ್ದು, ಧರ್ಮಗಳ ಬಗ್ಗೆ ಜಗಳ ಆಗಬಾರ್ದು, ಇದು ಧರ್ಮನಿಷ್ಠರ ಗುಣ ಅದು. ಆದ್ದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಇಷ್ಟಪಡುವುದಿಲ್ಲ. ನಿಜವಾಗಿ ಈ ಒಂದು ಸಂದರ್ಭದಲ್ಲಿ ಪರಸ್ಪರ ಸೌಹಾರ್ದತೆಯ ಸಂದೇಶವನ್ನು ಹಂಚಿಕೊಳ್ಳಲಿಕ್ಕೆ, ಪ್ರೀತಿಯ ಸಂದೇಶವನ್ನು ಹಂಚಿಕೊಳ್ಳಲಿಕ್ಕೆ ಸಿಕ್ಕಿದಂತಹ ಒಂದು ಅವಕಾಶಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಾನು ಇದರ ಎಲ್ಲ ಹೊಣೆಗಾರರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕೋಮುವಾದ ಎನ್ನುವಂತಹದ್ದು ನಮ್ಮ ಮನಸ್ಸಿನಲ್ಲಿ ಇರಬಾರದು. ಇದು ಧರ್ಮ ನಮಗೆ ಕಲಿಸಿಕೊಟ್ಟದ್ದು. ಕೋಮುವಾದದ ಮೂಲಕ ಧರ್ಮದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬದಲಾಗಿ ಧರ್ಮವು ನಾಶ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕೋಮುವಾದ ಇರುವವನಲ್ಲಿ ಸತ್ಯ ಇರುವುದಿಲ್ಲ, ನ್ಯಾಯ ಇರುವುದಿಲ್ಲ. ಸತ್ಯ ನ್ಯಾಯ ಎನ್ನುವಂತಹದ್ದು ಎಲ್ಲ ಧರ್ಮದ ಮೂಲ ತಿರುವು. ಈ ವಿಚಾರವನ್ನು ಹೇಳಿಕೊಂಡು ನಾನು ನಿಮಗೆಲ್ಲ ಶುಭವನ್ನು ಕೋರುತ್ತಾ, ನಿಮಗೆಲ್ಲ ಆ ಸೃಷ್ಟಿಕರ್ತನು ದೀರ್ಘ ಆಯುಷ್ಯವನ್ನು, ಆರೋಗ್ಯವನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ, ನನ್ನ ಮಾತನ್ನು ಆಲಿಸಿದ ನಿಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಹೇಳುತ್ತಾ, ಅವಕಾಶ ಮಾಡಿಕೊಟ್ಟಂತಹ ಸಂಘಟಕರಿಗೆ ಕೂಡ ನಾನು ಕೃತಜ್ಞತೆಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಸೌಹಾರ್ದತೆಯ ಅಮೋಘ ಸಂದೇಶವನ್ನು ನಮಗೆ ಹೇಳಿಕೊಟ್ಟ ಶ್ರೀಮಾನ್ CAKP ಮೊಹಮ್ಮದ್ ಐಜಾಜ್, ಚೇರ್ಮನ್ ಹೀರಾ ಮೀಡಿಯಾ, ಇವರಿಗೆ ನಮ್ಮ ಅನಂತ ವಂದನೆಗಳು. ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಅನಂತರಾಜ್ ಹಾಗೂ ಶ್ರೀಮಾನ್ ಮನೋಹರ್ ಕೋಡಿಕಲ್. ಶ್ರೀಮಾನ್ ಅನಂತರಾಜ್ ಇವತ್ತು 30 ವರ್ಷದಿಂದ ನಮ್ಮ ಬೆಂದೂರು ಪರಿಸರದಲ್ಲಿ ಸೋಡಾ ಅಂಗಡಿ ನಡೆಸುತ್ತಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ, ಹಾಗೂ ಮನೋಹರ್ ಕೋಡಿಕಲ್ ಇವರು ಪೋಸ್ಟ್ಮ್ಯಾನ್ ಆಗಿ ತಮ್ಮ ಅಮೋಘ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ದಯವಿಟ್ಟು ತಡ ಮಾಡದೆ ತಾವು ವೇದಿಕೆಗೆ ಬರಬೇಕಾಗಿ ಹಾಗೂ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮಾನ್ ಅನಂತರಾಜ್ ಮತ್ತು ಶ್ರೀಮಾನ್ ಮನೋಹರ್ ಕೋಡಿಕಲ್. ಶ್ರೀಮಾನ್ ಅನಂತರಾಜ್ 30 ವರ್ಷಗಳಿಂದ ಸೋಡಾ ಅಂಗಡಿ ನಮ್ಮ ಬೆಂದೂರು ಪರಿಸರದಲ್ಲಿ ನಡೆಸುತ್ತಿದ್ದಾರೆ. ಅವರಿಗೆ ನಮ್ಮ ವಂದನೆಗಳು ಹಾಗೂ ಅಭಿನಂದನೆಗಳು. ಒಂದು ಫೋಟೋ. ಧನ್ಯವಾದಗಳು. ಕ್ರಿಸ್ತನ ಜನನದ ಸಂದೇಶವಿತ್ತ ಕ್ಯಾರಲ್ಸ್ ಅನ್ನು ಹಾಡಲು ನಮ್ಮ ಮುಂದೆ ಬರುತ್ತಿದ್ದಾರೆ ನಮ್ಮ ಧರ್ಮ ಕೇಂದ್ರದ ಭವಿಷ್ಯದ ಜನಾಂಗ.
ಗೋದರಿಯಾಗ ಬಂಗಾರ ಯಾಕ ತಂದಿರು ಇದ್ದಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತಂದಿರು ಕಣ್ಣಾಗೈತಿ ಕಣ್ಣ ಎಳೆಯಾಗೈತಿ ಮನಸೊಂದ ಮಾತ್ರ ತಂದಿರು ಕಣ್ಣ ಕಣ್ಣಾಗೈತಿ ಕಣ್ಣ ಎಳೆಯಾಗೈತಿ ಮನಸೊಂದ ಮಾತ್ರ ತಂದಿರು ಜ್ಞಾನ ಕ್ರಿಸ್ತ ಗೋದರಿಯಾಗ ಬಂಗಾರ ಯಾಕ ತಂದಿರು ಇದ್ದಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತಂದಿರೋ ಚಿನ್ನದ ಮನಸ ತಂದಿರೋ हमको लाया है सारे जग के आज हमको पैगम लाया है मसीहा आया है मसीहा हमको लाया है सारे जग के आज हमको पैगम लाया है मसीहा आया है माता मरियम मुझसे गाते मीठी लोरी गाती है दूर दूर से औरत जाते कानों से टकराते हैं माता मरियम मुझसे गाते मीठी लोरी गाती है दूर दूर से औरत जाते कानों से टकराते हैं प्रभु का राज आया है अपने बहारे लाया है प्रभु का राज आया है अपने बहारे लाया है मसीहा आया है मसीहा हमको लाया है सारे जग के आज हमको पैगम लाया है मसीहा आया है मसीहा हमको लाया है सारे जग के आज हमको पैगम लाया है मसीहा आया है ಸುಗಂಧ ಭೂಮಿಗೆ ಬಂದಾನ ವಿಶ್ವದೊಡೆಯ ಪ್ರೀತಿಯನ್ನು ಜಗತ್ತಿಗೆ ತಂದಾನ ಪಾನಿನೊಡೆಯ ಯೇಸು ಕಂದ ಭೂಮಿಗೆ ಬಂದಾನ ವಿಶ್ವದೊಡೆಯ ಪ್ರೀತಿಯನ್ನು ಜಗತ್ತಿಗೆ ತಂದಾನ ಹಾಡೋಣ ಹಾಡಿರೋ ಬಂಗಾರ ತೂಗಿರೋ ಚಂದನ ತೊಟ್ಟಿಲಲ್ಲಿ ನಮ್ಮ ಕನ್ನನ ತೂಗಿರೋ ಹಾಡೋಣ ಹಾಡಿರೋ ಬಂಗಾರ ತೂಗಿರೋ ಚಂದನ ತೊಟ್ಟಿಲಲ್ಲಿ ನಮ್ಮ ಕನ್ನನ ತೂಗಿರೋ ಪಾನಿನೊಡೆಯ ಯೇಸು ಕಂದ ಭೂಮಿಗೆ ಬಂದಾನ ವಿಶ್ವದೊಡೆಯ ಪ್ರೀತಿಯನ್ನು ಜನತೆಗೆ ತಂದಾನ ಕಂದ ಭೂಮಿಗೆ ಬಂದಾನ ವಿಶ್ವದೊಡೆಯ ಪ್ರೀತಿಯನ್ನು ಜಗತ್ತಿಗೆ ತಂದಾನ ಪಾನಿನೊಡೆಯ ಯೇಸು ಕಂದ ಭೂಮಿಗೆ ಬಂದಾನ ವಿಶ್ವದೊಡೆಯ ಪ್ರೀತಿಯನ್ನು ಜಗತ್ತಿಗೆ ತಂದಾನ ಕನ್ನಡ ಹಾಗೂ ಹಿಂದಿ ಭಾಷೆಯ ಕ್ಯಾರಲ್ಸ್ ಅನ್ನು ಗಾಯನ ಮುಖಾಂತರ ಸಾದರಪಡಿಸಿದ ನಮ್ಮ ಎಲ್ಲ ಯುವಕ ಯುವತಿಯರಿಗೆ ನಮ್ಮ ಅಭಿನಂದನೆಗಳು, ವಂದನೆಗಳು. ತಮ್ಮ ಸಂದೇಶವನ್ನು ಕೇಳಲು ಬಯಸುತ್ತೇವೆ. ವಂದನೀಯ ಗುರು ವಿನ್ಸೆಂಟ್ ಅನಿಲ್ ಮಿನಿಜಸ್, ಪ್ರಾಧ್ಯಾಪಕರು, ಸಂತ ಜೋಸೆಫರ ಸೆಮಿನರಿ, ಜೆಪ್ಪು, ಮಂಗಳೂರು.
ಬಂಧುತ್ವ ಕ್ರಿಸ್ಮಸ್ ಆಚರಣೆಗೆ ಆಗಮಿಸಿರುವ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯಾತಿ ಗಣ್ಯರೇ, ಬಂಧುತ್ವ ಕ್ರಿಸ್ಮಸ್ ಆಚರಣೆಯನ್ನು ಆಯೋಜಿಸಿರುವ ಸಂತ ಸೆಬಾಸ್ಟಿಯನ್ ಧರ್ಮ ಕೇಂದ್ರದ ಸಂಯೋಜಕರೇ, ವೇದಿಕೆ ಮುಂದೆ ನೆರವೇರಿರುವ ಸಮಸ್ತ ಬಂಧುಗಳೇ, ಹಿತೈಷಿಗಳೇ, ಮಾಧ್ಯಮ ಮಿತ್ರರೇ ಹಾಗೂ ಆತ್ಮೀಯರೇ, ಪ್ರಪ್ರಥಮವಾಗಿ ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೂ ಭಗವಂತ ಯೇಸು ಸ್ವಾಮಿಯು ತಮಗೆಲ್ಲರಿಗೂ ಶಾಂತಿ, ಸಮಾಧಾನ, ಆಯುರಾರೋಗ್ಯವನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಇಷ್ಟರಲ್ಲೇ ಮಾತನಾಡಿದಂತಹ ಮುಖ್ಯ ಅತಿಥಿಗಳು, ಬಂಧುತ್ವವನ್ನು ನಾವು ಜೀವಿಸ್ತಾ ಇದ್ದೇವೆ, ಬಂಧುತ್ವ ನಮಗೆ ಬಹಳ ಅಗತ್ಯವಿದೆ ಎಂಬುದನ್ನು ನಮಗೆ ಎಲ್ರಿಗೂ ತಿಳಿಯುವ ಹಾಗೆ ಹೇಳಿದ್ದಾರೆ. ಪ್ರಿಯರೇ, ಇವತ್ತಿನ ಜಗತ್ತಿನಲ್ಲಿ ಪ್ರಪಂಚದೆಲ್ಲೆಡೆ ನೋಡಿದಾಗ ಈ ಬಂಧುತ್ವ ನಮಗೆ ಎಷ್ಟು ಮುಖ್ಯ ಎಂಬುದು ನಮಗೆಲ್ಲರಿಗೂ ತಿಳಿಯುತ್ತದೆ. ಇವತ್ತು ನಾವು ಬಂಧುತ್ವ ಕ್ರಿಸ್ಮಸ್ ಅನ್ನು ಆಚರಿಸುತ್ತಿದ್ದೇವೆ. ಈ ಬಂಧುತ್ವ ಎಂದರೇನು? ಈ ಬಂಧುತ್ವ ನಮಗೆ ಯಾಕೆ ಮುಖ್ಯ? ಇವತ್ತಿನ ಪ್ರಪಂಚದಲ್ಲಿ ಈ ಬಂಧುತ್ವ ನಮಗೆ ಅಷ್ಟೊಂದು ನೋಡಲಿಕ್ಕೆ ಯಾಕೆ ಸಿಗುವುದಿಲ್ಲ ಎಂಬುದನ್ನು ನಾವು ಧ್ಯಾನಿಸಬೇಕಿದೆ. ನಾನು ಓದಿದ ಒಂದು ಕಥೆ ಹೀಗಿದೆ. ಬಹಳ ವರ್ಷಗಳ ಹಿಂದೆ ಒಂದು ದಟ್ಟ ಅರಣ್ಯದಲ್ಲಿ ಮನುಷ್ಯರು ಜೀವಿಸುತ್ತಿದ್ದರು. ಅವರಿಗೆ ಬೆಂಕಿ ಮಾಡುವ ಕಲೆ ಗೊತ್ತಿರಲಿಲ್ಲ. ಹೀಗಿರುವಾಗ ಒಬ್ಬ ಮಹಾನುಭಾವ ಆ ಕಾಡಿನಿಂದ ಅವನು ನಡೆದುಕೊಂಡು ಹೋಗುವಾಗ ಈ ನಿವಾಸಿಗಳು ಇದ್ದಲ್ಲಿ ಅವನು ಬರುತ್ತಾನೆ. ಅವರಿಗೆ ಬೆಂಕಿ ಮಾಡುವ ಕಲೆ ತಿಳಿದಿಲ್ಲ ಅಂತ ಗೊತ್ತಾದ ಮೇಲೆ ಅವರಿಗೆ ಆ ಬೆಂಕಿ ಮಾಡುವ ಕಲೆಯನ್ನು ಅವನು ಕಲಿಸಿಕೊಡುತ್ತಾನೆ. ಆ ಜನರಿಗೆ ಇಷ್ಟೊಂದು ಸಂತೋಷವಾಗ್ತದೆ ಅಂದರೆ ಅವರು ವಿವಿಧ ಬಗೆಯ ಆಹಾರಗಳನ್ನು, ಖಾದ್ಯ ಪದಾರ್ಥಗಳನ್ನು ತಯಾರಿಸಿ ತಿನ್ನುತ್ತಾರೆ, ಖುಷಿ ಪಡುತ್ತಾರೆ. ಹಾಗೂ ಆ ಮಹಾನುಭಾವನನ್ನ ದೇವರೇ ಭೂಲೋಕಕ್ಕೆ ಬಂದಿದ್ದಾನೆ ಅಂತ ತಿಳಿದುಕೊಂಡು ಆ ಮಹಾನುಭಾವನನ್ನ ತುಂಬ ಅವರು ಗೌರವಿಸುತ್ತಾರೆ, ದೇವರಂತ ಭಾವಿಸುತ್ತಾರೆ. ಅವರ ಮಧ್ಯೆ ಅವನು ತುಂಬ ವೈರಲ್ ಆಗಿ ಬಿಡುತ್ತಾನೆ. ಆದರೆ ಒಂದು ದಿನ ಇದ್ದಕ್ಕಿದ್ದಂತ ಹಾಗೆ ಆ ಮಹಾನುಭಾವ ಅವರ ಮಧ್ಯದಿಂದ ಕಣ್ಮರೆಯಾಗುತ್ತಾನೆ. ಜನರು ಅವನನ್ನು ಹುಡುಕಲು ಪ್ರಾರಂಭಿಸುತ್ತಾರೆ, ಎಲ್ಲೆಡೆ ಹುಡುಕುತ್ತಾರೆ. ಆದರೆ ಈ ಮಹಾನುಭಾವ ಅವರಿಗೆ ಸಿಗುವುದಿಲ್ಲ. ಅಂತ ಸಂದರ್ಭದಲ್ಲಿ ಆ ಕಾಡಿನ ನಿವಾಸಿಗಳು ಎಲ್ಲರೂ ಜೊತೆ ಸೇರುತ್ತಾರೆ. ಜೊತೆ ಸೇರಿ ಆ ಮಹಾನುಭಾವನ ಒಂದು ಮೂರ್ತಿಯನ್ನ ಮಾಡುತ್ತಾರೆ. ಹಾಗೂ ಆ ಮಹಾನುಭಾವನನ್ನ ದೇವರೆಂದೇ ಪ್ರಾರ್ಥಿಸಲಿಕ್ಕೆ ಶುರು ಮಾಡುತ್ತಾರೆ. ಪೂಜೆ ಪುರಸ್ಕಾರಗಳನ್ನು ಶುರು ಮಾಡುತ್ತಾರೆ. ಕಾಲಕ್ರಮೇಣ ಅವರು ಇಷ್ಟೊಂದು ಪೂಜೆ ಪುರಸ್ಕಾರಗಳಲ್ಲಿ ಆ ಮಹಾನುಭಾವನಿಗೆ ಮೂರ್ತಿಗೆ ಪೂಜೆ ಪುರಸ್ಕಾರ ಮಾಡುವುದರಲ್ಲಿ ಅವರು ತಲ್ಲೀನಗೊಳ್ಳುತ್ತಾರೆಂದರೆ ಬೆಂಕಿ ಮಾಡುವ ಕಲೆಯನ್ನೇ ಮರೆತು ಬಿಡುತ್ತಾರೆ. ಬಹಳ ವರ್ಷಗಳ ನಂತರ ಆ ಮಹಾನುಭಾವ ಹಿಂತಿರುಗಿ ಬಂದಾಗ ಆ ಎಲ್ಲ ಕಾಡಿನ ನಿವಾಸಿಗಳು ಆ ಮೂರ್ತಿ ಎದುರು ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಿರುವಾಗ ಆ ಬೆಂಕಿಯ ಕಲೆಯನ್ನೇ ಅವರು ಮರೆತಿದ್ದುದನ್ನು ನೋಡಿ ಅವನು ಮರುಕ ಪಡುತ್ತಾನೆ, ಅವರನ್ನ ತರಾಟೆಗೆ ತೆಗೆದುಕೊಳ್ಳುತ್ತಾನೆ. ಆದರೆ ಬಹಳ ವರ್ಷದ ನಂತರ ಬಂದ ಈ ಮಹಾನುಭಾವನ ಪರಿಚಯ ಈ ಜನರಿಗೆ ಸಿಗುವುದಿಲ್ಲ. ತಮ್ಮ ಧಾರ್ಮಿಕ ಭಾವನೆಗಳಿಗೆ ಇವನು ಧಕ್ಕೆ ಮಾಡಿದ ಅಂತ ಸಿಟ್ಟುಕೊಂಡು ಅವರೆಲ್ಲರೂ ಅವನ ಮೇಲೆರಗುತ್ತಾರೆ. ಅವನನ್ನ ಹಿಡಿದು ಬಡಿದು ಅವರು ಕೊಂದು ಹಾಕುತ್ತಾರೆ. ಪ್ರೀತಿಯ ಬಂಧುಗಳೇ, ದೇವರು ಮನುಷ್ಯರನ್ನು ಎಷ್ಟೊಂದು ಪ್ರೀತಿಸುತ್ತಾರೆ ಅಂದರೆ ಜಗತ್ತಿನ ಪ್ರಾರಂಭದಿಂದ ಅನೇಕ ಧರ್ಮಗಳ ಮುಖಾಂತರ ಅನೇಕ ಸಂತರನ್ನು, ಪ್ರವಾದಿಗಳನ್ನು, ಮಹನೀಯರನ್ನು ಕಳುಹಿಸುತ್ತಾರೆ, ಮಹಾಪುರುಷರನ್ನು ಕಳುಹಿಸುತ್ತಾರೆ. ಅವರ ಮುಖಾಂತರ ಮನುಷ್ಯ ಈ ಸಮಾಜದಲ್ಲಿ ಪ್ರೀತಿಯಿಂದ, ಸಹಬಾಳ್ವೆಯಿಂದ ಎಲ್ಲರೂ ಜೊತೆಯಾಗಿ ಪಾಲಿಸಬೇಕಾದ ಕಲೆಗಳನ್ನ, ಆ ತತ್ವಗಳನ್ನ ಅವರು ನಮಗೆ ಕಲಿಸುತ್ತಾರೆ. ಆದರೆ ನಾವು ಮನುಷ್ಯರು
ಆ ಮಹಾನುಭಾವರು ಆ ಸಂತರು ಕಲಿಸಿದಂತಹ ತತ್ವಗಳನ್ನು ಮರೆತು ಬರೀ ಆ ಮಹಾತ್ಮರ ಪೂಜೆ ಪುರಸ್ಕಾರಗಳನ್ನು ಮಾತ್ರ ಆಚರಿಸುತ್ತಾ ಬರುತ್ತಿದ್ದೇವೆ ಎಂಬುದು ನನಗೆ ಅರಿವಾಗುತ್ತದೆ. ಇದೇ ಇಂದಿನ ಸಮಾಜದ ವಿಪರ್ಯಾಸ. ಇಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ನಾವು ಬಂಧುತ್ವ ಕ್ರಿಸ್ಮಸ್ ಅನ್ನ ಆಚರಿಸುತ್ತಿದ್ದೇವೆ. ಪ್ರಿಯರೇ, ಈ ಬಂಧುತ್ವ ಎಂದರೇನು? ಬಂಧುತ್ವ ಶಬ್ದವನ್ನು ನೀವು ವಿಂಗಡಿಸಿದರೆ ನಿಮಗೆ ಎರಡು ಶಬ್ದಗಳು ಸಿಗ್ತವೆ, ಬಂಧು ಮತ್ತು ತತ್ವ. ಅಂದ್ರೆ ಬಂಧುಗಳಾಗಿ ಜೀವಿಸಲು ಪಾಲಿಸಬೇಕಾದ ತತ್ವಗಳೇ ಪ್ರಿಯರೇ ಈ ಬಂಧುತ್ವ. ಯಾವಾಗ ನಾವು ಆ ತತ್ವಗಳನ್ನು ಪಾಲಿಸುತ್ತೇವೆ, ಆ ತತ್ವಗಳು ನಮಗೆ ಬಂಧುಗಳಾಗಿ ಜೀವಿಸಲು ಸಹಕಾರಿಯಾಗುತ್ತದೆ. ಭಗವಂತ ಯೇಸುವಿನ ಹುಟ್ಟುಹಬ್ಬವನ್ನು ಬರೀ ಕೇಕ್ ಹಂಚಿಕೊಂಡು ಸಿಹಿಯನ್ನು ವಿತರಿಸಿ ಬಣ್ಣ ಬಣ್ಣದ ಉಡುಪುಗಳನ್ನು ಧರಿಸಿಕೊಂಡು ಆಚರಿಸಿದಾಗ ಅದು ವ್ಯಾವಹಾರಿಕ ಅಥವಾ ಕಮರ್ಷಿಯಲ್ ಕ್ರಿಸ್ಮಸ್ ಆಗಿಬಿಡುತ್ತದೆ. ಆದರೆ ಯೇಸು ನೀಡಿದಂತಹ ಬಂಧುತ್ವದ ತತ್ವಗಳನ್ನು ಪಾಲಿಸಿದಾಗ ಮಾತ್ರ ನಾವು ಆಚರಿಸುವ ಕ್ರಿಸ್ಮಸ್ ನಿಜವಾದ ಕ್ರಿಸ್ಮಸ್ ಆಗ್ತದೆ, ಬಂಧುತ್ವದ ಕ್ರಿಸ್ಮಸ್ ಆಗುತ್ತದೆ. ಇಷ್ಟರಲ್ಲೇ ಇಲ್ಲಿ ನಮ್ಮ ಸಮಾಜದಲ್ಲಿ, ನಮ್ಮ ಊರಲ್ಲಿರುವ ಬಹಳಷ್ಟು ಮಂದಿಗಳನ್ನು ಗುರುತಿಸಿಕೊಂಡು ಅವರನ್ನ ಗೌರವಿಸುವಂತ, ಅವರನ್ನ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನ, ಅತ್ಯದ್ಭುತವಾದ ಕಾರ್ಯಕ್ರಮವನ್ನ ಈ ಧರ್ಮ ಕೇಂದ್ರದ ಆಯೋಜಕರು ಅದನ್ನು ನೆರವೇರಿಸಿದರೆ ಅವರಿಗೆ ನಿಜವಾಗಿಯೂ ಅಭಿನಂದನೆಗಳು. ಪ್ರಿಯರೇ, ನಮ್ಮಲ್ಲೊಂದು ಪ್ರಶ್ನೆ ಉದ್ಭವಿಸಬಹುದು, ನಾವು ನಮ್ಮ ಬಂಧುಗಳು ಯಾರು? ನಮ್ಮ ಸಂಬಂಧಿಕರು ಮಾತ್ರ ನಮ್ಮ ಬಂಧುಗಳ? ನನ್ನ ಧರ್ಮಕ್ಕೆ, ನನ್ನ ಸಮುದಾಯಕ್ಕೆ, ನನ್ನ ಭಾಷೆಗೆ, ನನ್ನ ಜಾತಿಗೆ ಸೇರಿದವರು ಮಾತ್ರ ನನ್ನ ಬಂಧುಗಳ? ಒಮ್ಮೆ ಯೇಸು ಒಂದು ದೊಡ್ಡ ಜನರ ಗುಂಪಿಗೆ ಬೋಧಿಸುತ್ತಿದ್ರು. ಆ ಸಂದರ್ಭದಲ್ಲಿ ಆ ಯೇಸುವಿನ ತಾಯಿ ಹಾಗೂ ಅವರ ಸಹೋದರರು ಅವರನ್ನ ಭೇಟಿಯಾಗಲು ಬರುತ್ತಾರೆ. ಅವಾಗ ಜನರ ಗುಂಪಿನಲ್ಲಿದ್ದ ಒಬ್ಬ ಯೇಸುವಿನ ಹತ್ತಿರ ಬಂದು, ನೋಡು, ನಿನ್ನ ತಾಯಿ ಮತ್ತೆ ನಿನ್ನ ಸಹೋದರರನ್ನು ನಿನ್ನನ್ನು ಭೇಟಿಯಾಗಲು ಬಂದಿದ್ದಾರೆ ಅಂತ ಆ ಸುದ್ದಿ ಕೊಡುತ್ತಾನೆ. ಆವಾಗ ಯೇಸು ಆ ವ್ಯಕ್ತಿಯನ್ನ ಅಲ್ಲೇ ಪ್ರಶ್ನಿಸಿ ಹೇಳುತ್ತಾನೆ, ಯಾರು ನನ್ನ ಸಹೋದರರು, ಯಾರು ನನ್ನ ತಾಯಿ, ಯಾರು ನನ್ನ ಬಂಧು ಬಳಗದವರು? ಅವರ ಸುತ್ತ ಕುಳಿತುಕೊಂಡಿರುವ ಆ ಶಿಷ್ಯರನ್ನು ತೋರಿಸುತ್ತಾ ಅವರು ಹೇಳ್ತಾರೆ, ಯಾರು ದೇವರ ವಾಕ್ಯವನ್ನು ಆಲಿಸಿ ಅದನ್ನ ತಮ್ಮ ಜೀವನದಲ್ಲಿ ಪಾಲಿಸುತ್ತಾರೋ ಅವರೇ ನನ್ನ ತಾಯಿ, ಅವರೇ ನನ್ನ ಸಹೋದರ, ಅವರೇ ನನ್ನ ಬಂಧು ಬಳಗದವರು. ಹಾಗೆ ಇನ್ನೊಂದು ಸಂದರ್ಭದಲ್ಲಿ ಯೇಸು ಹೇಳುತ್ತಾರೆ, ನಾನು ಹಸಿದಿದ್ದೆ, ನೀವು ಉಣ್ಣಲು ಊಟ ಕೊಟ್ಟಿರಿ, ಬಾಯಾರಿದ್ದೆ, ಕುಡಿಯಲು ನೀರು ಕೊಟ್ಟಿರಿ, ನಾನು ಅನಾಥನಾಗಿದ್ದೆ, ನೀವು ಆಶ್ರಯ ಕೊಟ್ಟಿರಿ, ನಾನು ರೋಗಿಯಾಗಿದ್ದೆ, ನೀವು ಶುಶ್ರೂಷೆಯನ್ನು ನೀಡಿದಿರಿ. ಆವಾಗ ಜನರು ಕೇಳ್ತಾರೆ, ಯಾವಾಗ ಸ್ವಾಮಿ ನಾವು ನಿಮಗೆ ಇದನ್ನೆಲ್ಲ ಮಾಡಿದ್ದು? ಅವಾಗ ಯೇಸು ಹೇಳ್ತಾರೆ, ಆ ನನ್ನ ಸೋದರರಲ್ಲಿ ಅವನೆಷ್ಟೇ ಕನಿಷ್ಠನಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೆ ಮಾಡಿದಿರಿ ಎಂದು ಹೇಳುತ್ತಾರೆ. ಪ್ರಿಯ ಬಂಧುಗಳೇ, ಯಾವಾಗ ನಾವು ದೇವರ ಇಚ್ಛೆಯಂತೆ ಜೀವಿಸುತ್ತೇವೆ ಹಾಗೂ ಜಾತಿ, ಮತ, ಧರ್ಮ, ಭಾಷೆ ನೋಡದೆ ಇತರರನ್ನ ಗೌರವಿಸುತ್ತೇವೆ, ಪ್ರೀತಿಸುತ್ತೇವೆ, ಸತ್ಕರಿಸುತ್ತೇವೆ, ಅದುವೇ ಬಂಧುತ್ವ, ಅದುವೇ ನಿಜವಾದ ಬಂಧುತ್ವ ಕ್ರಿಸ್ಮಸ್. ಈ ಬಂಧುತ್ವವನ್ನ ಕೇವಲ ಯೇಸು ಕ್ರಿಸ್ತರು ಮಾತ್ರವಲ್ಲ, ಇಷ್ಟರಲ್ಲೇ ಮುಖ್ಯ ಅತಿಥಿಗಳು ಹೇಳಿದ್ದಾರೆ, ಇತರ ಸಂತರು, ಮಹಾಪುರುಷರು ಕೂಡ ಇದನ್ನ ಬೋಧಿಸಿದ್ದಾರೆ. ಸಂಸ್ಕೃತದಲ್ಲಿ ನಮಗೆಲ್ಲರಿಗೂ ಪರಿಚಿತವಾಗಿರುವ ಶ್ಲೋಕ ಹೀಗಿದೆ. ಸಾಮಾನ್ಯವಾಗಿ ಬಸ್ಸಿಗೆ ಹತ್ತಿದಾಗ, ದೇವಸ್ಥಾನಕ್ಕೆ ಹೋದಾಗ ಅಥವಾ ಹಿಂದೂ ಧರ್ಮದ ಬಂಧುಗಳ ಮನೆಗೆ ಹೋದಾಗ ಆ ಮಾತುಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತವೆ. ಸರ್ವೇ ಜನ ಸುಖಿನೋ ಭವಂತು. ಆ ಪೂರ್ತಿ ಶ್ಲೋಕ ಹೀಗಿದೆ ಪ್ರಿಯರೇ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಾಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭವೇತ್, ಓಂ ಶಾಂತಿ ಶಾಂತಿ ಶಾಂತಿ. ಅಂದ್ರೆ ಮೇ ಎವ್ರಿ ಒನ್ ಬಿ ಹ್ಯಾಪಿ, ಮೇ ಎವ್ರಿ ಒನ್ ಬಿ ಹೆಲ್ದಿ, ಮೇ ಎವ್ರಿ ಒನ್ಸ್ ಲೈಫ್ ಬಿ ಫುಲ್ ಆಫ್ auspiciousness, may no one be a partaker of sorrow. ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ನಿರೋಗಿಗಳಾಗಿರಲಿ, ಎಲ್ಲರೂ ಮಂಗಳವನ್ನೇ ಹೊಂದಲಿ,
ಯಾರೊಬ್ಬರಿಗೂ ದುಃಖವಾಗದಿರಲಿ ಎಂಬುದೇ ಈ ಶ್ಲೋಕದ ಅರ್ಥ. ಈ ಬಂಧುತ್ವದ ಪರಿಯನ್ನ ವಿವರಿಸುತ್ತಾ ಸಂತ ಬಸವಣ್ಣನವರು ಹೀಗೆ ಹೇಳುತ್ತಾರೆ: ಇವನಾರವ ನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಬ್ರಾಹ್ಮಣರಾಗಿ ಹುಟ್ಟಿದ ಬಸವಣ್ಣನವರು ತಮ್ಮದೇ ಸಮಾಜದ ಅತಿ ಕೆಳವರ್ಗದ ಜನರೊಡನೆ ಒಂದಾಗಿ ಕಾಣುತ್ತಾ ನಾನು ಕೂಡ ತಮ್ಮ ಬಂಧು ಎಂದು ಹೇಳುವ ಆ ಮಾತುಗಳು ಇವು. ಅದೇ ಪವಿತ್ರ ಕುರಾನ್ನಲ್ಲಿ ನಾವು ಇಷ್ಟರಲ್ಲಿ ಕೇಳಿದ್ದೇವೆ. ಅಧ್ಯಾಯ 3 ವಾಕ್ಯ 103 ಹೀಗಿದೆ: and hold fast to the rope of God all together and be not divided. ಅಂದರೆ ಆ ಅಲ್ಲಾಹನ ಕೈಯಲ್ಲಿರುವ ಆ ಹಗ್ಗವನ್ನ ನೀವೆಲ್ಲರೂ ಒಟ್ಟಾಗಿ ಹಿಡಿಯಿರಿ, ನೀವು ವಿಭಜನೆಯಾಗದಿರಿ. ನಿಮ್ಮಲ್ಲಿ ವಿಭಜನೆಯಾಗದಿರಲಿ, ಬೇರೆ ಬೇರೆ ಆಗದಿರಲಿ ಎಂಬ ಆ ಮಾತುಗಳು ನಮಗೆ ಅಲ್ಲಿ ಕೇಳಿಸಿಗುತ್ತವೆ. ನಾನು ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿರುವಾಗ ಅಲ್ಲಿ ಓದಿದಂಥ ಆ ಪುಣ್ಯಕೋಟಿಯ ಎಂಬ ಆ ಹಾಡಿನ ಸಾಲುಗಳು ಪ್ರಿಯರೇ ಈಗಲೂ ನೆನಪಿಗೆ ಬರುತ್ತವೆ. ಆ ಹೆಬ್ಬುಲಿಯ ಬಾಯಿಗೆ ಸಿಲುಕಿದ ಆ ಗೋವು ತನ್ನ ಕರುವನ್ನ ನೋಡಿ ಬರಲು ಒಂದು ಅವಕಾಶ ಕೊಡು ಎಂದು ಹೇಳಿದಾಗ ಆ ಗೋವಿನ ಮೇಲೆ ಸಂಶಯಪಟ್ಟ ಹುಲಿಗೆ ಆ ಗೋವು ಹೇಳುವಂತಹ ಮಾತುಗಳು: ಸತ್ಯವೇ ನನ್ನ ತಾಯಿ ತಂದೆ, ಸತ್ಯವೇ ನನ್ನ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಪ್ರಿಯರೇ, ಇದುವೇ ಬಂಧುತ್ವದ ತತ್ವ. ಮುಂದಕ್ಕೆ ಆ ಕರುವನ್ನು ಅನಾಥರಾಗಿ ಬಿಟ್ಟು ಹೋಗುವ ಕವಿತೆಯ ಸಾಲುಗಳು ಎಂಥ ಕಠಿಣ ಹೃದಯಗಳನ್ನು ಕೂಡ ಕರಗಿಸುವಂತಹ ಮಾತುಗಳು. ಆ ಇತರ ಗೋವುಗಳನ್ನು ಭಿನ್ನಯಿಸುತ್ತಾ ಆ ಪುಣ್ಯಕೋಟಿ ಹೇಳುತ್ತದೆ: ಅಮ್ಮಗಳಿರ, ಅಕ್ಕಗಳಿರ, ನಮ್ಮ ತಾಯೊಡ ಹುಟ್ಟುಗಳಿರ, ನಿಮ್ಮ ಕಂದನೆಂದು ಕಾಣಿರಿ ತಬ್ಬಲಿಯನಿ ಕರುವನು. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಕಂದ ನಿಮ್ಮವನೆಂದು ಭಾವಿಸಿ ತಬ್ಬಲಿಯನಿ ಕರುವನು. ಪ್ರಿಯರೇ, ಪುಣ್ಯಕೋಟಿಯ ಸತ್ಯದೆದುರು, ಪುಣ್ಯಕೋಟಿಯ ಪ್ರೀತಿ ಎದುರು, ಆ ಪುಣ್ಯಕೋಟಿಯ ತ್ಯಾಗದೆದುರು ಆ ವ್ಯಾಘ್ರ ಹುಲಿಯ ಮನಸ್ಸು ಕರಗಿ ಹೋಯಿತು. ತನ್ನ ತಪ್ಪಿನ ಅರಿವಾಯಿತು. ಆ ಹುಲಿಯು ಎತ್ತರದಿಂದ ಆ ಬಂಡೆಯ ಮೇಲೆ ಧುಮುಕಿ ತನ್ನ ಪ್ರಾಣವನ್ನೇ ಬಿಚ್ಚಿತು. ಪುಣ್ಯಕೋಟಿಯ ಕವಿತೆಯನ್ನು ಆ ಕವಿಯು ಗೋವುಗಳಿಗೋಸ್ಕರ ಬರೆದುದಲ್ಲ, ಯಾಕೆಂದರೆ ಗೋವುಗಳಿಗೆ ಅದು ಅರ್ಥವಾಗುವುದಿಲ್ಲ. ಆದರೆ ಅವುಗಳ ಜೀವನದಿಂದ ನಾವು ಮನುಷ್ಯರು ಸತ್ಯ, ನಿಷ್ಠೆ, ಪ್ರೀತಿ, ಶಾಂತಿ, ತ್ಯಾಗದಿಂದ ಜೀವಿಸಬೇಕೆಂಬ ಆ ನೀತಿ ಪಾಠವನ್ನು ಕಲಿಸಲು ಕವಿಯು ಬರೆದ ಕವಿತೆ ಇದು. ಶಾಲೆಯಿಂದ ಹಿಂತಿರುಗಿದ ಆ ಪುಟ್ಟ ಮಗುವಿಗೆ, ಆ ವಿದ್ಯಾರ್ಥಿಗೆ ತಂದೆ ಕೇಳಿದರಂತೆ: ಪುಟ್ಟ, ನಿಮ್ಮ ಶಾಲೆಯಲ್ಲಿ ಹಿಂದೂ, ಕ್ರೈಸ್ತ, ಮುಸ್ಲಿಂ, ಬೌದ್ಧ, ಜೈನ ವಿದ್ಯಾರ್ಥಿಗಳಿದ್ದಾರಾ? ಆ ಪುಟ್ಟ ಮಗು ಉತ್ತರ ಕೊಟ್ಟು ಹೇಳಿತಂತೆ: ಅಪ್ಪ, ನಮ್ಮ ಶಾಲೆಯಲ್ಲಿ ಅವರು ಯಾರೂ ಇಲ್ಲ, ಬರೀ ಮಕ್ಕಳಿದ್ದಾರೆ. ನಮ್ಮ ಶಾಲೆಯಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಜೈನರು ಯಾರೂ ಇಲ್ಲ, ಆದರೆ ಬರೀ ಮಕ್ಕಳಿದ್ದಾರೆ. ಆ ಪುಟ್ಟ ಮಗುವಿನ ಮುಗ್ಧ ಮನಸ್ಸಿನಲ್ಲಿ ಇದು ಯಾವುದೂ ತಿಳಿದಿಲ್ಲ. ಹೌದು ಪ್ರಿಯರೇ, ಈ ಪ್ರಪಂಚದಲ್ಲಿ ನಾವೆಲ್ಲರೂ ಬರೀ ಆ ದೇವರ ಮಕ್ಕಳು. ಅವರೇ ನಮ್ಮನ್ನ ಸೃಷ್ಟಿಸಿದ್ದಾರೆ. ನಾವೆಲ್ಲರೂ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಮಾರ್ಗದಲ್ಲಿ ಅವರನ್ನ ಆರಾಧಿಸುತ್ತಿರಬಹುದು, ಪೂಜಿಸುತ್ತಿರಬಹುದು. ಆದರೆ ನಾವೆಲ್ಲರೂ ಒಂದೇ ದೇವರ ಮಕ್ಕಳು. ಇದನ್ನು ಅರಿತು ಸತ್ಯ, ಪ್ರೀತಿ, ಶಾಂತಿ, ತ್ಯಾಗದಿಂದ ಜೀವಿಸಿದಾಗ ಮಾತ್ರ ನಾವೆಲ್ಲರೂ ಬಂಧುಗಳಾಗುತ್ತೇವೆ, ವಸುದೈವ ಕುಟುಂಬದವರಾಗುತ್ತೇವೆ, ವಿಶ್ವ ಮಾನವರಾಗುತ್ತೇವೆ. ಖ್ಯಾತ ಸಂಗೀತಗಾರರಾದ ಹಂಸಲೇಖರು ಒಂದು ಬಂಧುತ್ವ ಕಾರ್ಯಕ್ರಮದಲ್ಲಿ ಹೀಗೆನ್ನುತ್ತಾರೆ, ಯೂಟ್ಯೂಬ್ ಅಲ್ಲಿ ನಾನು ಕೇಳಿದೆ: ಬಂಧುಗಳಿದ್ದಲ್ಲಿ ಬ್ಯಾಂಡು ಮೇಳ ಬೇಡ, ದಾಯಾದಿಗಳಿದ್ದಲ್ಲಿ ಬೆಂಕಿ ಬೇಡ. ಇದರರ್ಥ, ಬಂಧುಗಳಿದ್ದಲ್ಲಿ, ಬಂಧುತ್ವವಿದ್ದಲ್ಲಿ ಸದಾ ಪ್ರೀತಿ, ಶಾಂತಿ, ನೆಮ್ಮದಿ, ಸಂತೋಷ ಇದು ಯಾವಾಗಲೂ ಇರುತ್ತದೆ. ಅಂತ ಒಂದು ಸಮಾಜದಲ್ಲಿ ಜೀವಿಸುವಂತಂದ್ರೆ ನಮಗೆ ಯಾವತ್ತೂ ಸಂತೋಷ, ನೆಮ್ಮದಿ, ನಾವು ಅದನ್ನೇ ಬಯಸುತ್ತೇವೆ, ಅದನ್ನೇ ಬೇಕು ಎಂಬುದು ನಮ್ಮ ಆಶೆಯಾಗಿರುತ್ತದೆ. ಇಂಥ ಬಂಧುತ್ವ ನಮ್ಮ ಸಮಾಜದಲ್ಲಿ ಸ್ಥಾಪನೆಯಾಗಲಿ. ನಾವೆಲ್ಲರೂ ಬಂಧುತ್ವದ ತತ್ವಗಳನ್ನು ಪಾಲಿಸಿ ಎಲ್ಲರೂ ಬಂಧುಗಳಾಗಿ ಪ್ರೀತಿ ಒಗ್ಗಟ್ಟಿನಿಂದ ಜೀವಿಸಲು ಪ್ರಭು ಯೇಸು ನಮಗೆ ಅನುಗ್ರಹವನ್ನು ದಯಪಾಲಿಸಿ ಎಂದು ಆಶಿಸುತ್ತಾ
ನನ್ನ ಈ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಮಗದೊಮ್ಮೆ ತಮ್ಮೆಲ್ಲರಿಗೂ ಬಂಧುತ್ವ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕ್ರಿಸ್ತ. ಪ್ರೀತಿಯ ಸಂದೇಶವನ್ನು ನೀಡಿದ ವಂದನೀಯ ವಿನ್ಸೆಂಟ್ ಅನಿಲ್ ಮೆನೆಜಸ್, ನಿಮಗೆ ಅನಂತ ಅನಂತ ವಂದನೆಗಳು. ಕ್ರಿಸ್ಮಸ್ ಬಂಧುತ್ವ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಮಯವನ್ನು ಈ ಉತ್ಕೃಷ್ಟ ಸಂದೇಶವನ್ನು ನೀಡಿ ಈಗ ಮುಖ್ಯ ಅತಿಥಿಯರನ್ನು ಸನ್ಮಾನಿಸುವ ಶುಭ ವೇಳೆ. ನಮ್ಮ ಚರ್ಚಿನ ಪ್ರಧಾನ ಧರ್ಮಗುರು ವಂದನೀಯ ವಾಲ್ಟರ್ ಡಿಸೋಜರ್ ಅವರು ನಡೆಸಿಕೊಡಬೇಕಾಗಿ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತ ಇರುವ ಇತರೆ ಗಣ್ಯರು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊತ್ತ ಮೊದಲಿಗೆ ವಂದನೀಯ ವಿನ್ಸೆಂಟ್ ಅನಿಲ್ ಮೆನೆಜಸ್, ಪ್ರಾಧ್ಯಾಪಕರು, ಸಂತ ಜೋಸೆಫರ ಸೆಮಿನರಿ, ಚೆಪ್ಪು, ಮಂಗಳೂರು. ದಯವಿಟ್ಟು ಕೈ ಚಪ್ಪಾಳೆ. ಶ್ರೀಯುತ ಕೃಷ್ಣ ಅಡಿಗ, ಅರ್ಚಕರು, ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ, ಮಂಗಳೂರು. ಶ್ರೀಮಾನ್ CA KP ಮೊಹಮ್ಮದ್ ಐಜರ್, ಅಧ್ಯಕ್ಷರು, ಹೀರಾ ಮೀಡಿಯಾ, ಮಂಗಳೂರು. ಧನ್ಯವಾದಗಳು ಧರ್ಮಗುರುಗಳೇ ಹಾಗೂ ಸನ್ಮಾನಿತರೆ. ಈ ಕಾರ್ಯಕ್ರಮದ ರೂವಾರಿ ನಮ್ಮ ಕ್ರಿಯಾಶೀಲ ಬೆಂದೂರು ಚರ್ಚಿನ ಪ್ರಧಾನ ಧರ್ಮಗುರು, ಚಿಲುಮೆಯ ಬುಗ್ಗೆ, ನಮ್ಮ ಪ್ರೀತಿಯ ವಂದನೀಯ ವಾಲ್ಟರ್ ಡಿಸೋಜ. ಇವರಿಂದ ಅಧ್ಯಕ್ಷರ ಹಿತನುಡಿಗಳು. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಫಾದರ್ ವಿನ್ಸೆಂಟ್ ಅನಿಲ್ ಮೆನೆಜಸ್ ರವರೇ ಹಾಗೂ ಕದ್ರಿ ಶ್ರೀ ಮಂಜುನಾಥ್ ದೇವಾಲಯದ ಶ್ರೀ ಕೃಷ್ಣ ಅಡಿಕ ಪ್ರಧಾನ ಅರ್ಚಕರೇ ಹಾಗೂ ಚೇರ್ಮನ್ ಹೀರಾ ಮೀಡಿಯಾ ಮ್ಯಾಂಗ್ಳೂರ್ CA KP ಮೊಹಮ್ಮದ್